ನಮಗೆ ಸಾಧಾರಣ 16 ವಾಗ್ದಾನಗಳಲ್ಲಿ ಸಾಧಾರಣ ನಾವು ನೋಡಿದರೆ 36 ವಾಗ್ದಾನಗಳು ಒಂದೇ ಕೀರ್ತನೆಯಲ್ಲಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಲ್ಲಿ ಒಂದು ದೇವರ ವಾಕ್ಯ ಆಗಿದೆ. 10ನೇ ವಾಕ್ಯದಲ್ಲಿ, ಹಾನಿಯೊಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು, ನೀನು ಹೋದಡೆಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿಯನಾಥ ಕಟ್ಟಳೆ ತನ್ನ ದೂತರಿಗೆ, ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ನೆತ್ತಿಕೊಳ್ಳುವರು ಕೈಗಳಲ್ಲೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಬಲಗೈಯನ್ನು ಮೇಲಕ್ಕೆತ್ತೋಣ. ಎಲ್ಲರೂ ನಾವು ಹೇಳೋಣ ಈ ವಾಕ್ಯಗಳು. ಹಾನಿಯೊಂದು ನನಗೆ ಸಂಭವಿಸದು, ಕೆಡುಕು ನನ್ನ ಗುಡಾರದ ಬಳಿ ಸುಳಿಯದು, ನಾನು ಹೋದದೇ ಎಲ್ಲ ನನ್ನ ಕಾಯುವುದಕ್ಕೆ ಕೊಟ್ಟಿಯನಾಥ ಕಟ್ಟಳೆ ತನ್ನ ದೂತರಿಗೆ, ನನ್ನ ಕಾಲು ಕಲ್ಲಿಗೆ ತಾಗದಂತೆ ನನ್ನ ನೆತ್ತಿಕೊಳ್ಳುವರವರು ಅವರ ಕೈಗಳಲ್ಲೇ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ಘಟಸರ್ಪವನ್ನು ನಾನು ತಿಳಿದು ಬಿಡುವೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಂಥದ್ದೊಂದು ವಾಗ್ದಾನ ಮಾಡಿದಂಥ ದೇವರಿಗೆ ಒಂದು ಗಟ್ಟಿ ಚಪ್ಪಾಳೆ ಖಂಡಿತವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಗಳಿಗೆ ಕರಗಳನ್ನು ಮೇಲಕ್ಕೆತ್ತೋಣ. ಎಲ್ಲರೂ ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಈ ದಿನವನ್ನು ನಮಗೆ ದೇವರು ದಯಪಾಲಿಸಿದ ಹಾಗೆ ನಾವು ಸ್ತುತಿ ಆಡೋಣ. ಹಲ್ಲೆಲೂಯಾ ಅಂತ ಆಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ವಂದನೆ ಯೇಸುವ, ಆರಾಧನೆ ಯೇಸುವ, ಮಹಿಮೆ ಯೇಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಿರಬಬರೆ ಕಲವರೆದಾಗ ಚಂದರವರೆ ಕರಬಲರೆ ಕಲ ಜೀಸಸ್. Thank you, Jesus. Praise the Lord. Glorify and mighty God. Hallelujah. Worship Lord Jesus, 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 Jesus. Hallelujah, 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 hallelujah. Hirababare kalabaradaga shandarabare karabalare kala Jesus. Thank you, Jesus. Praise the Lord. Glorify and mighty God. Hallelujah. Worship Lord Jesus. Hirababare kalabaradaga shandarabare karabal. ನಿರಂತರವಾಗಿ ಹಾಡಿ. Hallelujah, hallelujah, hallelujah. ಬಂಧನಗಳೆಲ್ಲ ಮುರಿಯಲ್ಪಡಲಿ, ಕಟ್ಟು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಪವಿತ್ರ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿರೆಂದು ಪ್ರಾರ್ಥಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ನಡಿಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ಆಮೆನ್, ಆಮೆನ್. ನನ್ನ ನಡಿಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಚಪ್ಪಳ ದಡ್ಡದ ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ.
ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ ಹಾಡೋಣ ಸಂತೋಷದಿಂದ. Jesus, let your fire flow upon us, Jesus. Let your fire flow upon us in the name of Jesus Christ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ, ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿಮಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ, ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿನ್ನಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನಿಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿನ್ನಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಇದ್ದು ಬಾಳ ಫಲವ ಕೊಡುವೆನು, ನಾನು ನಿಮ್ಮಲ್ಲಿ ಇದ್ದು ಬಾಳ ಫಲವ ಕೊಡುವೆನು, ನಾನು ನಿಮ್ಮಲ್ಲಿ ಇದ್ದು ಬಾಳ ಫಲವ ಕೊಡುವೆನು, ನಾನು ನಿಮ್ಮಲ್ಲಿ ಇದ್ದು ಬಾಳ ಫಲವ ಕೊಡುವೆನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ ಆಮೆನ್,
ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ 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 ಇರಬವರೆ ಕಲವರೆದಗ ಶಂದರಬರೆ ಕರವಲರೆ ಕಲ ಜೀಸಸ್ 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 ಹಲ್ಲೆಲೂಯಾ 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 ಇರಬವರೆ ಕಲವರೆದಗ ಶಂದರಬರೆ ಕರವಲರೆ ಕಲ ಜೀಸಸ್ mighty God anoint us with your fire Lord Jesus hallelujah 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 ಇರಬವರೆ ಕಲವರೆದಗ ಶಂದರಬರೆ ಕರವಲರೆ ಕಲ ಜೀಸಸ್ 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 ಪ್ರೈಸ್ ದಿ ಲಾರ್ಡ್ ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ ಪ್ರೈಸ್ ದಿ ಲಾರ್ಡ್ 3 ದಿವಸದ ಧ್ಯಾನಕೂಟಕ್ಕೆ ಬಂದು ತುಂಬ ಆಯಾಸ ಆಗಿದೆ ಅಂತ ಅಲ್ವಾ? ಎಲ್ಲ 3 ದಿವಸದಲ್ಲಿ ನೀವು ಬಂದಿದ್ದೀರಿ, ಎಲ್ಲ ಮುಖಗಳನ್ನ ನಾವು ನೋಡ್ತಾ ಇದ್ದೆ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ನನಗಂತೂ ಆಯಾಸ ಆಗಿದೆ, ನಿಮಗೆ ಆಗಲಿಲ್ವಾ? ಸೂಪರ್. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ನಿನ್ನೆ ಸಂಜೆ ಹೋಗಿ 9 ಗಂಟೆಗೆ ಮಲಗಿದ್ದು, ಬೆಳಿಗ್ಗೆ 6 ಗಂಟೆಗೆ ಎದ್ದದ್ದು, ನಿದ್ದೆನೇ ನಿದ್ದೆ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಯಾಕೆಂದರೆ ಸರಿಯಾಗಿ ನಿದ್ದೆ ಇರಲಿಲ್ಲ, ಎಷ್ಟು ಆಯಾಸ ಎಲ್ಲ ಆಗಿದೆ. ವಾಲಂಟಿಯರ್ಸ್ ನಮ್ಮ ಎಷ್ಟು ಕೆಲಸ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಖಂಡಿತವಾಗಿ ವಾಲಂಟಿಯರ್ಸ್ಗೆ ಒಂದು ಗಟ್ಟಿ ಚಪ್ಪಾಳೆ ತಟ್ಟಬೇಕು ಅವರಿಗೆ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದು ತಪ್ಪು ಮಾಡದಂಗೆ ಎಷ್ಟು ಚೆನ್ನಾಗಿ ಎಲ್ಲರೂ ನನಗೆ ಕಾಲ್ ಮಾಡ್ತಾಯಿದ್ರು. ಪ್ರತ್ಯೇಕವಾಗಿ ಕೆಲವು ಕುಟುಂಬಗಳು ದುಬೈಯಿಂದ ಬಂದಿದ್ದರು ಇದಕ್ಕಾಗಿ, ದಾನಕೂಟಕ್ಕಾಗಿ. ಕೆಲವು ಕುಟುಂಬಗಳು ಮುಂಬೈಯಿಂದ ಬಂದಿದ್ದರು. ಅವರೇ ಹೇಳ್ತಾರೆ, ಇಂಥ ಒಂದು ಒಳ್ಳೆಯ ಆರ್ಗನೈಸೇಷನ್, ಇಂಥ ಒಂದು ಒಳ್ಳೆಯ ಊಟ, ಇಂಥ ಒಂದು ಸಿಸ್ಟಮ್ಯಾಟಿಕ್ ಯಾವ ಧ್ಯಾನಕೂಟದಲ್ಲೂ ನಾವು ನೋಡಲಿಲ್ಲ ಅಂತ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವರು ಬೆಂಗಳೂರಿನಿಂದ ಬಂದವರು ಹೇಳ್ತಾರೆ, ಈ ಊಟ ಸಖತ್ತಾಗಿತ್ತಂತ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಇದು ಖಂಡಿತವಾಗಿ ಇದೆಲ್ಲ ನಮ್ಮ ವಾಲಂಟಿಯರ್ಸ್ಗೆ ಇದರ ಕ್ರೆಡಿಟ್ ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಆರ್ಗನೈಸ್ ಮಾಡಿದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ, ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಎಷ್ಟೆಲ್ಲ ಚೆನ್ನಾಗಿ ಆಗಬೇಕಾದ್ರೆ ಅದರ ಹಿಂದೆ ಎಷ್ಟು ಕೆಲಸ ಉಂಟು ಅದು ಮಾಡಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಖಂಡಿತವಾಗಿ ದೇವರವರನ್ನು ಎಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಒಂದು ಒಳ್ಳೆಯ ಧ್ಯಾನಕೂಟ. ಇಷ್ಟರವರೆಗೆ ನಮಗೆ ಆನ್ಲೈನಲ್ಲಿ ಸಾಧಾರಣ ಪ್ರತಿಯೊಂದು ದಿವಸ 10ರಿಂದ 15 ಸಾವಿರ ಜನರು ಆನ್ಲೈನಲ್ಲಿ ನೋಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಎಷ್ಟರವರೆಗೆ ಈ ಧ್ಯಾನಕೂಟ ಇಷ್ಟು ಧ್ಯಾನಕೂಟ ಆಯಿತು, ಹೈಯೆಸ್ಟ್ ವ್ಯೂವರ್ಸ್ ನಮಗೆ ಈ 3 ದಿವಸದಲ್ಲಿ ಸಿಕ್ಕಿದ್ದಾರೆ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಆನ್ಲೈನಲ್ಲಿ ನೋಡಿದವರಿಗೆ ತುಂಬ ಅದ್ಭುತಗಳಾಗಿದೆ. ಪ್ರೈಸ್ ದಿ ಲಾರ್ಡ್. ಒಬ್ಬರು ಇಲ್ಲಿ ದೇವರು ಹೇಳ್ತಿದ್ರು, ಆ ಬ್ರದರ್ಗೆ ಅಂಕಿತ ಅಂತ ಹುಡ್ಕೊಂಡು ಹೋಗ್ತಾ ಇದ್ರಲ್ಲ, ಅಂಕಿತ ಅನ್ನೋ ಹುಡುಗಿಗೆ ಅವ್ರು ಸಿಗಲೇ ಇಲ್ಲಲ್ಲ. ಇಲ್ಲಿ ನೋಡುವಾಗ ಅವರು ಕುವೈಟಲ್ಲಿದ್ದಾರೆ. ಕುವೈಟಲ್ಲಿ ಆ ಹುಡುಗಿಗೆ ಅದ್ಭುತ ಆಗಿದೆ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ. ನಿನ್ನೆ ಆ ತಾಯಿ ಫೋನ್ ಮಾಡಿ ಹೇಳ್ತಾರೆ, ನನಗೆ ಫೋಟೋ ಕೂಡ ಕಳಿಸಿದ್ದಾರೆ, ಹುಡುಗಿದ್ದು ಫೋಟೋ ಕೂಡ ಕಳಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆ ತಾಯಿ ಹೇಳ್ತಾರೆ, ಖಂಡಿತ ನನ್ನ ಮಗಳಿಗೆ ಖಂಡಿತ ಒಳ್ಳೆಯದಾಗ್ತದೆ ಅಂತ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಹೇಳಿದೆ ಸಾಕ್ಷಿ ಕೂಡ ಹೇಳಿದ್ದೇವೆ ನಾವು ಇಲ್ಲಿ, ಬ್ರದರಿಗೆ ಹೇಳಿ ಫೋಟೋ ತೋರಿಸಿ ನಾವು ಸಾಕ್ಷಿ ಕೂಡ ಹೇಳಿದ್ದೇವೆ ಇಲ್ಲಿ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ದೇವರು ಎಂಥ ಒಂದು ಅದ್ಭುತಗಳನ್ನು ಮಾಡಿದ್ದಾರೆ. ಇದು ಯಾಕೆಲ್ಲ ಮಾಡ್ತಾರೆ? ನಮ್ಮ ವಿಶ್ವಾಸವು ಸ್ವಲ್ಪ ಅಪ್ಪರ್ ಗ್ರೇಡಿಗೆ ಹೋಗಬೇಕು. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ. ನಮ್ಮ ವಿಶ್ವಾಸ ಏನಾಗಬೇಕು? ವೃದ್ಧಿ ಆಗಬೇಕು, ಮೇಲಕ್ಕೆ ಹೋಗಬೇಕು. ಪ್ರೈಸ್ ದಿ ಲಾರ್ಡ್. ದೇವರು ಅದ್ಭುತಗಳನ್ನು ಮಾಡ್ತಾರೆ ಅಂತ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಒಬ್ಬರು ಸಹೋದರಿ ನಮಗೆ ಮೆಸೇಜ್ ಮಾಡ್ತಾರೆ ಕೆನ್ಯಾದಿಂದ. ಕೆನ್ಯಾ ಎಷ್ಟು ದೂರ ಇದೆ? ಪ್ರೈಸ್ ದಿ ಲಾರ್ಡ್. ಕೆನ್ಯಾ ಇಲ್ಲೇ ಇದೆ, ಕೆನ್ಯಾ ದೂರ ಇದೆ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಅಲ್ಲಿ ಅವರಿಗೆ ಆನ್ಲೈನಲ್ಲಿ ನೋಡುವಾಗ ಅವರು ತುಂಬ ಟಯರ್ಡ್ ಆಗಿ ಬಿದ್ದುಕೊಂಡಿದ್ರಂತೆ. ಸಾಧಾರಣ ಒಂದೇ ಕ್ಷಣದಲ್ಲಿ ಪವಿತ್ರಾತ್ಮರ ಶಕ್ತಿ ಅವರಿಗೆ ಬಡೀತಂತೆ, ಎದ್ದು ನಿಂತರಂತೆ, ಸರಿಯಾದ್ರಂತೆ, ರೋಗದಿಂದ ಬಿಡುಗಡೆ ಹೊಂದರಂತೆ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅಂದರೆ ದೇವರಿಗೆ ಡಿಸ್ಟೆನ್ಸ್ ಇಲ್ಲ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ.
ಅಂಥ ಅದ್ಭುತಗಳನ್ನು ಮಾಡುವಂಥ ದೇವರು ಇವತ್ತು ಖಂಡಿತ ನಮ್ಮ ಮಧ್ಯದಲ್ಲಿ ಇನ್ನೂ ಜಾಸ್ತಿ ಅದ್ಭುತಗಳಾಗಬೇಕು. ಪ್ರೈಸ್ ದ ಲಾರ್ಡ್. ಯಾಕೆಂದರೆ ಇಲ್ಲಿ ಬ್ರದರ್ ಚೇಂಜ್ ಆಗ್ತಾರೆ. ಪ್ರೈಸ್ ದ ಲಾರ್ಡ್. ಯೇಸು ಅವರೇ ಅಲ್ಲ, ಹೌದಲ್ವಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಅದ್ಭುತಗಳನ್ನು ಮೊನ್ನೆ ನಾವೊಂದು ಹೊನ್ನಾವರದಲ್ಲಿ ಧ್ಯಾನಕೂಟ ಕೊಟ್ಟಿದ್ದೆವು. ನಾನು ಬ್ರದರ್ ಕೆವಿನ್ ಮತ್ತು ಫಾದರ್ ಬೆಸಿಲ್ ವಾಸ್ ಅಲ್ಲಿ ಒಂದು 2 ಗಂಟೆ ಆರಾಧನೆಯನ್ನು ಮಾಡಿದೆವು. ನಾವು ಆರಾಧನೆ ಸಾಧಾರಣ 1,000ಕ್ಕಿಂತ ಜನರು ರೋಗದಿಂದ ಬಿಡುಗಡೆ ಹೊಂದಿದ್ದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಕೂಡ ಇಂಥದ್ದೊಂದು ಕನ್ವೆನ್ಷನ್ ಇತ್ತು. ಪ್ರೈಸ್ ದ ಲಾರ್ಡ್. ಎಷ್ಟು ಒಂದೊಂದು ಓಡಿ ಬಂದು ಒಬ್ಬರು 30 ವರ್ಷದಿಂದ 35 ವರ್ಷದಿಂದ 40 ವರ್ಷದಿಂದ 20 ವರ್ಷದಿಂದ 10 ವರ್ಷದಿಂದ ಎಲ್ಲ ರೋಗಗ್ರಸ್ತರಾದರು, ಎಲ್ಲರನ್ನು ಬಿಡುಗಡೆ ಮುಂದೆ ಬಂದು ಸಾಕ್ಷಿ ಕೊಟ್ಟರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಮನುಷ್ಯರು ಮುಖ್ಯ ಅಲ್ಲ, ಯಾರು ಮುಖ್ಯ? ಯೇಸು ಮುಖ್ಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅವರು ದೇವರು ಹೇಳ್ತಾರೆ, ಒಂದು ಸಣ್ಣ ಮಗು ಹತ್ರ ಕೂಡ ನಾನು ಅದ್ಭುತ ಮಾಡಿಸ್ತೇನೆ ಅಂತ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಒಂದು ರೋಗಿಯನ್ನು ಇಲ್ಲಿ ತಗೊಂಡು ಬನ್ನಿ, ನೀವಿಲ್ಲದ್ರೆ ಒಬ್ಬರು ಯಾರಾದರೂ ವಿಶ್ವಾಸ ಇದ್ದರು ಬನ್ನಿ, ಅವರ ಮೇಲೆ ಪ್ರಾರ್ಥಿಸಿ, ಅವ್ರ ಗುಣ ಆಗದಿದ್ದರೆ ಮತ್ತೆ ಹೇಳಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾರು ಬೇಡ, ನೀವೇ. ಪ್ರೈಸ್ ದ ಲಾರ್ಡ್. ನಾವು ಎಷ್ಟೋ ಸಲ ಇಂಥಗಳನ್ನು ಮಾಡ್ತೇವೆ, ಯಾರೊಬ್ಬರನ್ನು ಕರೀತೇವೆ, ಒಂದು ರೋಗಿ ಬಂದಿದ್ದಾರೆ, ಯಾರೊಬ್ಬರನ್ನು ಪ್ರಾರ್ಥಿಸಿ. ಪ್ರೈಸ್ ದ ಲಾರ್ಡ್. ಅವರಿಂದ ಪ್ರಾರ್ಥಿಸಿ ಅವರನ್ನು ಬಿಡುಗಡೆ ಹೊಂದಿಸ್ತವೆ. ಯಾಕಂದರೆ ಯಾಕೆ ನಮಗೆ ಕೊಟ್ಟಂಥ ಶಕ್ತಿ ನಿಮಗೂ ಕೂಡ ದೇವರು ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ಅದು ಚೆನ್ನಾಗಿ ಬೆಳೆಯುತ್ತದೆ. ಪ್ರೈಸ್ ದ ಲಾರ್ಡ್. ಪ್ರಾಕ್ಟೀಸ್ ಮಾಡೋದಿದ್ರೆ ಏನಾಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಪ್ರಾಕ್ಟೀಸ್ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಆಗ ವಿಶ್ವಾಸ ಬೆಳೀತದೆ. ಪ್ರೈಸ್ ದ ಲಾರ್ಡ್. ಖಂಡಿತವಾಗಿ ಇದೊಂದು ಧ್ಯಾನ ಕೇಂದ್ರ ನಮಗೆ ವಿಶ್ವಾಸವನ್ನು ಬೆಳೆಯುವಂಥ ಕೇಂದ್ರ ಆಗಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತುತಿ ಆಡಬೇಕು. ಇವತ್ತು ನಾವು ಸ್ವಲ್ಪ ಮಂದಿ ಇದ್ದೀವಿ, ಏನು ಟೆನ್ಷನ್ ಮಾಡಬೇಡಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಜವಾಗಿ ನೀವು ಇವತ್ತು ಬಂದಿದ್ದಾದರೆ, ಇವತ್ತು ನೀವು ಬಂದದ್ದು ಯೇಸುವಿನ ಫಾಲೋವರ್ಸ್ ಆಗಿ ಬಂದಿದ್ದೀರಾ, ಮನುಷ್ಯರ ಫಾಲೋವರ್ಸ್ ಆಗಿ ಅಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ದೇವರಿಗೆ ಬೇಕು ಯೇಸುವಿನ ಫಾಲೋವರ್ಸ್ ಆಗಲಿಕ್ಕೆ. ಪ್ರೈಸ್ ದ ಲಾರ್ಡ್. ಮನುಷ್ಯರ ಫಾಲೋವರ್ಸ್ ಎಲ್ಲ ಆಗಲಿಕ್ಕೆ ನಾನು ಇವತ್ತು ಇದ್ದೇನೆ, ನಾಳೆ ಇರಲಿಕ್ಕಿಲ್ಲ, ನನ್ನ ಫಾಲೋವರ್ಸ್ ಎಲ್ಲಿ ಹೋಗ್ತಾರೆ ಮತ್ತೆ? ಪ್ರೈಸ್ ದ ಲಾರ್ಡ್. ಅದಕ್ಕೆ ನಾನು ಏನಾದರೂ ಮಾಡಿ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು? ಯೇಸುವಲ್ಲಿ ಕರ್ಕೊಂಡು ಹೋಗಬೇಕು ಅಷ್ಟೇ. ಪ್ರೈಸ್ ದ ಲಾರ್ಡ್. ಪ್ರತಿಯೊಬ್ಬರ ನಮ್ಮ ಕೆಲಸ ಅಷ್ಟೇ, ಸಾಧ್ಯ ಮಾಡೋದು ಅಷ್ಟೇ. ಪ್ರೈಸ್ ದ ಲಾರ್ಡ್. ಎಲ್ಲರನ್ನು ತಗೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಯೇಸುವಲ್ಲಿಗೆ. ಪ್ರೈಸ್ ದ ಲಾರ್ಡ್. ಅದ್ಭುತ ಅವರು ಮಾಡುವಂಥದ್ದು. ಪ್ರೈಸ್ ದ ಲಾರ್ಡ್. ಅದಕ್ಕೆ ಒಂದು 2 ಕರಗಳನ್ನು ಮೇಲಕ್ಕೆತ್ತಿ ಒಂದು ಗಟ್ಟಿಯಾಗಿ ದೇವರನ್ನು ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಏರಬರೆ ಕಲವರದಗ ಶಂದರ ಬರೆ ಕರಬಲರ ಕಲ Jesus, mighty anointing of the Holy Spirit, the power of God will come upon us in the name of Jesus Christ. Hallelujah, 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 hallelujah. ಏರಬರೆ ಕಲವರದಗ ಶಂದರ ಬರೆ ಕರಬಲರ ಕಲ Jesus, 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 Jesus. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. 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 ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಚೆನ್ನಾಗಿ ಚಪ್ಪಾಳೆ ಹತ್ತದ, ಸ್ವಲ್ಪ ಕಾಲೇಜ್ ಆಗುತ್ತಾ?
ಕುಣಿಯುತ್ತಾ ನಲಿಯುತ್ತಾ ನಾವು ಯಾವತ್ತೂ ಸೋತು ಹೋಗುವುದಿಲ್ಲ. ಯಾಕೆಂದರೆ ದೇವರ ಶಕ್ತಿ ಕೃಪೆ ನಮ್ಮ ಮೇಲೆ ಉಂಟು. ನಮ್ಮನ್ನು ಯಾವತ್ತೂ ದೇವರು ಕೈ ಬಿಡುವುದಿಲ್ಲ. ಯಾಕಂದರೆ ಒಂದು ಹೆತ್ತ ತಾಯಿ ತನ್ನ ಮಗಳನ್ನು ಮರೆತಳು ಕೂಡ ನನ್ನನ್ನು ನಿನ್ನನ್ನು ಯಾವತ್ತೂ ಮರೆಯುವುದಿಲ್ಲ. ಯಾಕೆಂದರೆ ನಮ್ಮ ಹೆಸರನ್ನು ಅವರ ಅಂಗೈಯಲ್ಲಿ ಕೆತ್ತಿಟ್ಟಿದ್ದಾರೆ. ನಮ್ಮ ಪೌಳಿಗೋಳಿಗಳು ಸದಾ ಅವರ ಕಣ್ಣು ಮುಂದೆ ಇದೆ. ಅದಕ್ಕೆ ಯಾವ ಹೆದರಿಕೆಯೇನಿಲ್ಲ. ಯಾಕಂದರೆ ನಮ್ಮನ್ನು ರಕ್ಷಿಸಿದ ದೇವರು, ನಡೆಸುವವರು ದೇವರು, ಕರೆತಂದವರು ದೇವರು, ಅಭಿಷೇಕ ಮಾಡುವವರು ದೇವರು, ಬಿಡುಗಡೆ ನೀಡುವವರು ದೇವರು. ಅದಕ್ಕಾಗಿ ನಾವು ದೇವರನ್ನು ಸ್ತೋತ್ರ ಆಡುತ್ತಾ ಕುಣಿಯುತ್ತಾ ನಲಿಯುತ್ತಾ ದೇವರನ್ನು ನಮಿಸೋಣ ಪ್ರಿಯರೇ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಯೇಸುವಿನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಯೇಸುವಿನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಅತಿಶಯ ದೇವನು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಅಭಿಷೇಕ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಅತಿಶಯ ದೇವನು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಯೇಸುವಿನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. 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 ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯಲ್ಲ ನೀನಲ್ಲವೇ. 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 ಯೇಸುವಿನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. 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 ನೀನು ಎಲ್ಲವ ನೋಡಿಕೊಳ್ಳುವೆ, 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 ನೀನು ಎಲ್ಲವ ನೋಡಿಕೊಳ್ಳುವೆ,
ನೀನು ಎಲ್ಲವ ನೋಡಿಕೊಳ್ಳುವೆ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ನನಗೂ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ನನಗೂ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೋತು ನಾ ಹೋಗಲಾರೆ. 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 ನೀನು ಎಲ್ಲವ ನೋಡಿಕೊಳ್ಳುವೆ, 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 ನೀನು ಎಲ್ಲವ ನೋಡಿಕೊಳ್ಳುವೆ. Thank you, Lord Jesus. Praise you, Lord. Glory, 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 glory. Hallelujah, hallelujah, hallelujah. Praise the Lord. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಎರಡು ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಂಡು ನಿಮ್ಮೆಲ್ಲ ಸಮರ್ಪಣೆಯನ್ನು ಮಾಡಿಬಿಡಿ. ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು, ಎಲ್ಲೆಲ್ಲ ರೋಗ ರುಚಿನಗಳಿವೆ ಅದೆಲ್ಲವನ್ನು ಸಮರ್ಪಣೆ ಮಾಡಿ. ಮನಸ್ಸಿನಲ್ಲಿ ವೇದನೆ ಇದ್ದರೆ, ಕಷ್ಟಗಳಿದ್ದರೆ, ದುಃಖಗಳಿದ್ದರೆ, ಮನೆ ಕುಟುಂಬ ಸರಿ ಇಲ್ಲದಿದ್ದರೆ ದೇವರ ಹತ್ರ ಪ್ರಾರ್ಥಿಸಿ. ಇದೆಲ್ಲವನ್ನು ಮಾಡಲಿಕ್ಕೆ ದೇವರಿಗೆ ಸಾಧ್ಯವಾಗಿದೆ, ಖಂಡಿತವಾಗಿ ಮಾಡಿ ತೀರುತ್ತಾರೆ. ನಿಮ್ಮ ಕುಟುಂಬಗಳಲ್ಲಿ ಏನೆಲ್ಲ ಅಶಾಂತಿ ವಾತಾವರಣ ಇದೆಯೋ, ಕುಟುಂಬದಲ್ಲಿ ಒಬ್ಬರೊಬ್ಬರು ಕ್ಷಮೆ ಇಲ್ಲವೋ, ಒಬ್ಬರೊಬ್ಬರು ಬೈಯುತ್ತಾ ಕುಳಿತಾ ಕುಟುಂಬಗಳನ್ನು ಹಾಳು ಮಾಡ್ತಾ ಇದ್ದಾರೆ, ಅವರಿಗಾಗಿ ಪ್ರಾರ್ಥಿಸಿ. ನಿಮ್ಮ ಮನೆಯಲ್ಲಿ ಯಾರಾದರೂ ತೊಂದರೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ರೋಗದಲ್ಲಿದ್ದಾರೆ, ಸಾಲದ ಬಾಧೆಗಳು ಪ್ರತ್ಯೇಕವಾಗಿ ಈ ವರ್ಷ ನೀವು ಪ್ರಾರ್ಥಿಸಿದರೆ ನಿಮ್ಮ ಸಾಲಗಳೆಲ್ಲ ತೀರಿಸಿಬಿಡ್ತಾರೆ ದೇವರು. ಈ ವರ್ಷದಲ್ಲಿ ನಿಮ್ಮೆಲ್ಲ ಸಾಲಗಳು ಸಮರ್ಪಣೆ ಮಾಡಿ. ಆಗ್ಬಾರ್ದು ಬ್ಯಾಂಕ್ ಲೋನ್, ಆಗ್ಬೋದು ಕೈ ಸಾಲ, ಇದೆಲ್ಲ ಆಗ್ಬೋದು. ನೀವು ಬಡ್ಡಿಯಲ್ಲಿ ತಗೊಂಡ, ಯಾರು ಬಡ್ಡಿಯಲ್ಲಿ ಹಣವನ್ನು ತಗೊಳ್ಬೇಡಿ. ಯಾಕೆಂದರೆ ದೇವರಿಗೆ ಇದು ಇಚ್ಛೆ ಇಲ್ಲ. ಬಡ್ಡಿ ಯಾರು ಎಲ್ಲ ಬಡ್ಡಿಯಲ್ಲಿ ಹಣ ತಗೊಳ್ತಾರೋ ಅವರು ಖಂಡಿತವಾಗಿ ಉದ್ಧಾರ ಆಗೋದಿಲ್ಲ. ಯಾಕೆಂದರೆ ಅದು ಶಾಪಗ್ರಸ್ತವಾದ ಹಣ, ಅದಕ್ಕೆ ನಾವು ಕೈ ಹಾಕಬಾರ್ದು. ಲೋನ್ ಮಾಡಬಹುದು, ಬಡ್ಡಿ ಇಲ್ಲದೆ ಅವರು ಕೈ ಸಾಲ ಕೊಡ್ತಾರೆ, ಅದು ತಗೊಳ್ಬಹುದು ನೀವು. ಅದರ ಹಿಂದಕ್ಕೆ ಸರಿಯಾದ ಸಮಯದಲ್ಲಿ ಕೊಡಬೇಕು. ಒಮ್ಮೊಮ್ಮೆ ಕೊಡಲಿಕ್ಕೆ ಆಗೋದಿಲ್ಲ, ಕಷ್ಟವಾಗ್ತದೆ. ಎಲ್ಲವನ್ನು ಸಮರ್ಪಣೆ ಮಾಡಿ.
ದೇವರ ಕೃಪೆ ವರದಾನಗಳು ನಿಮ್ಮಲ್ಲಿ ಬರಲಿ. ಯಾವುದಾದ್ರೂ ಪಾಪದ ಅವಸ್ಥೆ ನಿಮ್ಮಲ್ಲಿ ಇದ್ದರೆ ಅದನ್ನು ಸಮರ್ಪಣೆ ಮಾಡಿ. ಯಾಕೆಂದರೆ ರೋಮನ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ, ಪಾಪದ ಮಚೂರಿ ಮರಣ, ಪಾಪದ ಸಂಬಳ ಮರಣ. ಹಾಗೆ ಆತ್ಮ ಮರಣ ಹೊಂದುತ್ತದೆ. ನಮ್ಮ ದೇಹ ಜೀವದಿಂದ ಇರ್ತದೆ, ಆದರೂ ಆತ್ಮಕ್ಕೆ ಘಾಸಿ ಆಗುತ್ತದೆ. ಪಾಪದಿಂದ ನಮ್ಮ ಹೃದಯಕ್ಕೆ ಘಾಸಿ ಆಗ್ತದೆ, ನಮ್ಮ ಮನಸ್ಸಿಗೆ ಘಾಸಿ ಆಗ್ತದೆ. ಇದೆಲ್ಲವನ್ನು ಹೋಗಲಾಡಿಸಬೇಕು ಸಮರ್ಪಣೆ ಮಾಡುತ್ತಾ. ಒಂದುಗಳಿಗೆ ಸ್ತೋತ್ರ ಪ್ರಾರ್ಥಿಸಿರಿ, ಪ್ರಾರ್ಥಿಸಿ, ವೈಯಕ್ತಿಕವಾಗಿ ಪ್ರಾರ್ಥಿಸಿರಿ, ಎಲ್ಲರೂ ಪ್ರಾರ್ಥಿಸಿರಿ. ನಿಮ್ಮ ಯಾವುದು ಕಷ್ಟಗಳು, ನೋವುಗಳು, ರೋಗಗಳು, ದುಃಖಗಳು ಎಲ್ಲವೂ ನಿಮ್ಮಿಂದ ದೂರವಾಗಲಿ. ಈ ಕ್ಷಣದಲ್ಲಿ ನಿಮ್ಮನ್ನು ಅದನ್ನು ಬಿಟ್ಟು ತೊಲಗಲಿ, ದೂರ ಹೋಗಲಿ. ಅದೆಲ್ಲವೂ ಯಾವುದಿಂದ ದೇವರಿಂದ ಬಂದದ್ದಲ್ಲವೋ ಅದೆಲ್ಲವನ್ನು ನಿಮ್ಮಿಂದ, ನಿಮ್ಮ ಕುಟುಂಬದಿಂದ, ನಿಮ್ಮ ಪ್ರತ್ಯೇಕ ವಿವಾಹ ಬಾಂಧವ್ಯದಿಂದ ದೂರ ಹೋಗಲಿ. ಅದು ದುಷ್ಟ ಶಕ್ತಿಗಳ ಪ್ರಭಾವಗಳು ಬಡಿದು ಬಿಸಲಿ ಕ್ಷಣದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಎಲ್ಲರೂ ಪ್ರಾರ್ಥಿಸೋಣ ಗೀತೆಯೊಂದಿಗೆ. ಕಡಲಿನಲ್ಲಿ ನಡೆದ ನಿಮ್ಮ ಅದ್ಭುತ ಪಾದವು ನನ್ನ ಮುಂದೆ ನಡೆದರೆ ನನಗಿಲ್ಲ ಚಿಂತೆಯು. ಗಾಳಿ ಬೀರು ಗಾಳಿಯನ್ನು ತಡೆದ ವಾಕ್ಯವು ಒಂದೊಂದು ಶಬ್ದವನ್ನು ಅರ್ಥ ನನ್ನ ಮಾಡಿಕೊಳ್ಳಿ. ಜೊತೆ ಇರುವಾಗ ನನಗಿಲ್ಲ ಚಿಂತೆಯು. ಇದು ದೇವರ ಎಲ್ಲ ವಾಗ್ದಾನಗಳು. ಕಡಲಿನಲ್ಲಿ ನಡೆದ ನಿಮ್ಮ ಅದ್ಭುತ ಪಾದವು ನನ್ನ ಮುಂದೆ ನಡೆದರೆ ನನಗಿಲ್ಲ ಚಿಂತೆಯು. ಗಾಳಿ ಬೀರು ಗಾಳಿಯನ್ನು ತಡೆದ ವಾಕ್ಯವು ನನ್ನ ಜೊತೆ ಇರುವಾಗ ನನಗಿಲ್ಲ ಚಿಂತೆಯು. ಆರಾಧನೆ ಯೇಸುವಿಗೆ, ಎರಡು ಕರಗಳನ್ನು ಮೇಲಕ್ಕೆತ್ತೋಣ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನಿನ್ನೆಲ್ಲ ಕಟ್ಟುಗಳು ಬಿಚ್ಚಲ್ಪಡುವಂತಹ ಸಮಯ, ನಿನಗೆ ಇದ್ದಂತಹ ಬಂಧನಗಳು ಬಿಡಿಸುವಂತಹ ಸಮಯ, ದೇವರ ಕೃಪೆ, ದೇವರ ವರದಾನಗಳು ಇಳಿದು ಬರುವಂತಹ ಸಮಯ. ಬೆನ್ನು ಮೂಳೆಯ ನೋವಿನಿಂದ ಅವರನ್ನು ಬಿಡುಗಡೆಗೊಳಿಸ್ತಾರೆ ಯೇಸು. ಬೆನ್ನು ಮೂಳೆಯ ತುಂಬಾ ನೋವಿದೆ, ಯಾವಾಗಲೂ ನೋವು ಪದೇ ಪದೇ ಬರ್ತದೆ, ಇನ್ನೂ ಕೂಡ ಅದು ವಾಸಿ ಆಗಲಿಲ್ಲ. ಇದರಿಂದ ದೇವರು ಗುಣಪಡಿಸ್ತಾ ಇದೆ, ಬಿಟ್ಟು ತೊಲಗುತ್ತಾ ಇದೆ ಆ ನೋವು. ನಿಮ್ಮ ಬೆನ್ನು ಮೂಳೆಯಿಂದ ನೋವು ತೊಲಗುತ್ತಾ ಇದೆ, ಕ್ಷಣದಲ್ಲಿ ಬಿಟ್ಟು ತೊಲಗುತ್ತಾ ಇದೆ. ನೀ ನುಡಿದರೆ ಸಾಕು, ನೀ ತೋರಿದ ಹಾದಿಯಲ್ಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀ ನುಡಿದರೆ ಸಾಕು, ನೀನು ತೋರಿದ ಹಾದಿಯಲ್ಲಿ ನಡೆಯುವೆ, ನಿಮ್ಮ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀ ನುಡಿದರೆ ಸಾಕು, ನೀ ತೋರಿದ ಹಾದಿಯಲ್ಲಿ ನಡೆಯುವೆ, ನಿಮ್ಮ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀ ನುಡಿದರೆ ಸಾಕು, ನೀ ತೋರಿದ ಹಾದಿಯಲ್ಲಿ ನಡೆಯುವೆ, ನಿಮ್ಮ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಓ ಆರಾಧನೆ ಯೇಸುವಿಗೆ,
ಮನೆಯಲ್ಲಿ ಕೆಲವರಿಗೆ ಸಮಸ್ಯೆಗಳಿವೆ ಎಂದರೆ ಪ್ರತ್ಯೇಕವಾಗಿ ಪೂರ್ವಜರಿಂದ ಬಂದಂಥ ಯಾವುದೊಂದು ಶಕ್ತಿಗಳು ಮನೆಯನ್ನು ಬಿಟ್ಟು ತೊಲಗುವುದಿಲ್ಲ. ಮನೆಯನ್ನು ಒಂದು ದೇವರೊಂದು ಕಾಣಿಸ್ತಾರೆ, ಅವರಿಗೆ ಈ ಸರಪಳಿಯಿಂದ ಬಂಧಿಸಿ ಇಟ್ಟಿದ್ದಂತೆ ಇದೆ ಮನೆಯಲ್ಲಿ. ಅಂಥವರನ್ನು ಯೇಸು ಆ ಸಂಕೋಲೆಗಳನ್ನು ಬಿಡಿಸ್ತಾ ಇದ್ದಾರೆ. ಆ ಸಂಕೋಲೆಗಳಿಂದ ನಿಮಗೆ ಮುಕ್ತಿ ದೊರೆಯುತ್ತಾ ಇದೆ. ಈ ಕ್ಷಣದಲ್ಲಿ ಬಿಡುಗಡೆಗೊಳಿಸಿದ ಕುಟುಂಬಗಳನ್ನು ಯೇಸು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಇಂಥವರು ಯಾರಾದರೆ ಈ ಸರಪಳಿಗಳಿಂದ ಬಂಧಿತರಾದಂಥ ಕುಟುಂಬಗಳು ಈ ಕ್ಷಣದಲ್ಲಿ ಬಿಡುಗಡೆ ಹೊಂದುತ್ತಾ ಇದೆ. ವರಕ ಬಾಬಾ ಹೀರಲಕ ಬಾಬಾ ಶಂದರ ಬರ ಖರ ಬರ ಖರ್ಚೀಸ ದ ಮೈಟಿ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ವರ ಬಾಬಾ 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 ಬಾಬಾ. ಕಡಲಿನಲ್ಲಿ ನಡೆದ ನಿಮ್ಮ ಅದ್ಭುತ ಪಾದವು ನನ್ನ ಮುಂದೆ ನಡೆದರೆ ನನಗಿಲ್ಲ ಚಿಂತೆಯು. ಕಡಲಿನಲ್ಲಿ ನಡೆದ ನಿಮ್ಮ ಅದ್ಭುತ ಪಾದವು ನನ್ನ ಮುಂದೆ ನಡೆದರೆ ನನಗಿಲ್ಲ ಚಿಂತೆಯು. ಗಾಳಿ ಬೀರು ಗಾಳಿಯನ್ನು ತಡೆದ ವಾಕ್ಯವು ನನ್ನ ಜೊತೆ ಇರುವಾಗ ನನಗೆಲ್ಲ ಚಿಂತೆಯು. ಗಾಳಿ ಬೀರು ಗಾಳಿಯನ್ನು ತಡೆದ ವಾಕ್ಯವು ನನ್ನ ಜೊತೆ ಇರುವಾಗ ನನಗೆಲ್ಲ ಚಿಂತೆಯು. ಆರಾಧನೆ ಯೇಸುವಿಗೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನಿಮ್ಮೆಲ್ಲ ಕಷ್ಟಗಳನ್ನು ದೇವರು ನಿಮ್ಮಿಂದ ದೂರ ಮಾಡುವಂಥ ಸಮಯ. ನಿಮಗೆ ಕೆಲವರಿಗೆ ದೇವರ ಪ್ರೀತಿ ಇನ್ನೂ ಅನುಭವ ಆಗಲಿಲ್ಲ, ಅಂಥವರು ಪ್ರಾರ್ಥಿಸಿ. ಈಗ ದೇವರ ಪ್ರೀತಿ ನಿಮ್ಮ ಹೃದಯದಲ್ಲಿ ತುಂಬು ಹರಿಯುವಂತೆ ದೇವರು ಕೊಡ್ತಾ ಇದ್ದಾರೆ. ದ ಲವ್ ಆಫ್ ಜೀಸಸ್, ದೇವರ ಪ್ರೀತಿ, ಯೇಸುವಿನ ಪ್ರೀತಿ ನಿಮ್ಮ ಹೃದಯದಲ್ಲಿ ಈಗ ಹರಿಯುತ್ತಾ ಇದೆ. ನೋಡಿ, ಅನುಭವ ಮಾಡಿ, ಅನುಭವ ಮಾಡಿ. देवासमोर तुमच्या काळजानी उदंडम आपण बरोणेता यागಡಿ ವರ ಬಾಬಾ ಬಾಬಾ. ನಿಮ್ಮಲ್ಲಿರುವಂಥ ದುಃಖಗಳು ಹೊರಗೆ ಬರ್ತಾ ಇದೆ, ನಿಮ್ಮಲ್ಲಿರುವಂಥ ಕಷ್ಟಗಳು ನಿಮ್ಮನ್ನು ಬಿಟ್ಟು ತೊಲಗುತ್ತಾ ಇದೆ ಈ ಕ್ಷಣದಲ್ಲಿ. ಅಂತ ಒಂದು ಅಗ್ನಿ ಅಭಿಷೇಕ ದೇವರು ನಿಮಗೆ ಕೊಡ್ತಾ ಇದ್ದಾರೆ ಈ ಕ್ಷಣದಲ್ಲಿ. ವರ ಬಾಬಾ 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 ಜೀಸಸ್ ಜೀಸಸ್ ವರ ಬಾಬಾ ಬಾಬಾ. ಹಾದಿಯಲ್ಲಿ ಅಂಧಕಾರ ಮೂಡಿರಲು ಹಾದಿ ತೋರು ಯೇಸು ಇರಲು ಭಯವೇ ಇಲ್ಲವೇ. ಪಾಪದ ಸೈನ್ಯ ಹಿಂದಿಟ್ಟು ಹಿಡಿದುಕೊಂಡರು ಕಾಯುವ ಕರ್ತನು ಇರಲು ನನಗೆ ಭಯವೇ ಇಲ್ಲವೇ. ಹಾದಿಯಲ್ಲಿ ಅಂಧಕಾರ ಕೂಡಿರಲು ದಾರಿ ತೋರುವ ಯೇಸು ಇರುವ ಭಯವೇ ಇಲ್ಲವೇ. ಪಾಪದ ಸೈನ್ಯ ಹಿಂದೆಟ್ಟಿ ಹಿಡಿದುಕೊಂಡರು ಕಾಯುವ ಕರ್ತನು ಇರಲು ನನಗೆ ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಆರಾಧನೆ ಯೇಸುವಿಗೆ, ಯೇಸುವೆ ಆರಾಧನೆ ಆರಾಧನೆ ಯೇಸುವಿಗೆ, ಆರಾಧನೆ 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 ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ
ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಆರಾಧನೆ ಯೇಸುವಿಗೆ ನೀ ನುಡಿದರೆ ಸಾಕು ನೀ ತೋರಿದ ಹಾದಿಯಲ್ಲಿ ನಡೆಯುವೆ ನಿನ್ನ ಪಾದವೊಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ ನೀ ನುಡಿದರೆ ಸಾಕು ನೀ ತೋರಿದ ಹಾದಿಯಲ್ಲಿ ನಡೆಯುವೆ ನಿಮ್ಮ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಎಲ್ಲರೂ ಹಾಡೋಣ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ 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 ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ Hallelujah, hallelujah. Let your fire flow, Lord Jesus. Let the anointing will fall upon us in the name of Jesus Christ. Hallelujah, hallelujah. Hallelujah, hallelujah. Hallelujah, hallelujah. Hallelujah, hallelujah. Hallelujah, hallelujah. Hallelujah, hallelujah. Let your fire come upon us, Lord. Holy Spirit of God, anoint us with your fire, Lord. All the powers of the darkness will be defeated and disconnected right now in the name of Jesus. ಎಲ್ಲ ಬಂಧನಗಳು ಮುರಿಯಲ್ಪಡಲಿ. ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಲಿ ಈ ಕ್ಷಣದಲ್ಲಿ. ಮಾಟ ಮಂತ್ರದ ಶಕ್ತಿಗಳ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ಪವಿತ್ರ ನಾಮದಲ್ಲಿ. ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ. ಒಂದು ಗಳಿಗೆ ಅಭಿಷೇಕವನ್ನು ಅನುಭವಿಸೋಣ. ನಾವು ಮೌನವಾಗಿ ಎರಡು ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಯಾರನ್ನು ನೋಡಬೇಡಿ. ಒಂದು ನಿಮಿಷ ನೀವು ಸೈಲೆಂಟ್ ಆಗಿ ದೇವರು ನಿನಗೆ ಏನು ಸಂದೇಶ ಕೊಡ್ತಾರೆ ಅದನ್ನು ಆಲಿಸು. ನೀನು ನಿನ್ನ ಅಂತರಂಗದಲ್ಲಿ ಮಾತಾಡುವ ದೇವರು, ನಿನ್ನ ಅಂತರಂಗವು ದೇವರಿಗೆ ತೆರೆಯಲ್ಪಡಲಿ. ನಿನ್ನ ಹೃದಯವು ದೇವರಿಗೆ ತೆರೆಯಲ್ಪಡಲಿ. ನಿನ್ನ ಮನಸ್ಸು ದೇವರಿಗೆ ತೆರೆಯಲ್ಪಡಲಿ. ಎಲ್ಲರೂ ದೇವರ ನಿಮ್ಮ ಹತ್ರ ಮಾತಾಡುವಂಥ ಸಮಯ. 「 ಿ ಆಲಿಸಿರಿ. 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ 」 ಿ 「 ಿ
ಏನು ಪ್ರಾರ್ಥಿಸಬೇಡಿ, ಮೌನವಾಗಿ ಆಲಿಸಿರಿ. ದೇವರಿಗೆ ನಿಮ್ಮಲ್ಲಿ ಮಾತಾಡಲಿಕ್ಕೆ ಬಿಡಿ. देवान तुमचे कडेन उलोवंक सोडा. तुमची काळजां उक्तीं करा, तुमची मनां उक्तीं करा, तुमच्या अंतस्करणाचो ताळो तुमी आयकया. ಪ್ರಾಕ್ಟೀಸ್ ಮಾಡಿ ದೇವರು ಹೇಗೆ ನಿಮ್ಮ ಹತ್ರ ಮಾತಾಡೋದು. ಗುಡುಗು ಮಿಂಚಲ್ಲಿ ದೇವರು ಇರಲಿಲ್ಲ, ಬಿರುಗಾಳಿಯಲ್ಲಿ ದೇವರು ಇರಲಿಲ್ಲ, ಸಮುದ್ರದ ಅಲೆಗಳಲ್ಲಿ ದೇವರು ಇರಲಿಲ್ಲ, ಭೂಕಂಪದಲ್ಲಿ ದೇವರು ಇರಲಿಲ್ಲ. ಶಾಂತವಾಗಿ ಇರುವಾಗ ಗಾಳಿಯಲ್ಲಿ ದೇವರಿದ್ದರು. ಶಾಂತವಾಗಿ, ಬೀಸಾಲೆ ಶಾಂತವಾಗಿ ದೇವರು ಮಾತಾಡುವಂಥ ಸಮಯ. ಯಾವುದೊಂದು ತಲೆಗೆ ಹಚ್ಚಬೇಡಿ. ಈಗ ದೇವರು ನಿಮ್ಮಲ್ಲಿ ಮಾತಾಡುವಂಥ ಸಮಯ. ಮಾತಾಡಿ, ಕೇಳಿ ದೇವರ ಹತ್ರ. ಯೇಸುವೆ, ನನ್ನ ಹತ್ರ ಮಾತಾಡು ಅಪ್ಪ ತಂದೆ. ನಾನು ನಿನ್ನ ಸ್ವರವನ್ನು ಆಲಿಸಲು ಇಚ್ಛೆಯುಳ್ಳ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ. ನಿನ್ನ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ತುಂಬಿಸು ಯೇಸುವೆ. ಮಾತಾಡಿ ಯೇಸು ಹತ್ರ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು. Hallelujah, 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 Hallelujah. 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 Praise the Lord, Praise the Lord. praise the Lord. Praise the Lord. കൊടുത്തുകൊണ്ടിരി. ഈ ദിവസങ്ങളിൽ കർത്താവ് വലിയ അത്ഭുതങ്ങളും വലിയ വിടുതലും ഏറെ വിളിച്ചു നൽകിയ ദിവസങ്ങളായിരുന്നു. ನೋಡಿ, ಈ ದಿನಗಳಲ್ಲಿ ಪ್ರಭುವಾದ ದೇವರು ಅನೇಕ ಅನುಗ್ರಹಗಳನ್ನು, ಬಿಡುಗಡೆಯನ್ನು ತುಂಬಾ ಧಾರಾಳವಾಗಿ ಸುರಿಸಿದ್ದರು. നിരവധി ആളുകൾക്ക് കർത്താവിൻ്റെ സൗഖ്യത്തിൻ്റെ സ്പർശനം സ്വീകരിച്ചു. ಅನೇಕ ಜನರಿಗೆ ದೇವರ ಸೌಖ್ಯದ ಸ್ಪರ್ಶನ ಲಭಿಸಿದೆ. അനേകങ്ങൾക്ക് വിടുതൽ ലഭിച്ചു. ಅನೇಕರಿಗೆ ಬಿಡುಗಡೆ ಲಭಿಸಿದೆ. അനേകരുടെ ദുഃഖങ്ങൾ കർത്താവ് ഏറ്റെടുത്തു. ಅನೇಕರ ದುಃಖಗಳನ್ನು ಪ್ರಭು ಸ್ವೀಕರಿಸಿದ್ದಾರೆ. രോഗങ്ങളും തകർച്ചകളും യേശു ഏറ്റെടുത്തു. ರೋಗಗಳನ್ನು, ಸೋಲುಗಳನ್ನು ಯೇಸು ಸ್ವೀಕರಿಸಿದರು. അനേകർക്ക് സമാധാനം ലഭിച്ചു. ಅನೇಕರಿಗೆ ಸಮಾಧಾನ ಲಭಿಸಿತು. അനേകർക്ക് സൗഖ്യം ലഭിച്ചു. ಅನೇಕರಿಗೆ ಸೌಖ್ಯ ಲಭಿಸಿತು. അനേകർക്ക് വിടുതൽ ലഭിച്ചു. ಅನೇಕರಿಗೆ ಬಿಡುಗಡೆ ಲಭಿಸಿತು. പലരും അച്ഛനടുത്ത് വന്ന് ಹಲವರು ಗುರುಗಳ ಹತ್ತಿರ ಬಂದು ഒത്തിരി ദൈവത്തിന് നന്ദിയും ತುಂಬಾ ದೇವರಿಗೆ ಕೃತಜ್ಞತೆಯನ್ನು, അതോടൊപ്പം തന്നെ സമാധാന സന്തോഷമൊക്കെ അറിയിക്കുകയുണ്ടായി. ಅದರ ಜೊತೆಗೇನೆ ಅವರ ಸಮಾಧಾನವನ್ನು, ಸಂತೋಷವನ್ನು ಗುರುಗಳ ಹತ್ತಿರ ಹಂಚಿಕೊಂಡರು. ചിലർക്ക് കിട്ടിയ രോഗശാന്തിയും വിടുതലുമെല്ലാം ಕೆಲವರಿಗೆ ಲಭಿಸಿದಂಥ ರೋಗಶಾಂತಿ ಬಿಡುಗಡೆಗಳೆಲ್ಲ നമ്മെ മുഴുവൻ അമ്പരപ്പിക്കുന്ന രോഗശാന്തികളായിരുന്നു. ನಮ್ಮನ್ನೇ ಆಶ್ಚರ್ಯಪಡಿಸುವಂತ ರೋಗಶಾಂತಿಗಳಾಗಿತ್ತು. ചിലർക്ക് കിട്ടിയ വിടുതല് ಕೆಲವರಿಗೆ ಲಭಿಸಿದಂಥ ಬಿಡುಗಡೆ അസാധാരണ വിടുതലായിരുന്നു. ಇಂದವರಿಗೆ ಕಾಣದಂತಹ ಬಿಡುಗಡೆಗಳು. ചില പോലീസ് കേസുകൾ നല്ല വിടുതല്, ಕೆಲವು ಪೊಲೀಸ್ ಕೇಸುಗಳಿಂದ ಅವರಿಗೆ ಬಿಡುಗಡೆ, ചില കോർട്ട് കേസുകളിൽ നിന്ന്, ಕೆಲವು ಕೋರ್ಟ್ ಕೇಸುಗಳಿಂದ ಬಿಡುಗಡೆ, ചിലർക്ക്
ಕೆಲವರಿಗೆ വർഷങ്ങളായിട്ടുള്ള അവരുടെ തടസ്സങ്ങൾ, ವರ್ಷಗಳಾಗಿರೋದು ಏನು ಮುಟ್ಟಿದರೂ ಅಡಚಣೆ, പ്രത്യേകിച്ച് ജോലി തടസ്സങ്ങൾ, ಪ್ರತ್ಯೇಕವಾಗಿ ಕೆಲಸಗಳು ಲಭಿಸುವುದಿಲ್ಲ, ಅದರ ಅಡಚಣೆ. ചിലർക്ക് വിസ പ്രോബ്ലം പരിഹരിക്കും, ಕೆಲವರಿಗೆ ವಿಸಾದ ಪ್ರಾಬ್ಲಮ್ ಬರುವಂಥದ್ದು, ചിലർക്ക് ചിലരുടെ വിവാഹങ്ങൾക്ക് തീർപ്പായി, ಕೆಲವರಿಗೆ ವಿವಾಹದ ತೀರ್ಪುಗಳು ಸರಿಯಾಗಿದೆ, ചില കുടുംബങ്ങൾക്ക് മക്കളില്ലാതിരുന്നവർക്ക് മക്കളെ കിട്ടുന്ന ഉറപ്പായി, ಕೆಲವರಿಗೆ ಮಕ್ಕಳಿಲ್ಲ ದಂಪತಿಯಂದಿರಿಗೆ ಅವರಿಗೆ ಮಕ್ಕಳು ಲಭಿಸಿತೆಂಬ ಆ ಒಂದು ಆಶೀರ್ವಾದ ಧೈರ್ಯ. അങ്ങനെ നിരവധി ആശീർവാദങ്ങൾ വാരി വിളമ്പിയ ദിവസമാണ്. ಅನೇಕ ಆಶೀರ್ವಾದಗಳನ್ನು ಅನುಗ್ರಹಗಳನ್ನು ಧಾರಾಳವಾಗಿ ಕೊಟ್ಟಂತಹ ಸಂದರ್ಭಗಳಿವು. Praise the Lord. Praise the Lord. Hallelujah. 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 നിരവധി ആളുകൾ സംബന്ധിച്ചെങ്കിലും ಅನೇಕರು ಬಂದು ಇಲ್ಲಿ ಪಾಲ್ಗೊಂಡರು. ഇവിടെ വിളിച്ചു വരുത്തിയത് കുറച്ച് പേരാണ്. ನಾವಿಲ್ಲಿ ಕರೆದದ್ದು ಸ್ವಲ್ಪ ಮಂದಿಯನ್ನು ಮಾತ್ರ. അതിനൊരു കാരണമുണ്ട്. ಅದಕ್ಕೆ ಒಂದು ಕಾರಣವಿದೆ. എല്ലാവരും ദാഹത്തോടെ വന്നതെങ്കിലും, ಎಲ್ಲರೂ ತುಂಬಾ ದಾಹದಿಂದ ಬಂದರು, എല്ലാവർക്കും വിടുതൽ ലഭിച്ചെങ്കിലും, ಎಲ್ಲರಿಗೂ ಬಿಡುಗಡೆ ಸಿಕ್ಕಿದರು, സ്റ്റേജിലേക്ക് കുറച്ച് പേരെ വിളിക്കപ്പെട്ടുള്ളൂ. ಈ ಸ್ಟೇಜಿಗೆ ಸ್ವಲ್ಪ ಮಂದಿಯನ್ನು ಮಾತ್ರ ಕರೆದದ್ದು. അതൊരു സാക്ഷ്യത്തിന്റെ ഒരു പത്രമാണ്. ಅದೊಂದು ಸಾಕ್ಷಿ ಕೊಡುವಂತಹ ಒಂದು ಪತ್ರ, ಕಾಗದ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഇങ്ങോട്ട് വിളിക്കപ്പെടാത്ത പലർക്കും സൗഖ്യം കിട്ടിയിട്ടുണ്ട്. ಇಲ್ಲಿ ಈ ಸ್ಟೇಜಿಗೆ ಬರದ ಅನೇಕರಿಗೆ ಸೌಖ್ಯ ಸಿಕ್ಕಿದೆ, അനേകർക്ക് വിടുതൽ ലഭിച്ചിട്ടുണ്ട്. ಅನೇಕರಿಗೆ ಬಿಡುಗಡೆ ಸಿಕ್ಕಿದೆ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. അപ്പൊ സ്റ്റേജിലേക്ക് വിളിക്കപ്പെട്ടവരുടെ പ്രത്യേകത എന്താ? ಈ ಸ್ಟೇಜಿಗೆ ಕರೆದವರ ಪ್ರತ್ಯೇಕತೆ ಏನು? അവരുടെ പ്രത്യേകത എന്താ? ಅವರ ಪ್ರತ್ಯೇಕತೆ ಏನು? നിങ്ങൾ ചിന്തിച്ചിട്ടുണ്ടോ? ನೀವೇನಾದ್ರೂ ಇದರ ಬಗ್ಗೆ ಚಿಂತಿಸಿದ್ದೀರಾ? ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. മത്തായിയുടെ സുവിശേഷം 5-ാം അധ്യായം 3-ാം വാക്യം. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯ. നമുക്കൊന്ന് ശ്രദ്ധിച്ചു നോക്കാം. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ആത്മാവിൽ ദരിദ്രർ ഭാഗ്യവാന്മാർ. ನೋಡಿ, ಪಾರಮಾರ್ಥಿಕವಾಗಿ ಆತ್ಮದಲ್ಲಿ ಬಡವರು ഭാഗ്യവന്തർ, ಭಾಗ್ಯವಂತರು, സ്വർഗരാജ്യം അവരുടേതാണ്. ಸ್ವರ್ಗ ಸಾಮ್ರಾಜ್ಯ ಅವರದು. അതാണ് പ്രത്യേകത. ಅದರ ಪ್ರತ್ಯೇಕತೆ ಅದು. ಹೇಳಿ ಎಲ್ಲರೊಮ್ಮೆ ಗಟ್ಟಿಯಾಗಿ ಹೇಳಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ആത്മാവിൽ ബടവരു ഭാഗ്യവന്തരു, അങ്ങനെ ശരിയാവുക? അങ്ങനെ പറഞ്ഞാൽ മതി. ಆತ್ಮದಲ್ಲಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಆತ್ಮದಲ್ಲಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. അർത്ഥ ആയിത്താ? അവന്ന് പറഞ്ഞേ. ಆದರೆ ನಿಮಗೆ ಅರ್ಥವಾದರೆ ಒಮ್ಮೆ ನೀವೇ ಹೇಳಿ. ആത്മാവിൽ ബടവരു ഭാഗ്യം. ആത്മാവിൽ ബടവരു ಯಾರು? ಈ ಆತ್ಮದಲ್ಲಿ ಬಡವರು ಯಾರು? ആരാ അത്? ಹೇಳಿ. ആണോ? ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. പിച്ചക്കാര്, ನೋಡಿ, ಭಿಕ್ಷೆ ಬೇಡುವವರು, അവരെ നിങ്ങൾ ഭാഗ്യവാന്മാരെന്ന് വിളിക്കുക. ആരെങ്കിലും വിളിക്കുവോ? ಅವರನ್ನು ಯಾರಾದರೂ ಭಾಗ್ಯವಂತರು ಅಂತ ಕರೀತೀರಾ? ഇല്ലേ? പിച്ചക്കാര്, ബടവരു, ನೋಡಿ, ഭാഗ്യവന്തരു ಭಿಕ್ಷೆ ಬೇಡುವವರು, ಬಡವರು, ಭಾಗ್ಯವಂತರು ಅಂತ ಯಾರಾದರೂ ಕರೀತಾರ? പറയുവാ? ಹೇಳ್ತೀರಾ ನೀವು? കാരണം എന്നാ? ಕಾರಣವೇನು? പക്ഷെ ബൈബിള് പറയണ അതാണ്. ಆದರೆ ದೇವರ ವಾಕ್ಯ ಹೇಳುವುದು ಅದನ್ನು. പിച്ചക്കാരെ നിങ്ങൾ ഭാഗ്യവന്തർ, ಭಿಕ್ಷೆ ಬೇಡುವವರೇ ನೀವು ಭಾಗ್ಯವಂತರು, സ്വർഗരാജ്യം നിങ്ങളുടേതാണ്. സ്വർഗരാജ്യം ಸ್ವರ್ಗ നിങ്ങളുടെ. ಸಾಮ್ರಾಜ್ಯ ನಿಮ್ಮದು. പിച്ചക്കാരെ നിങ്ങൾ ഭാഗ്യവന്തർ, ಬಡವರೇ, ಭಿಕ್ಷೆ ಬೇಡುವವರೇ ನೀವು ಭಾಗ್ಯವಂತರು, സ്വർഗരാജ്യം നിങ്ങളുടെ. ಸ್ವರ್ಗ ರಾಜ್ಯವು ನಿಮ್ಮದು. യേശു മാത്രമേ പറയുള്ളൂ, ಯೇಸು ಮಾತ್ರ ಇದೆ ಹೇಳಿದ್ದು, നിങ്ങൾ പറയത്തില്ല. ನೀವು ಹೇಳುವುದಿಲ್ಲ.
ഹല്ലേലൂയ 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 ಹಲ್ಲೆಲೂಯ ഹല്ലേലൂയ. ಹಲ್ಲೆಲೂಯ. ഈ പിച്ചക്കാരാരാന്നുള്ളതാണ്. ಈ ಭಿಕ್ಷೆ ಬೇಡುವವರು ಯಾರಂತ ಈಗ ആത്മാവിൽ പിച്ചക്കാരാണ്. ನೋಡಿ, ಆತ್ಮದಲ್ಲಿ ಬಡವರು. ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ ഹല്ലേലൂയ. ಹಲ್ಲೆಲೂಯ. ആത്മാവിൽ ബടവരും. ನೋಡಿ, ಈ ಆತ್ಮದಲ್ಲಿ ಬಡವರು ಯಾರು? ആത്മാവിൽ ദാരിദ്ര്യം അനുഭവിക്കുന്നവര്. ಆತ್ಮಕ್ಕಾಗಿ ದಾರಿದ್ರ್ಯ ಅನುಭವಿಸುವವರು. മറ്റെല്ലാം ഉണ്ട്, ಬಾಕಿ ಎಲ್ಲವೂ ಇದೆ. എല്ലാം ഉണ്ട്. ಎಲ್ಲವೂ ಇದೆ. സമ്പത്തുണ്ട്, ಬೇಕಾದಷ್ಟು ಸೊತ್ತಿದೆ, ആരോഗ്യമുണ്ട്, ಆರೋಗ್ಯವಿದೆ, ബുദ്ധിയുണ്ട്, ಬುದ್ಧಿ ಬೇಕಾದಷ್ಟು ಇದೆ, വിദ്യാഭ്യാസമുണ്ട്, ವಿದ್ಯಾಭ್ಯಾಸವೂ ಇದೆ, ജോലിയുണ്ട്, ಕೆಲಸವೂ ಇದೆ, പദവിയുണ്ട്, ಅವರಿಗೆ ಒಳ್ಳೆ ಪದವಿ ಸಹ ಸಿಕ್ಕಿದೆ. ഇതെല്ലാം ഉണ്ട്. ಇವೆಲ್ಲವೂ ಇದೆ. പക്ഷെ ഒരാള് മാത്രം ഇല്ല. ಆದರೆ ಒಬ್ಬನು ಇಲ್ಲ. ഒരാള് മാത്രം ഇല്ല. ಒಬ್ಬನು ಅವನಲ್ಲಿ ಇಲ್ಲ. യേശു ഇല്ല. ಯೇಸು ಎಂಬುವನು ಇಲ್ಲ. അതാണ് ಅದಾಗಿದೆ. യേശു ഇല്ലാത്ത ഒരു ദാരിദ്ര്യം. ಯೇಸು ಇಲ್ಲದಂತ ಒಂದು ದಾರಿದ್ರ್ಯ. എല്ലാം ഉണ്ട്. ಬಾಕಿ ಎಲ್ಲವೂ ಇದೆ. സമ്പത്തുണ്ട്, ಸಂಪತ್ತಿದೆ, സൗന്ദര്യമുണ്ട്, ಸೌಂದರ್ಯವಿದೆ, ബുദ്ധിയുണ്ട്, ಬುದ್ಧಿ ಇದೆ, ജോലിയുണ്ട്, ಕೆಲಸವಿದೆ, വീടുണ്ട്, ಮನೆಯಿದೆ, ജാഗയുണ്ട്, ಜಾಗ ಬೇಕಾದಷ್ಟು ಇದೆ. എല്ലാം ഉണ്ട്. ಎಲ್ಲವೂ ಇದೆ. പക്ഷെ ഒരാളുടെ കുറവുണ്ട്. ಆದರೆ ಒಬ್ಬನೇ ಒಬ್ಬನದು ಕೊರತೆ, യേശുവിന്റെ കുറവ്. ಯೇಸುವಿನ ಕೊರತೆ. അതാണ് ആത്മാവിൽ ദരിദ്രം. ಅದಾಗಿದೆ ಆತ್ಮದ ಬಡತನ. ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ ഹല്ലേലൂയ. ಹಲ್ಲೆಲೂಯ. അപ്പൊ ആത്മാവിന്റെ ദാരിദ്ര്യം അനുഭവിക്കുന്നവർക്ക്, ಆತ್ಮದಲ್ಲಿ ದಾರಿದ್ರ್ಯ ಅನುಭವಿಸುವವರು, നിങ്ങളത് അനുഭവിക്കുന്നുണ്ടോ? ನಿಮಗೆ ಅಂತಹ ಅನುಭವವಿದೆಯಾ? ಇಲ್ಲ. നിങ്ങൾക്ക് ഇപ്പൊ കുറച്ച് കാശ് കിട്ടിയാൽ നിങ്ങളുടെ ദാരിദ്ര്യം മാറി. ನಿಮಗೆ ಸ್ವಲ್ಪ ಈಗ ಹಣ ಎಲ್ಲ ಸಿಕ್ಕಿದ್ರೆ ನಿಮ್ಮ ದಾರಿದ್ರ್ಯ ಸರಿ ಆಗ್ತಿತ್ತು. ഒരു ലോട്ടറി അടിച്ച് ಒಂದು ಲಾಟ್ರಿ ಏನಾದ್ರೂ ಓಡಿದರೆ 10 കോടി കിട്ടി, ಒಂದು 10 ಕೋಟಿ ಸಿಕ್ಕಿತ್ತು, നിങ്ങളുടെ ദാരിദ്ര്യം മാറി. ನಿಮ್ಮ ದಾರಿದ್ರ್ಯ ಮುಗಿಯಿತು. പിന്നെ നിങ്ങൾ ഡിവൈനി കാല് കുത്തത്തില്ല. ಮತ್ತೆ ನೀವು ಜೀವ ಇದ್ರೆ ಈ ಡಿವೈನಿಗೆ ಬರೋದಿಲ್ಲ, പിന്നെ കുത്തത്തില്ല. ಮತ್ತೆ ಬರೋದಿಲ್ಲ. നമ്മുടെ ദാരിദ്ര്യം മാറി. ನಮ್ಮ ದಾರಿದ್ರ್ಯ ಮುಗಿಯಿತು. നമുക്കൊരു ലോട്ടറി അടിച്ച് ನಮಗೆ ಒಂದು ಲಾಟ್ರಿ ಹೊಡೆಯಿತು, രക്ഷപ്പെട്ടു നമ്മള്. ರಕ್ಷಣೆ ನಮಗೆ ಎಲ್ಲ ಸರಿ ಆಯ್ತು. പക്ഷേ ಆದರೆ എത്ര ലോട്ടറി അടിച്ചാലും ಎಷ್ಟೇ ಲಾಟ್ರಿ ಎಲ್ಲ ಸಿಗಲಿ, ക്രിസ്തു വന്നില്ലെങ്കിൽ, ಕ್ರಿಸ್ತನು ನಿನ್ನಲ್ಲಿ ಇಲ್ಲದಿದ್ದರೆ അതാണ് നിന്റെ ദാരിദ്ര്യം. ಅದು ನಿನ್ನ ದೊಡ್ಡದಾದ ആ തിരിച്ചറിവ് ലഭിക്കുന്നതാണ് ಆ ಅರಿವು ನಿನಗೆ ಲಭಿಸುವುದಾಗಿದೆ. ഭാഗ്യവാൻ എന്ന് പറയുന്നത്. ಭಾಗ್ಯವಂತ ಹೇಳುವುದು അതാണ് സ്വർഗരാജ്യത്തിലെ ഭാഗ്യവാൻ. ಅದಾಗಿದೆ, ಸ್ವರ್ಗ ರಾಜ್ಯದ ಭಾಗ್ಯವಂತ. എല്ലാം ഉണ്ട്, ಎಲ್ಲವೂ ಇದೆ. പക്ഷെ അത് നിന്റെ സമ്പത്തല്ല. ಆದರೆ ಅದೆಲ್ಲ ನಿನ್ನ ಸಂಪತ್ತಂತೆ ಅನಿಸುತ್ತದೆ. ഒരാളിൽ ಒಬ್ಬನಲ್ಲಿ യേശു സമ്പത്തായി മാറ്റപ്പെടണം. ಯೇಸುವೆ ಸಂಪತ್ತಾಗಿ ಮಾರ್ಪಾಡಾಗಬೇಕು. യേശുവിനു വേണ്ടിയുള്ള ദാഹം, ಯೇಸುವಿಗಾಗಿರುವಂತಹ ದಾಹ, യേശുവിനു വേണ്ടിയുള്ള ദാരിദ്ര്യം, ಯೇಸುವಿಗಾಗಿರುವಂತಹ ದಾರಿದ್ರ್ಯ. ആ ദാരിദ്ര്യം അനുഭവിക്കുന്നവനാണ്, ಆ ದಾರಿದ್ರ್ಯವನ್ನು ಅನುಭವಿಸುವವನು ആത്മാവിൽ ദാരിദ്ര്യം അനുഭവിക്കുന്നവൻ. ಆತ್ಮದಲ್ಲಿ ದಾರಿದ್ರ್ಯವನ್ನು അത് ಸ್ವೀಕರಿಸಿ. ആർക്കും അനുഭവിക്കാം. ಅದು ಯಾರಿಗೂ ಬೇಕಾದರೂ ಅನುಭವಿಸಬಹುದು. ഏത് സമ്പന്നനും ആ ദാരിദ്ര്യം അനുഭവിക്കാം. ಯಾವ ಶ್ರೀಮಂತನಿಗೂ ಆ ದಾರಿದ್ರ್ಯವನ್ನು ಅನುಭವಿಸಬಹುದು. ഏത് സമ്പന്നനും. ಎಷ್ಟೇ ದೊಡ್ಡ ಶ್ರೀಮಂತನಾಗಿರಲಿ. ടാറ്റ, ബെർല, ನೋಡಿ, ಟಾಟಾ, ಬಿರ್ಲಾ, ഈ മുതലാളിമാർക്കല്ല, ಈ ಧನಿಕರಿಗೂ ಸಹ, അദാനി, അംബാനി, ഇവർക്കല്ല, ಅದಾನಿ, ಅಂಬಾನಿ ಇಂಥವರಿಗೆಲ್ಲ, അവർക്കെല്ലാം ഈ ദാരിദ്ര്യം അനുഭവിക്കാം. ಅವರಿಗೂ ಈ ದಾರಿದ್ರ್ಯವನ್ನು ಅನುಭವಿಸಬಹುದು. യേശു ഇല്ലാத അവസ്ഥ, ಯೇಸು ಇಲ್ಲದಂತಹ ಅವಸ್ಥೆ, അതാണ് ദാരിദ്ര്യം. ಅದೇ ದೊಡ್ಡದಾದ ದಾರಿದ್ರ್ಯ. മറ്റെല്ലാം ഉണ്ട്. ಬಾಕಿ ಎಲ್ಲವೂ ಇದೆ. ആത്മാവിൽ ദരിദ്രർ ഭാഗ്യവാൻ. ಆತ್ಮದಲ್ಲಿನ ದಾರಿದ್ರ್ಯ എല്ലാം ഉള്ളപ്പോഴും, ಎಲ್ಲವೂ ಇರುವಾಗಲೂ, എല്ലാം ഉള്ളപ്പോഴും ಎಲ್ಲವೂ ಇದ್ದಾಗಲೂ എന്തോ ഒന്നിന്റെ കുറവ്, ಏನೋ ಒಂದರ ಕೊರತೆ, ആത്മാവിന്റെ കുറവ്, ಆತ್ಮದ ಕೊರತೆ, അത് നിന്നെ മേൽ ഭരണം നടത്തും. ಅದು ನಿನ್ನನ್ನು ಆಡಳಿತ ಮಾಡುತ್ತದೆ. നീ ആരാണെങ്കിലും, ನೀನು ಯಾರೇ ಆಗಿದ್ದರೂ, ഏത് രാജാവാണെങ്കിലും, ಯಾವ ರಾಜನೇ ಆಗಿರಲಿ, ഏത് പ്രധാനമന്ത്രിയാണെങ്കിലും, ಯಾವ ಪ್ರಧಾನಮಂತ್ರಿಯೇ ಆಗಿರಲಿ, ഏത് ഭരണകർത്താവാണ്, ಯಾವ ಆಡಳಿತಗಾರನೇ ಆಗಿರಲಿ, യേശു ഇല്ലാത്ത കുറവ് നിനക്കുണ്ടാവും. ಯೇಸು ಇಲ್ಲದರೆ ಅದೊಂದು ದೊಡ್ಡದಾದ ಕೊರತೆ ನಿನಗೆ. യേശു വന്നെങ്കിൽ മാത്രമേ കുറവ് നികത്തപ്പെടുക. ಯೇಸು ನಿನ್ನಲ್ಲಿ ಬಂದರೆ ಮಾತ್ರ ಆ ಕೊರತೆ ಸಮತಟ್ಟಾಗುವಂಥದ್ದು. ആ ദാഹമുള്ള വ്യക്തി, ಅಂತಹ ದಾಹ ಇರುವ ವ್ಯಕ್ತಿ, ആ വ്യക്തികളെയാണ് നമ്മൾ സ്റ്റേജിലേക്ക് വിളിച്ചത്. ಅಂತಹ ವ್ಯಕ್ತಿಗಳನ್ನು ಈ ಸ್ಟೇಜಿಗೆ അവരാണ് യേശു കണ്ടത്. ಅವರನ್ನು ಯೇಸು ಬೇಗ ಕಂಡದ್ದು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ.
നാളെ അത് ചിലപ്പോൾ നമ്മളാകാം. ನಾಳೆ ಅದೇ ವ್ಯಕ್ತಿ ನಾವಾಗಿರಬಹುದು, നമ്മാകാം. ನಾವೇ ಆಗಿರಬಹುದು. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. യേശുവിന് വേണ്ടിയുള്ള ദാഹം, ಯೇಸುವಿಗಾಗಿದ್ದ ದಾಹ, യേശുവിന് വേണ്ടിയുള്ള ദാഹം, ಯೇಸುವಿಗೋಸ್ಕರ ಇರುವ ದಾಹ അതല്ലേ ಅದಲ್ವಾ വിശുദ്ധ ഫ്രാൻസിസ് അസിസിക്ക് ഉണ്ടായിരുന്നത്. ಸಂತ ಫ್ರಾನ್ಸಿಸ್ ಅಸ್ಸಿಗೆ ಉಂಟಾದಂತಹ ದಾಹ. വിശുദ്ധ ഫ്രാൻസിസിന്റെ അപ്പൻ ನೋಡಿ, ಸಂತ ಫ್ರಾನ್ಸಿಸರ ತಂದೆ വലിയൊരു പട്ടു വ്യവസായിയാണ്. ತುಂಬಾ ಒಂದು ವಸ್ತ್ರ ವ್ಯಾಪಾರಿ, പട്ടു വസ്ത്ര വ്യാപാരി, ಪಟ್ಟು ವಸ್ತ್ರ ವ್ಯಾಪಾರಿ. ഒത്തിരി എക്സ്പോർട്ട് ക്വാളിറ്റി വസ്ത്രങ്ങൾക്ക് കൊടുക്കുന്ന ആളാണ്. ತುಂಬಾ ಹೊರ ರಾಜ್ಯಗಳಿಗೆ ಕಳಿಸಿಕೊಡುತ್ತಿದ್ದಂತಹ ವ್ಯಕ್ತಿ. അദ്ദേഹത്തിന്റെ അപ്പന്റെ ആഗ്രഹം, ಆ ತಂದೆಯ ಇಚ್ಛೆ ಏನೆಂದರೆ മകനെ ബിസിനസ് മാജക്കാനാക്കണം എന്നുള്ളതാണ്. ತನ್ನ ಮಗನನ್ನು ಹೇಗಾದರೂ ಬಿಸ್ನೆಸ್ ಮ್ಯಾನ್ ಆಗಿ ಮಾಡಬೇಕು. അപ്പന്മാർക്കെല്ലാം അങ്ങനെയല്ല ആഗ്രഹം. ತಂದೆಯಂದಿರಿಗೆಲ್ಲ ಇರುವಂತಹ ಆಸೆ ಇದೊಂದು. അപ്പൻ ഡോക്ടർ ആണെങ്കിൽ ತಂದೆ ಡಾಕ್ಟರ್ ಆದರೆ മകനും ഡോക്ടർ ആകണം. ಮಗ ಸಹ ಡಾಕ್ಟರೇ ಆಗಬೇಕು. അപ്പൻ എഞ്ചിനീയർ ആണെങ്കിൽ ತಂದೆ ಇಂಜಿನಿಯರ್ ಆದರೆ മകനും എഞ്ചിനീയർ ആകണം. ಮಗನನ್ನು ಹೇಗಾದರೂ ಮಾಡಿ ಇಂಜಿನಿಯರ್ ಮಾಡ್ತಾರೆ. അപ്പൻ ലോയർ ആണെങ്കിൽ ತಂದೆ ಲಾಯರ್ ಆದರೆ മകനും ലോയർ ആകണം. ಮಗನು ಸಹ ಲಾಯರ್ ಆಗಲೇಬೇಕು. അപ്പൻ പ്രധാനമന്ത്രി ആണെങ്കിൽ ತಂದೆ ಪ್ರಧಾನಮಂತ್ರಿ ಆದರೆ ಮಗನು മകനൊരു പ്രധാനമന്ത്രി ആയ കൊള്ളാം. ಮಗನು ಸಹ ಪ್ರಧಾನಮಂತ್ರಿ ಆದರೆ ഒരു മന്ത്രി പദമെങ്കിലും കിട്ടണം. ಇಲ್ಲದ್ರೆ ಒಂದು ಮಂತ್ರಿ ಪದವಿ ಆದರೂ ಅವನಿಗೆ ಸಿಗಬೇಕು. അതാണ് മനുഷ്യന്റെ ആഗ്രഹം. ಇದಾಗಿದೆ ಮನುಷ್ಯನ ಆಸೆ. ഫ്രാൻസിസ് അപ്പന്റെ ആഗ്രഹം തന്നെയായിരുന്നു. ಈ ಸಂತ ಫ್ರಾನ್ಸಿಸರ ತಂದೆಯ ಆಸೆ, ಇಚ್ಛೆ ಇದೇ ಆಗಿತ್ತು. അതാണ് തന്തയുടെ ആച്ച. ಅದೇ ಆಗಿದೆ ಅವರ ತಂದೆಯ ಆಸೆ. പക്ഷേ ಆದರೆ യേശുവിനെ കുറിച്ച് കേട്ടപ്പോ, ಈ ಯೇಸುವಿನ ಬಗ್ಗೆ ತಿಳಿದಾಗ സമ്പത്തോ ബിസിനസ്സോ ഈ വ്യാപാരമോ ഇതൊന്നും അവനെ ആകർഷിച്ചില്ല. ತಂದೆಯ ಈ ಶ್ರೀಮಂತಿಕೆಯೋ ದುಡ್ಡೋ ಪದವಿ ಏನು ಅವನು ಸ್ವೀಕರಿಸಲಿಲ್ಲ. അതൊന്നും ആ മകനെ ആകർഷിച്ചില്ല. ಆ ಯಾವ ಆಕರ್ಷಣೆಯೂ ಅದರಿಂದ ಮಗನಿಗೆ ಉಂಟಾಗಲಿಲ್ಲ. ബിസിനസ്സോ, ತಂದೆಯ ವ್ಯವಹಾರವೋ, അപ്പന്റെ വരുമാനമോ, ತಂದೆಯ ಆದಾಯ ಮಾರ್ಗವೋ, സമ്പത്തോ, ಆತನ ಸೊತ್ತೋ ഇതൊന്നും ആഗ്രഹിച്ചില്ല. ಇದೇನು ಅವರು ಬಯಸಲಿಲ್ಲ. യേശു നിറഞ്ഞപ്പോൾ, ಯೇಸು ತನ್ನಲ್ಲಿ ತುಂಬಿಕೊಂಡಾಗ കാണുന്നതെല്ലാം യേശു, ನೋಡುವುದೆಲ್ಲವೂ ಯೇಸು, കേൾക്കുന്നതെല്ലാം യേശു, ಕೇಳುವುದೆಲ್ಲವೂ ಯೇಸು, തൊടുന്നതെല്ലാം യേശു, ಮುಟ್ಟುವುದೆಲ್ಲವೂ ಯೇಸು. യേശു അങ്ങനെ കത്തിപ്പടരാൻ തുടങ്ങി. ಹಾಗೆ ಯೇಸು ಜ್ವಲಿಸಲು, ಉರಿಯಲು. യേശു അല്ലാതെ വേറെ ഒന്നും ഫ്രാൻസിസിന്റെ തലയിലില്ല. ಯೇಸು ಅಲ್ಲದೆ ಬೇರೆ ಯಾವುದು ಫ್ರಾನ್ಸಿಸರ ತಲೆಯಲ್ಲಿ ಇಲ್ಲ. യേശു മാത്രം. ಯೇಸು ಒಬ್ಬನೇ. കാണുന്നതും കേൾക്കുന്നതും തൊടുന്നതെല്ലാം യേശു. ಕಾಣುವುದು, ಕೇಳುವುದು, ತೊಡುವುದು ಎಲ್ಲವೂ ಯೇಸು. ഒരിക്കൽ ഫ്രാൻസിസ് വീട്ടിലേക്ക് വന്നപ്പോ, ಒಮ್ಮೆ ಸಂತ ಫ್ರಾನ್ಸಿಸ್ ಮನೆಗೆ ಬರುವಾಗ ഫ്രാൻസിസ് നോക്കിയപ്പോ, ಈ ಫ್ರಾನ್ಸಿಸರು ನೋಡುವಾಗ വീടിന്റെ ഒരു വശത്ത് വലിയൊരു ഗോഡൌണാണ്. ಮನೆಯ ಒಂದು ಬದಿಯಲ್ಲಿ ದೊಡ್ಡ ಒಂದು ಗೋಡಾನು, അപ്പന്റെ ഗോഡൌണാണ്. ತಂದೆ ಮಾಡಿರುವಂತ ದೊಡ್ಡ ಒಂದು ಗೋಡಾನು. ആ ഗോഡൌണിൽ മുഴുവൻ പട്ടു വസ്ത്രങ്ങൾ കൊണ്ട് നിറച്ചു വെച്ചിരിക്കുക. ಆ ಗೋಡಾನಿನೊಳಗೆ ಎಲ್ಲ ಈ ರೇಷ್ಮೆ ಬಟ್ಟೆಗಳು. ഫ്രാൻസിസ് വന്ന് ആ ഗോഡൌണിന്റെ വാതിലങ്ങ് തുറന്നു. ಈ ಸಂತ ಫ್ರಾನ್ಸಿಸರು ಬಂದು ಈ ಗೋಡಾನ್ನ ಬಾಗಿಲು ತೆಗೆಯುತ್ತಾರೆ. നിറയെ വസ്ത്രങ്ങൾ അടക്കി വെച്ചിരിക്കുക. ತುಂಬಾ ವಸ್ತ್ರ ಭಂಡಾರವೇ ತುಂಬಿಸಿಟ್ಟಿದ್ದಾರೆ. എക്സ്പോർട്ട് ചെയ്യാൻ പറ്റിയ നല്ല ക്വാളിറ്റിയുള്ള വസ്ത്രങ്ങളാണ്. ಎಲ್ಲ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಇರುವಂತಹ ಒಳ್ಳೆ ಬೆಲೆ ಬಾಳುವಂತಹ ವಸ್ತ್ರಗಳು. ഫ്രാൻസിസ് ആ വാതിലങ്ങ് തുറന്നിട്ട് ಈ ಸಂತ ಫ್ರಾನ್ಸಿಸರು ಆ ಬಾಗಿಲನ್ನು ತೆರೆದು ഒരു നിമിഷം വസ്ത്രത്തെ നോക്കി നിന്നു. ಒಂದು ನಿಮಿಷ ಈ ವಸ್ತ್ರವನ್ನೇ ನೋಡಿ ನಿಂತರು. എന്നിട്ട് ಆಮೇಲೆ അയൽവാസികളെല്ലാം കൈകൊട്ടി വിളിച്ചു. ತನ್ನ ನೆರೆಕರೆಯವರನ್ನೆಲ್ಲ ಕೈ ತಟ್ಟಿ ಕರೆದರು. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ഇതൊക്കെ എന്റെ അപ്പന്റെ സ്വത്താണ്. ಇದೆಲ್ಲ ನನ್ನ ತಂದೆಯ ಸೊತ್ತು. ഇത് നിങ്ങൾ ആവശ്യമുള്ള എടുത്തോണ്ട് പോ. ನಿಮಗೆ ಎಷ್ಟು ಬೇಕೋ ಅದನ್ನು ತೆಗೆದುಕೊಂಡು ಹೋಗಿ. എടുത്തോണ്ട് പോ. ನೀವು ತೆಕೊಂಡು ಹೋಗಿ. ഇതിവിടെ വേണ്ട. ಇದು ಇಲ್ಲಿ ಬೇಡ. ഇതൊരു വസ്ത്രം ഇവിടെ വേണ്ട. ಇಲ್ಲಿ ಯಾವ ವಸ್ತ್ರವೂ ಬೇಡ. അത് അയൽവാസികൾക്കെല്ലാം വിളിച്ചു കൊടുക്കുക. ಹಾಗೆಯೇ ತನ್ನ ಸುತ್ತಮುತ್ತಲಿರುವ ನೆರೆಕರೆಯವರಿಗೆ ಕರೆದು ಕೊಡುತ್ತಾನೆ. അപ്പം വന്നപ്പോ ತಂದೆ ಬಂದಾಗ ഗോഡവൺ കാലി. ಈ ಗೋಡಾನ್ ಖಾಲಿಯಾಗಿದೆ. ഒരു വസ്ത്രം അതിനകത്തില്ല. ಒಂದು ವಸ್ತ್ರ ಸಹ ಇಲ್ಲ ಅದರಲ್ಲಿ. അപ്പം കോപം കൊണ്ട് നിറഞ്ഞു. ಈ ತಂದೆಗೆ ತುಂಬಾ ಕೋಪ ಬರುತ್ತದೆ. മകനോടുള്ള കോപം, ತನ್ನ ಮಗನ ಮೇಲೆ ಕೋಪ. തന്റെ സ്വപ്നങ്ങളെല്ലാം ഈ മകൻ നശിപ്പിച്ചു. ತನ್ನ ಕನಸುಗಳನ್ನೆಲ್ಲ ಈ ಮಗ ನಾಶ ಮಾಡಿದ್ದಾನೆ. ഇവനൊരു മുടിയൻ, ಇವನೊಬ್ಬ ಧೂರ್ತ ಪುತ್ರ, ഒന്നിനും കൊള്ളത്തില്ല. ಯಾವುದಕ್ಕೂ ಒಂದು ಗುಣ ಇಲ್ಲ. അപ്പൻ കേസിന് പോയി. ಹಾಗೆ ತಂದೆ ಕೇಸ್ ಮಾಡಲು. ആർക്കെതിരെ? മകനെതിരെ ಕೇಸ್ ಹಾಕಲು. കേസ് വാദിക്കുന്നത് ആരാ? ಕೇಸನ್ನು ವಾದಿಸುವುದು ಯಾರು? ബിഷപ്പാണ്. ಬಿಷಪ್. അവിടുത്തെ ബിഷപ്പിന്റെ മുമ്പിലാണ് എല്ലാ കേസും വരുന്നത്. ಅಲ್ಲಿ ಬರುವಂತದ್ದು ಆ ಬಿಷಪ್ಪಿನ ಮುಂದೆ ಬರುವುದು ಕೇಸುಗಳು. ಆ ಕಾಲದಲ್ಲಿ കേസുകളൊക്കെ കൈകാര്യം ചെയ്യപ്പെടുന്നത് അരമനയിലാണ്. ಕೇಸುಗಳೆಲ್ಲ ಅಲ್ಲಿ ಅದರ ವಿಚಾರಣೆ ಆಗೋದು ಅರಮನೆಯಲ್ಲಿ, ബിഷപ്പ് ഹൗസിലാണ്. ಬಿಷಪ್ ಹೌಸಿನಲ್ಲಿ. ബിഷപ്പ് വിളിച്ച് ഉപദേശിച്ചു. ಹಾಗೆ ಬಿಷಪ್ ಕರೆದು ಅವನಿಗೆ ನಿರ್ದೇಶನ ಕೊಡುತ್ತಾರೆ.
ഫ്രാൻസിസിനെ വിളിപ്പിച്ചു. ಫ್ರಾನ್ಸಿಸ್ ಅನ್ನು ಕರೆಯುತ್ತಾರೆ. നീ ചെയ്തതെല്ലാം തെറ്റല്ലേ? ನೀನು ಮಾಡಿದೆಲ್ಲ ತಪ್ಪಲ್ವಾ? ഫ്രാൻസിസ് പറഞ്ഞു, ಫ್ರಾನ್ಸಿಸ್ ಹೇಳಿದ್ರು, ഞാൻ ചെയ്തതെല്ലാം ശരിയാണ്. ನಾನು ಮಾಡಿದ್ದೆಲ್ಲವೂ ಸರಿ. എന്റെ യേശുവിന് വേണ്ടിയിട്ടാണ് ഞാൻ ജീവിക്കുന്നത്. ನನ್ನ ಯೇಸುವಿಗೋಸ್ಕರ ನಾನು ಜೀವಿಸುವಂತ. എനിക്ക് യേശു മാത്രം മതി. ನನಗೆ ಯೇಸು ಒಬ್ಬನೇ ಸಾಕು. എനിക്കിതൊന്നും വേണ്ട. ಇವೆಲ್ಲವೂ ನನಗೆ ಬೇಡ. ഇതൊന്നും എനിക്ക് വേണ്ട. ಇವೆಲ್ಲವೂ ನನಗೆ ಬೇಡ. അത് കേട്ടപ്പോ ಇದನ್ನು ಕೇಳಿದಾಗ ഫ്രാൻസിസിന്റെ അപ്പൻ വീണ്ടും കോപം കൊണ്ട് ಫ್ರಾನ್ಸಿಸಿನ ತಂದೆಗೆ ಮತ್ತೆ ಸಹ ಕೋಪ ಬರುತ್ತದೆ. കോപം കൊണ്ട് വിറയ്ക്കുകയാണ്. ಕೋಪದಿಂದ ಈಗ ഫ്രാൻസിസ്, നീ ഇട്ടിരിക്കുന്ന ചെരുപ്പ് എന്റേതാണ്. ನೀನು ಹಾಕಿದಂತಹ ಆ ಮೆಟ್ಟು ನಂದು. ഉടനെ ഫ്രാൻസിസ് ചെരുപ്പ് ഒരു അപ്പന് കൊടുത്തത്. ತಕ್ಷಣವೇ ಆ ಮೆಟ್ಟನ್ನು ಬಿಚ್ಚಿ ತಂದೆಗೆ ಕೊಡ್ತಾನೆ. എനിക്കിത് വേണ്ട. ಇದು ನನಗೆ ಬೇಡ. നീ ഇട്ടിരിക്കുന്ന ഉടുപ്പ് എന്റേതാണ്. ನೀನು ಹಾಕಿದಂತಹ ಈ ಬಟ್ಟೆ ವಸ್ತ್ರ ನಂದು. ഉടനെ ഫ്രാൻസിസ് ഉടുപ്പൂരി ಆ ಶರ್ಟ್ ಅನ್ನು ತೆಗೆತಾನೆ. നിങ്ങൾ ഓർത്തോണം, ನೋಡಿ ಪ್ರಿಯರೇ, ബിഷപ്പിന്റെ മുമ്പില്, ನೋಡಿ ಆ ಬಿಷಪ್ಪಿನ ಮುಂದುಗಡೆ, സ്വന്തം അപ്പന്റെ മുമ്പില്, ಸ್ವಂತ ತಂದೆಯ ಮುಂದೆ നഗ്നനായി ഫ്രാൻസിസ് നിന്നു. ನಗ್ನನಾಗಿಯೇ ಫ್ರಾನ್ಸಿಸ್ ನಿಂತ. ഇരു കൈ ഉയർത്തി ಎರಡು ಕರಗಳನ್ನು ಎತ್ತಿ ಹಿಡಿದ. യേശുവേ എന്ന് വിളിച്ചു. ಯೇಸುವೇ ಅಂತ ಕರೆದರು. യേശു ഫ്രാൻസിസിന്റെ സിരകളിൽ കത്തി പടരുകയാണ്. ನೋಡಿ, ಯೇಸು ಸ್ವಾಮಿ ಫ್ರಾನ್ಸಿಸಿನ ಶಿರದಲ್ಲಿ ಜ್ವಲಿಸುತ್ತಿದ್ದ. പൂർണ്ണ നഗ്നനായി. ನೋಡಿ, ಸಂಪೂರ್ಣ ನಗ್ನನಾಗಿದ್ದ. എനിക്കിതൊന്നും വേണ്ട. ಇದು ಯಾವುದು ನನಗೆ ಬೇಡ. യേശുവേ എന്ന് വിളിച്ചുകൊണ്ട് ഫ്രാൻസിസ് ഓടി. ಯೇಸುವೇ ಅಂತ ಕರೆದುಕೊಂಡು ಫ್ರಾನ್ಸಿಸ್ ಓಡುತ್ತಾನೆ. തെരുവിലൂടെ ഓടിപ്പോവുകയാണ്. ಆ ಬೀದಿಗಳಲ್ಲಿ ಓಡುತ್ತಾನೆ. ആ ഫ്രാൻസിസിനെ പരീക്ഷിക്കാൻ ಆ ಫ್ರಾನ್ಸಿಸ್ ಅನ್ನು ಪರೀಕ್ಷಣೆ ಮಾಡಲು യേശു വന്നു. ಯೇಸು ಸ್ವಾಮಿ ಬಂದರು. യേശു എങ്ങനെ വന്നെന്നറിയാം? ಯೇಸು ಯಾವ ರೀತಿ ಬಂದರು ಗೊತ್ತಾ? കുഷ്ഠരോഗിയായിട്ട് വന്നു. ಕುಷ್ಠರೋಗಿಯ ರೂಪದಲ್ಲಿ ಬಂದರು. ഒരു കുഷ്ഠരോഗിയെ കണ്ടാൽ, ಒಬ್ಬ ಕುಷ್ಠರೋಗಿಯನ್ನು ಕಂಡರೆ ആ ಕಾಲದಲ್ಲಿ ഓടി മാറിക്കൊള്ളണം. ಎಲ್ಲರೂ ದೂರ ಸರಿಯುತ್ತಾರೆ. പക്ഷെ ഫ്രാൻസിസ്, ಆದರೆ ಈ ಫ್ರಾನ್ಸಿಸ್ ಅವರು കുഷ്ഠരോഗിയെ കണ്ടപ്പോ ಆ ಕುಷ್ಠರೋಗಿಯನ್ನು ಕಂಡಾಗ ഒരു നിമിഷം അമ്പരന്ന് നിന്നു. ಒಂದು ನಿಮಿಷ ಆತನನ್ನೇ ನೋಡಿ ನಿಂತ. ഓടിച്ചെന്നു ಓಡಿ ಹೋದ. ആ കുഷ്ഠരോഗിയെ കെട്ടിപ്പിടിച്ചു. ಆ ಕುಷ್ಠರೋಗಿಯನ್ನು ತಬ್ಬಿಕೊಂಡು, അവന്റെ ചുണ്ട് പകുതി ഇല്ല, ಆತನ ತುಟಿಗಳೆಲ್ಲ ಇಲ್ಲ, ಕುಷ್ಠರೋಗಿ മൂക്ക് പകുതി ഇല്ല, ಮೂಗಿನ ಅರ್ಧ ಭಾಗವಿಲ್ಲ. കുട്ടം പിടിച്ച് ചലം ഒഴിക്കുന്നു. ಹಾಗೆ ಕುಷ್ಠ ಹಿಡಿದು ಕೊಳೆತಿದೆ. അവനെ കെട്ടിപ്പിടിച്ച് ഉമ്മ കൊടുത്തു. ಅವನನ್ನು ಅಪ್ಪಿಕೊಂಡು ಆತನಿಗೆ ಮುದ್ದಿಡುತ್ತಾನೆ. ആ കുഷ്ഠരോഗിയെയും വിളിച്ചു യേശുവേ എന്ന് വിളിച്ചു. ಆ ಕುಷ್ಠರೋಗಿಯನ್ನು ಹಿಡಿದುಕೊಂಡು ಯೇಸುವೆ ಅಂತ ಕರೆದ. ಸ್ವಲ್ಪ സമയം കഴിഞ്ഞു. ಸ್ವಲ್ಪ ಸಮಯ ಕಳೆಯಿತು. ഫ്രാൻസിസ് കെട്ടിപ്പിടിച്ച ആ കുഷ്ഠരോഗിയെ പിന്നെ ഒരിക്കലും കണ്ടിട്ടില്ല. ಆ ಫ್ರಾನ್ಸಿಸ್ ತಬ್ಬಿಕೊಂಡಂತ ಆ ಕುಷ್ಠರೋಗಿಯನ್ನು ಮತ್ತೆ ಕಾಣಲಿಕ್ಕೆ ಸಾಧ್ಯವಾಗಿಲ್ಲ. ജീവിതത്തിൽ ഒരിക്കലും കണ്ടിട്ടില്ല. ಜೀವನದಲ್ಲಿ ಮತ್ತೆ ಎಂದೂ ಕಾಣಲಿಲ್ಲ. ചരിത്രം പറയുന്നു, ಚರಿತ್ರೆಯೇ ಹೇಳುತ್ತದೆ, അത് യേശുവായിരുന്നു. ಅದು ಯೇಸುವಾಗಿದ್ದರು. ഫ്രാൻസിസിനെ പരീക്ഷിക്കാൻ വന്ന യേശു. ಫ್ರಾನ್ಸಿಸರನ್ನು ಪರೀಕ್ಷಿಸಲು ಬಂದಂತಹ ಯೇಸು ಸ್ವಾಮಿ. അതാണ് ആത്മാവിന്റെ ദാരിദ്ര്യം. ನೋಡಿ ಪ್ರಿಯರೇ, ಅದಾಗಿದೆ ಆತ್ಮದ ದಾಹವೆಂಬುದು. ഈ ദാഹമുണ്ടെങ്കിൽ, ಈ ದಾಹ ನಿನಗಿದ್ದರೆ, ഈ ദാഹമുണ്ടെങ്കിൽ, ಈ ದಾಹವಿದ್ದರೆ യേശു എന്ന സമ്പത്ത് നിന്നിലേക്ക് ഒഴുകി വരും. ಯೇಸು ಎಂತಂತ ಈ ಸಂಪತ್ತು, ಸೊತ್ತು ನಿನಗೆ ಸ್ವಂತವಾಗಿ അത് കിട്ടിയ, ಅದು ಸಿಕ್ಕಿದರೆ നമ്മൾ സംതൃപ്തരാകും. ನಾವು ತೃಪ್ತರಾಗುತ್ತೇವೆ. മറ്റൊന്നിനും നമുക്ക് സന്തോഷം തരാൻ പറ്റത്തില്ല. ಬೇರೆ ಯಾವುದಕ್ಕೂ ನಮಗೆ ಸಂತೋಷ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ആത്മാവിൽ ദരിദ്രർ ഭാഗ്യവാൻ. ಆತ್ಮದಲ್ಲಿ ದಾರಿದ್ರ್ಯ ಅನುಭವಿಸುವವರು ഈ ಭಾಗ್ಯವಂತರು. ദാരിദ്ര്യം നമ്മൾ അനുഭവിക്കുക. ಈ ದಾರಿದ್ರ್ಯವನ್ನು ನಾವು ಅನುಭವಿಸಬೇಕಾದ, യേശുവിന് വേണ്ടിയുള്ള ദാരിദ്ര്യം, ಯೇಸುವಿಗೋಸ್ಕರ ಇರುವಂತಹ ದಾರಿದ್ರ್ಯ, യേശുവിന് വേണ്ടിയുള്ള ദാഹമായി മാറണം. ಯೇಸುವಿಗಾಗಿರುವಂತಹ ದಾಹವಾಗಿ ನಾವು ಮಾರ್ಪಾಡ್ಬೇಕು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. യേശു നിറഞ്ഞപ്പോ ಯೇಸು ಸ್ವಾಮಿ ತುಂಬಿಕೊಂಡಾಗ ആ ഫ്രാൻസിസ് ആരായി മാറി? ಆ ಫ್ರಾನ್ಸಿಸ್ ಯಾರಾಗಿ ಮಾರ್ಪಟ್ಟ? തൊടുന്നതെല്ലാം അത്ഭുതങ്ങളാണ്. ಮುಟ್ಟುವುದೆಲ್ಲವೂ ಅಲ್ಲಿ ಅದ್ಭುತಗಳು. പക്ഷികളെ വിളിച്ചാൽ അവ വരും. ಆ ಪಕ್ಷಿಗಳನ್ನು ಕರೆದರೆ ಅವು ತನ್ನ ಹತ್ತಿರ ಬರುತ್ತೆ. ഏത് പക്ഷിയും ഫ്രാൻസിസ് വിളിക്കും. ಯಾವ ಪಕ್ಷಿಯನ್ನು ಫ್ರಾನ್ಸಿಸ್ ಕರೆಯುತ್ತಾರೆ. നിങ്ങൾ ഫ്രാൻസിസ് പുണ്യാളുടെ രൂപം കണ്ടു കഴിഞ്ഞാൽ, ನೀವು ಸಂತ ಫ್ರಾನ್ಸಿಸರ ಫೋಟೋವನ್ನೆಲ್ಲ ಕಾಣುವಾಗ എപ്പോഴും ഒന്ന് രണ്ട് പക്ഷികൾ അദ്ദേഹത്തിന്റെ ദേഹത്തിരിപ്പുണ്ട്. ಆತನ ಶರೀರದಲ್ಲಿ ಒಂದೆರಡು ಮೂರು ಪಕ್ಷಿಗಳು ಕೂತಿರೋದನ್ನು ಕಂಡಿರಬಹುದು. പ്രകൃതി ജീവികൾ പോലും ഫ്രാൻസിസുമായി ഇണങ്ങി. ನೋಡಿ, ಪ್ರಕೃತಿಯ ಜೀವಿಗಳು ಸಹ ಫ್ರಾನ್ಸಿಸ್ ಅನ್ನು ಅನುಸರಿಸುತ್ತಿತ್ತು. മീനിനെ വിളിച്ചാൽ മീൻ വരും. ಮೀನನ್ನು ಕರೆದರೂ ಮೀನು ಬರುತ್ತಿತ್ತು. സമുദ്രത്തിലെ മീൻ വന്നിക്കും. ಸಮುದ್ರದಲ್ಲಿ ಮೀನು ಬಂದು ನಿಲ್ಲುತ್ತಿತ್ತು. യേശു സമ്പത്തായി മാറിയപ്പോൾ, ಯೇಸು ತನ್ನ ಸಂಪತ್ತಾಗಿ ಮಾರ್ಪಟ್ಟಾಗ, അതുകൊണ്ട് ಆದುದರಿಂದ ഇപ്പോൾ നിങ്ങളുടെ ആഗ്രഹമായ സമ്പത്ത്, ಈಗ ನಿಮ್ಮ ಇಚ್ಛೆ ಆಗಿರುವಂತಹ ಸಂಪತ್ತು, അത് മനസ്സിൽ നിന്ന് മാറണം. ಅದು ಮನಸ್ಸಿನಿಂದ ಬಿಟ್ಟು ಹೋಗ್ಬೇಕು. വീടിന്റെ ദാരിദ്ര്യം, ಮನೆಯ ದಾರಿದ್ರ್ಯ,
സമ്പത്തൊന്നാൽ മാറും. ಅದು ಸಂಪತ್ತು ಬಂದರೆ ಅದು ಮಾರ್ಪಡುತ್ತದೆ. ഒരു രോഗിയുടെ ദാരിദ്ര്യം, ಒಬ್ಬ ರೋಗಿಯ ದಾರಿದ್ರ್ಯ, ആരോഗ്യം വന്നാൽ മാറും. ಅವನಿಗೆ ಆರೋಗ್ಯ ಸಿಕ್ಕಿದ ಮೇಲೆ ಅದು ಅವನಿಂದ ಬಿಟ್ಟು ಹೋಗ್ತದೆ. വിവാഹം കഴിച്ച ദമ്പതികൾക്ക് ವಿವಾಹವಾದ ದಂಪತಿಯಂದಿರು മക്കളില്ലാത്ത ദാരിദ്ര്യം, ಮಕ್ಕಳಿಲ್ಲದಂತಹ ದಾರಿದ್ರ್ಯ, അവർക്ക് മക്കളുണ്ടായ ദാരിദ്ര്യം മാറും. ಅವರಿಗೆ ಮಕ್ಕಳು ಲಭಿಸಿದರೆ ಅವರ ದಾರಿದ್ರ್ಯ ಹೋಗ್ತದೆ. നമ്മൾ അനുഭവിക്കുന്ന ദാരിദ്ര്യം, ನಾವು ಅನುಭವಿಸುವಂತಹ ದಾರಿದ್ರ್ಯ അത് ಮಾറാൻ ಅದು ಬಿಟ್ಟು ಹೋಗಲು ഈ ലോകത്തിലെ മറ്റെന്തെങ്കിലും മതി. ಈ ಲೋಕದಲ್ಲಿ ಏನಾದರೆಲ್ಲ ಲಭಿಸಿದರೆ ಸಾಕು. എന്നാൽ ಆದರೆ ആ ദാഹമല്ല ഇത്. ಆ ದಾಹವೆಂಬುದಲ್ಲ ಇದು. ആ ദാഹത്തിനപ്പുറത്ത് ಆ ದಾಹದಕ್ಕಿಂತಲೂ ಮಿಗಿಲಾಗಿ യേശുവിനെ കുറിച്ചുള്ള ദാഹം കൊണ്ട് നിറയപ്പെടണം. ಯೇಸುವಿಗಾಗಿರುವಂತಹ ದಾಹ ನಿನಗೆ ಬೇಕು. ഹല്ലേലൂയ, ಹಾಲೆಲೂಯ, 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 ഹല്ലേലൂയ. ಹಾಲೆಲೂಯ. നമ്മുടെ ആത്മാവിന്റെ ദാരിദ്ര്യം നികത്താൻ, ನಮ್ಮ ಆತ್ಮದ ದಾರಿದ್ರ್ಯವನ್ನು ಸರಿಪಡಿಸಲು ആത്മാവായ ദൈവം തന്നെ നമ്മിൽ ഇറങ്ങി വരണം. ಆತ್ಮನಾದ ದೇವರೇ ನಮ್ಮೊಳಗೆ ಇಳಿದು ಬರಬೇಕು. എന്ന് പറഞ്ഞേ, ನಮ್ಮ ಆತ್ಮದ ದಾಹವನ್ನು ನೀಗಿಸಲು, ಗಟ್ಟಿಯಾಗಿ ಹೇಳಿ, ನಮ್ಮ ಆತ್ಮದ ದಾಹವನ್ನು ನೀಗಿಸಲು ಆತ್ಮನಾದ ದೇವರೇ ನಮ್ಮೊಳಗೆ ಇಳಿದು ಬರಬೇಕು. ನಮ್ಮ ಆತ್ಮದ ದಾಹವನ್ನು ನೀಗಿಸಲು ಆತ್ಮನಾದ ದೇವರೇ ನಮ್ಮೊಳಗೆ ಇಳಿದು ಬನ್ನಿರಿ. ആത്മാവായ ദാരിദ്ര്യം മാറാൻ ನೋಡಿ, ಆತ್ಮದ ದಾಹ ನೀಗಲು അതിന് പകരം വെക്കാൻ വേറെ ഒന്നുമില്ല. ಅದಕ್ಕೆ ಬದಲಾಗಿ ಇಡಲು ಬೇರೆ ಏನಿಲ್ಲ. ഒന്നും പകരം വെച്ചാലും മാറത്തില്ല. ಯಾವುದನ್ನು ಅದಕ್ಕೆ ಲೆವೆಲಾಗಿಟ್ರೆ ಅದಕ್ಕೆ ಸಾಧ್ಯವಿಲ್ಲ. നീ കുർബാനയ്ക്ക് പണം കൊടുത്താലോ, ನೀನು ಬಲಿಪೂಜೆಗೆ ದುಡ್ಡು ಕೊಟ್ಟರು, അല്ലെ പള്ളിയെ കൊണ്ട് 2 പാക്കറ്റ് മെഴുതിരി കത്തിച്ചാൽ, ಇಲ್ಲಂದ್ರೆ ನೀನು ದೇವಾಲಯಕ್ಕೆ 2 ಪ್ಯಾಕೆಟ್ ಮೇಣದ ಬತ್ತಿ ಉರಿಸಿದರು, അതൊന്നും ചെയ്താലൊന്നും ആത്മദാരിദ്ര്യം മാറത്തില്ല. ಅದರಿಂದೆಲ್ಲ ಆತ್ಮದ ದಾಹ ನೀಗುವುದಿಲ್ಲ. ഈ ആത്മദാരിദ്ര്യം ಈ മാറണമെങ്കിൽ ಆತ್ಮದ ದಾಹ ನೀಗಬೇಕಾದರೆ ആത്മാവായ ദൈവം തന്നെ നിന്നിൽ ഇറങ്ങി വരണം. ಆತ್ಮನಾದ ದೇವರೇ ನಿನ್ನೊಳಗೆ ಇಳಿದು ಬರಬೇಕು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. അതല്ലേ യേശു സമരക്കാരി സ്ത്രീയെ പഠിപ്പിച്ചത്. ನೋಡಿ, ಯೇಸು ಸ್ವಾಮಿ ಸಮರಿಯ ಸ್ತ್ರೀಯಲ್ಲಿ ಕಲಿಸಿಕೊಟ್ಟದ್ದು ಅದನ್ನೇ. മകളെ, ಮಗಳೇ, നീ കോർന്ന് ജലം കുടിച്ചാൽ നിനക്ക് വീണ്ടും ദാഹിക്കും. ನೀನು ಕುಡಿಯುವಂತ ಈ ನೀರು ಕುಡಿದರೆ ನಿನಗೆ ಪುನಃ ದಾಹವಾಗುತ್ತದೆ. നീ കോർന്ന് ജലം കുടിച്ചാൽ നിനക്ക് വീണ്ടും ನೀನು ദാഹിക്കും. ಈಗ ಸೇದುತ್ತಿರುವಂತಹ ಈ ನೀರು ಕುಡಿದರೆ ನಿನಗೆ ಪುನಃ ದಾಹವಾಗುತ್ತದೆ. ഇവിടെ ജോലി ചെയ്യുന്ന പല അധ്യാപകരുണ്ട്. ನೋಡಿ, ಇಲ್ಲಿ ಅನೇಕರು ಕೆಲಸ ಮಾಡುವ ಅಧ್ಯಾಪಕರಿದ್ದಾರೆ. നീ ഓരോ മാസവും നീ ദാഹിക്കുന്നത് നിന്റെ ശമ്പളം കിട്ടാൻ വേണ്ടിയിട്ട്. ನೀನು ಪ್ರತಿ ತಿಂಗಳು ನೀನು ಬಯಸುವಂಥದ್ದು ನಿನ್ನ ಸಂಬಳಕ್ಕಾಗಿ. ഓരോ ജോലിക്കാരനും ദാഹിക്കുന്നത് തന്നെയാണ്. ಪ್ರತಿಯೊಬ್ಬ ಕೆಲಸದಾಳು ದಾಹಿಸುವುದು ಅದನ್ನೇ. അതെത്ര കിട്ടിയാലും നിന്റെ ദാഹം തീരത്തില്ല. ಅದು ಎಷ್ಟೇ ಸಿಕ್ಕಿದರೂ ನಿನಗೆ ತೃಪ್ತಿಯಾಗುತ್ತಿಲ್ಲ, കിട്ടത്തില്ല. ಅದು ನಿನಗೆ ಸಿಕ್ಕುವುದಿಲ್ಲ. ഈ ലോകത്തിൽ എത്ര പണം നിറച്ചാലും നിന്റെ ദാഹം തീരത്തില്ല. ಈ ಲೋಕದಲ್ಲಿ ಎಷ್ಟೇ ಹಣ ನಿನ್ನನ್ನು ತುಂಬಿಕೊಂಡರೂ ನಿನ್ನ ದಾಹ ನೀಗುವುದಿಲ್ಲ. അതുകൊണ്ടാണ് ಆದುದರಿಂದ വലിയ വലിയ മുതലാളിമാര് ದೊಡ್ಡ ದೊಡ್ಡ ಶ್ರೀಮಂತರು ഈ ഇന്ത്യയിൽ ഉടനീളം ಈ ಭಾರತವಿಡೀ ಇಡೀ ಭಾರತವಿಡೀ ഹൈപ്പർ മാർക്കറ്റ് പണിത് വെച്ചിട്ടുണ്ട്. ಹೈಪರ್ ಮಾರ್ಕೆಟ್ಗಳನ್ನು ಮಾಡಿಟ್ಟಿದ್ದಾರೆ. എന്നിട്ടും മതിയാകുന്നില്ല. ಆದರೂ ಅವರಿಗೆ ಸಾಕಾಗುತ್ತಿಲ್ಲ. സ്വർണ്ണക്കടക്കാര്, ಆ ಬಂಗಾರದ ಅಂಗಡಿಯವರು എത്ര സ്വർണ്ണക്കടകളായിട്ട്, ಎಷ್ಟೇ ಚಿನ್ನದ ಅಂಗಡಿ ಇದ್ದರೂ എന്നിട്ട് ദാഹം മാറത്തില്ല. ಅವರಿಗೆ ದಾಹ ಕಡಿಮೆ ಆಗ್ತಾ ಇಲ್ಲ, മാറത്തില്ല. ಅವರಿಂದ ಬಿಟ್ಟು ಹೋಗ್ತಾ ಇಲ್ಲ ದಾಹ. ഹല്ലേലൂയ, ಹಾಲೆಲೂಯ. ഈ ദാരിദ്ര്യമല്ല, ಈ ದಾರಿದ್ರ್ಯವಲ್ಲ. ഇത് യേശു ആത്മാവിന്റെ ദാരിദ്ര്യമാണ്. ನೋಡಿ, ಆತ್ಮದ ದಾರಿದ್ರ್ಯ അത് യേശു വന്ന് നിറയാതെ ദാരിദ്ര്യം മാറത്തില്ല. ಅದು ಯೇಸು ನಮ್ಮಲ್ಲಿ ಬಂದು ತುಂಬದೇ ಇದ್ದರೆ ಅದು ನಮ್ಮನ್ನು ಬಿಟ್ಟು ಹೋಗುತ್ತದೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. അപ്പൊ ആത്മാവിൽ ദരിദ്രർ ഭാഗ്യവാൻ. ಆತ್ಮದಲ್ಲಿ ದಾರಿದ್ರ್ಯ ಅನುಭವಿಸುವವರು ಭಾಗ್ಯವಂತರು. സ്വർഗരാജ്യം നിങ്ങളുടെ ಸ್ವರ್ಗ ಸಾಮ್ರಾಜ್ಯ ಇವರದು. രാജ്യം തരികയാണ്. ಒಂದು ರಾಜ್ಯವನ್ನೇ ಕೊಡುವಂತದ್ದು. നിന്റെ രാജ്യത്തിലെ മെമ്പർ ആക്കാമെന്നല്ല യേശു പഠിപ്പിച്ചത്. ನೋಡಿ, ನಿನ್ನನ್ನು ಈ ರಾಜ್ಯದ ಒಂದು ಮೆಂಬರ್ ಆಗಿಸ್ತಾರಂತಲ್ಲ ಯೇಸು ಹೇಳುವುದು. അതല്ല യേശു പഠിപ്പിച്ചത്. ಅದನ್ನು ಯೇಸು ಕಲಿಸಲಿಲ್ಲ. ഒരു രാജ്യം തന്നെ നിനക്ക് തരിക. ಒಂದು ರಾಜ್ಯವನ್ನೇ ನಿನಗೆ ನೀಡುತ್ತಿದ್ದಾರೆ. കണ്ടോ, ഒരു രാജ്യം തരികയാണ്. ಒಂದು ರಾಜ್ಯವನ್ನೇ ನಿನಗೆ ಕೊಡು. ഹല്ലേലൂയ, ಹಾಲೆಲೂಯ, 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 ഹല്ലേലൂയ, ಹಾಲೆಲೂಯ,
ഹല്ലേലൂയ 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 ഹല്ലേലൂയ. ഈ രാജ്യം ആർക്കാ വേണ്ടത്? ഈ രാജ്യം ಯಾರಿಗೆ ಬೇಕು? ഈ രാജ്യം എവിടെയാ വരുന്നത്? ಈ ರಾಜ್ಯ ಎಲ್ಲಿ ಬರುವಂತದ್ದು? ഈ രാജ്യം വരുന്നത് മംഗലാപുരത്തല്ല. ಈ ರಾಜ್ಯ ಬರುವುದು ಮಂಗಳೂರಿಗೆ ಅಲ್ಲ. ഈ രാജ്യം വരുന്നത് കർണാടകയിലല്ല. ಈ ರಾಜ್ಯ ಬರುವುದು ಕರ್ನಾಟಕಕ್ಕೆ ಅಲ್ಲ. ഈ രാജ്യം വരുന്നത് ഭാരതത്തിലല്ല. ಈ ರಾಜ್ಯ ಬರುವುದು ಭಾರತಕ್ಕೆ ಅಲ್ಲ. ഈ രാജ്യം വരുന്നത് ಈ ರಾಜ್ಯ ಬರುವಂತದ್ದು നമ്മുടെ ഉള്ളിലാണ്. ನಮ್ಮ ಒಳಗಡೆ, നമ്മുടെ ഉള്ളിലാണ്. ನಮ್ಮೊಳಗೆ. എന്റെ ഉള്ളിലാണ് ഈ രാജ്യം വരുന്നത്. ನನ್ನ ಒಳಗೆ ಈ ರಾಜ್ಯ ಬರುವಂತದ್ದು. യേശുവിന്റെ രാജ്യം, ಯೇಸುವಿನ ರಾಜ್ಯ ഈ ഐഹികമല്ല, ಐಹಿಕವಲ್ಲ, ഈ ലോകത്തിലല്ല, ಈ ಲೋಕದಲ್ಲಿ ಅಲ್ಲ. ഒരു ഭരണ സംവിധാനത്തെ, ಒಂದು ಆಡಳಿತ ಸಂವಿಧಾನವನ್ನು, ഒരു ഭരണ സംവിധാനത്തെ ಒಂದು ಆಡಳಿತ ಸಂವಿಧಾನವನ್ನು താഴെ ഇറക്കി ಅದನ್ನು ಕೆಳಗೆ ಇಳಿಸಿ വേറൊരു ഭരണ സംവിധാനം, ಬೇರೊಂದು ಆಡಳಿತ ಸಂವಿಧಾನವನ್ನು ചാർജ് എടുക്കുന്ന ഒരു രീതിയല്ല ഇത്. ಚಾರ್ಜಿ ಮಾಡುವಂತಹ, ತೆಗೆಯುವಂತಹ ರೀತಿಯಲ್ಲ. അതാണ് പീലാത്തോസിന് സംശയം വന്നത്. ನೋಡಿ, ಅದೇ ಪೀಲಾತನಿಗೆ ಅಲ್ಲಿ ಸಂಶಯ ಬರುವಂತ. അതാണ് ഹെരോദോസിന് സംശയം വന്നത്. ಅಲ್ಲಿ ಹೆರೋದ ರಾಜನಿಗೆ ಸಂಶಯ ಬಂದದ್ದು ಅದು. നീ രാജാവാണോ എന്ന് ചോദിച്ചതുകൊണ്ടാണ്. ನೀನು ರಾಜನೋ ಅಂತ ಕೇಳಿದ್ದು ಅದಕ್ಕಾಗಿ. അവർ ആ രാജ്യത്തെയാണ് ഭയന്നത്. ಅವರು ಆ ರಾಜ್ಯವನ್ನು ಎದುರಿದ್ದು. തങ്ങൾ ഭരിക്കുന്ന രാജ്യം തങ്ങൾക്ക് കൈവിട്ടു പോകുമോ എന്ന ഭയം. ತಾವು ಮುನ್ನಡೆಸುವಂತಹ ರಾಜ್ಯ ತಮಗೆ ತ್ಯಜಿಸಬೇಕಂತಹ ಒಂದು ಚಿಂತೆ ಬಂತು. ആ ഭയം കൊണ്ടാണ്, ಆ ಭಯದಿಂದ അവർ യേശുവിനെ ക്രൂശിക്കാൻ ഒരുങ്ങി. ಹಾಗೆ ಅವರು ಯೇಸುವನ್ನು ಶಿಲುಬೆಗೇರಿಸಲು ಅವರು ಸಿದ್ಧರಾದರು. ഈ രാജ്യം അതല്ല. ಈ ರಾಜ್ಯ ಆ ರೀತಿಯ ರಾಜ್ಯವಲ್ಲ. ഒരു ഭരണ സംവിധാനത്തെ താഴെ ഇറക്കി വേറൊരു ഭരണ സംവിധാനം ചാർജ് കൈമാറുന്ന ഒരു രീതിയല്ല. ಒಂದು ಆಡಳಿತ ರೀತಿಯನ್ನು ಬೇರ್ಪಡಿಸಿ ಇನ್ನೊಂದು ಬೇರೆಯವರು ಆಡಳಿತ ಮಾಡುವ ರೀತಿ ಅಲ್ಲ ಇದು. ഹല്ലേലൂയ ಹಾಲೆಲೂಯ 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 ഹല്ലേലൂയ. ಹಾಲೆಲೂಯ. ഒരു രാജ്യം അവന് കൊടുക്കുകയാണ്. ಒಂದು ರಾಜ್ಯವನ್ನೇ ಬಿಟ್ಟು ಕೊಡುವಂತದ್ದು. ബെത്സീദ കുടക്കരയിൽ കിടക്കുന്ന, ಬೆಸೈದ ಆ ಕೆರೆಯ ಸಮೀಪದಲ್ಲಿರುವಂತಹ 38 വർഷമായി കിടക്കുന്ന തളർവാതിര്, 38 ವರ್ಷದಿಂದ ಅಲ್ಲಿ ರೋಗಿಯಾಗಿದ್ದ. അവന്റെ ദാരിദ്ര്യം എന്താ? ಅವನ ದಾರಿದ್ರ್ಯವೇನು? അവന്റെ ദാരിദ്ര്യം എന്താ? ಅವನ ದಾರಿದ್ರ್ಯವೇನು? അവന്റെ ദാരിദ്ര്യം അറിഞ്ഞവനാണ് യേശു ക്രിസ്തു. ಅವನ ದಾರಿದ್ರ್ಯವನ್ನು ಅರಿತುಕೊಂಡದ್ದು ಯೇಸುವಿಗೆ. അവന് വേണ്ടത്, ಅವನಿಗೆ ಬೇಕಾದದ್ದು രോഗസൗഖ്യമാണ്. ರೋಗದ ಸೌಖ್ಯ. എന്നാൽ യേശു കൊടുത്തത് എന്താ? ಆದರೆ ಯೇಸು ಅವನಿಗೆ ಕೊಟ್ಟದ್ದು, യേശു കൊടുത്തത്, ಯೇಸು ಕೊಟ್ಟದ್ದು തന്നെ തന്നെയാണ്. ತನ್ನನ್ನೇ ಕೊಟ್ಟು, മകനേ, ಮಗನೇ, സുഖം പ്രാപിക്കാൻ നീ ആഗ്രഹിക്കുന്നു, ಗುಣ ಹೊಂದಲು ನೀನು ಬಯಸುತ್ತೀಯ. അപ്പൊ അവൻ എന്താ പറഞ്ഞത്? ಅವನು ಕೊಟ್ಟ ಉತ್ತರವೇನು? അവൻ പറയാണ്, ಅವನು ಹೇಳಿತು, യേശു ചോദിച്ച ചോദ്യത്തിനല്ല അവൻ ഉത്തരം കൊടുത്തത്. ಯೇಸು ಕೇಳಿದ ಪ್ರಶ್ನೆಗೆ ಅಲ್ಲ ಅವನು ಉತ್ತರ ಕೊಟ್ಟದ್ದು. അവൻ എന്റെ കഷ്ടങ്ങൾ പറയുകയാണ്. ಅವನು ಹೇಳುದು ತನ್ನ ಕಷ್ಟಗಳನ್ನು ಹೇಳುತ್ತಿದ್ದಾನೆ. കഴിഞ്ഞ 38 വർഷമായി ഞാൻ ഇവിടെ കിടക്കുന്നു. ನೋಡಿ, 38 ವರ್ಷಗಳಿಂದ ನಾನು ಇಲ್ಲಿ ಮಲಗಿದ್ದೇನೆ. എന്നെ കുളത്തിലേക്ക് ഇറക്കാൻ ആരുമില്ല. ನನ್ನನ್ನು ಈ ಬಾವಿಗೆ ಇಳಿಸಲು ಯಾರೂ ಇಲ್ಲ. തന്നെ ആരെങ്കിലും വന്ന് സഹായിക്കണം എന്നുള്ളതാണ് അവന്റെ ആഗ്രഹം. ತನ್ನನ್ನು ಯಾರಾದ್ರೂ ಒಂದು ಸಹಾಯ ಮಾಡಬೇಕು ಆತನ ಬಯಕೆ. ആ സഹായത്തിന് വേണ്ടി അവൻ ദാഹിക്കുന്നു. ಆ ಸಹಾಯಕ್ಕಾಗಿ ಆತ ದಾಹಿಸುತ್ತಿದ್ದ. യേശു അവന്റെ ദാഹത്തെ മനസ്സിലാക്കി. ಯೇಸು ಆತನ ದಾಹವನ್ನು ಅರ್ಥ ಮಾಡಿ, ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ ഹല്ലേലൂയ. ಹಾಲೆಲೂಯ. ഇവിടെ ഇരിക്കുന്ന രോഗികള്, ಇಲ್ಲಿರುವಂತಹ ರೋಗಿಗಳು, നിങ്ങൾ സൗഖ്യത്തിന് വേണ്ടിയല്ല ദാഹിക്കേണ്ടത്. ನೀವು ಸೌಖ್ಯಕ್ಕಾಗಿ ಮಾತ್ರ ಅಲ್ಲ ದಾಹಿಸಬೇಕಾದದ್ದು. സൗഖ്യം വേണം, സൗഖ്യം വേണം, സൗഖ്യം വേണം എന്ന് പറഞ്ഞിട്ട് സൗഖ്യം വരത്തില്ല. ಸೌಖ್ಯ ಬೇಕು ಅಂತ ಹೇಳಿದ್ರೆ ಸೌಖ್ಯ ಬರೋದಿಲ್ಲ. എനിക്ക് ലോട്ടറി അടിക്കണം, ലോട്ടറി അടിക്കണം, ലോട്ടറി അടിക്കണം എന്ന് പറഞ്ഞാൽ ലോട്ടറി അടിച്ചിട്ട് കാര്യമായി. ನೋಡಿ, ಲಾಟ್ರಿ ನನಗೆ ಸಿಗಬೇಕು, ಲಾಟ್ರಿ ಹೊಡಿಬೇಕಂತ ಹೇಳಿದ್ರೆ ಲಾಟ್ರಿ ಹೊಡೆಯುವುದಿಲ್ಲ. എനിക്ക് ജോലി കിട്ടണം, ജോലി കിട്ടണം, ജോಲಿ കിട്ടണം. ಅದೇ ರೀತಿ ನನಗೆ ಕೆಲಸ ಬೇಕು ಅಂತ ಹೇಳಿದ್ರೆ ಕೆಲಸ എനിക്ക് ಸಿಕ್ಕುವುದು. ദുബായ് പോകണം, ദുബായ് പോകണം, ദുബായ് പോകണം. ಹಾಗೇನೆ ದುಬಾಯ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ, ಅದು ಸಹ ನಡೆಯುವುದಿಲ್ಲ. അതല്ല ദാരിദ്ര്യം. ಅದಲ್ಲ ದಾರಿದ್ರ್ಯ. എനിക്ക് യേശുവിനെ വേണം. ನನಗೆ ಯೇಸು ಬೇಕು. യേശു വന്നു കഴിഞ്ഞാലോ ಯೇಸು ಬಂದರೆ ഇതെല്ലാം വന്നു കഴിയും. ಇದೆಲ್ಲ ಅದರ ಜೊತೆ ಬರ್ತದೆ. അപ്പം ആത്മാവിന്റെ ദാരിദ്ര്യം,
ಆತ್ಮದ ದಾರಿದ್ರ್ಯ അതാണ് നമ്മിൽ ഉണ്ടാകേണ്ടത്. ಅದು ನಮ್ಮಲ್ಲಿ ಉಂಟಾಗಬೇಕಾದದ್ದು, മറ്റൊന്നുമല്ല. ಬೇರೆ ಯಾವುದೂ ಅಲ್ಲ. ഇവിടെ വന്നിരിക്കുന്ന രോഗികള് ಇಲ್ಲಿ ಬಂದಿರುವಂತಹ ರೋಗಿಗಳು രോഗശാന്തിക്ക് വേണ്ടി പ്രാർത്ഥിക്കുന്നതിനേക്കാൾ ഉപരി ರೋಗ ಶಾಂತಿಗೆ ಪ್ರಾರ್ಥಿಸುವುದಿಂದಲೂ ಮೇಲಾಗಿ യേശുവിന് വേണ്ടി ദാഹിക്കുക. ಯೇಸುವಿಗಾಗಿ ದಾಹಿಸು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂയ, ഹല്ലേലൂയ. ಹಾಲೆಲൂയ. ചിലര് ഈ ഡിവൈനിൽ കാലെടുത്ത് വെക്കുമ്പോ തന്നെ ಕೆಲವರು ಈ ಡಿವೈನಿಗೆ കാലെടുത്ത് വെക്കുമ്പോ ಆ ಕಾಲ್ ತೆಗೆದಿಡುವಾಗಲೇ എന്റെ ചെരുപ്പ് ഒരു ഭംഗിയില്ല, ನನ್ನ ಮೆಟ್ಟಷ್ಟು ಒಳ್ಳೇದಿಲ್ಲ, എന്റെ വാച്ചിനൊരു ഭംഗിയില്ല, ನನ್ನ ವಾಚಿಗೆ ಏನಷ್ಟೊಂದು ಗುಣ ಕಾಣ್ತಾ എന്റെ ಇಲ್ಲ, ചുരിദാറിന് ഒരു രസവും ಓ ഇല്ല, ನನ್ನ ಚೂಡಿ ನೋಡ್ಲಿಕ್ಕೆ ಅಷ್ಟು ಒಳ್ಳೇದಿಲ್ಲ, എന്റെ സാരി ഒരു ഗുണമില്ല, ನನ್ನ ಸೀರೆ ಅಷ್ಟು ಒಳ್ಳೇದಿಲ್ಲ, എന്റെ ഹാൻഡ് ബാഗ് ഒരു രസം, ನನ್ನ ಹ್ಯಾಂಡ್ ಬ್ಯಾಗ್ ಅಷ್ಟು ಒಳ್ಳೇದು ಕಾಣ್ತಾ ಇಲ್ಲ. ഇതൊക്കെ വിചാരിച്ചുകൊണ്ടാണ് പലരും ഇങ്ങോട്ട് വരുന്നത്. ಇದನ್ನೆಲ್ಲ ನೋಡುತ್ತಾ ಕೆಲವರು ಬರುವಂತದ್ದು ಇಲ್ಲಿಗೆ. വേറെ ചിലര് ಇನ್ನು ಕೆಲವರು ഞാൻ ലിപ്സ്റ്റിക് ഇടാൻ ಓ മറന്നുപോയി, ನಾನು ಲಿಫ್ಟಿಕ್ ಹಾಕ್ಲಿಕ್ಕೆ ಮರ್ತೋದೆ, ഞാൻ കൺപുരിയും പറിക്കാൻ മറന്നുപോയി, ನನ್ನ ಆ ಕಣ್ಣಿನ ಇದೇನೋ ತೆಗ್ಲಿಕ್ಕೆ ಮರ್ತು ಬಿಟ್ಟೆ, അത് പറിക്കാൻ മറന്നുപോയി, ಇದೆಲ್ಲ ಮರ್ತು ಬಿಟ್ಟೆ, ഞാൻ ചെയിൻ ഇടാൻ മറന്നുപോയി, ನಾನು ಚೈನ್ ಹಾಕ್ಲಿಕ್ಕೆ ಮರ್ತು ಬಿಟ್ಟೆ, നല്ല ചുരിദാർ വീട്ടിൽ ഇരിപ്പുണ്ട്, ಅಯ್ಯೋ ಒಳ್ಳೆ ಚೂಡಿದಾರ್ ಮನೆಯಲ್ಲಿ ಇತ್ತು, അത് ഇടാൻ മറന്നുപോയി. ಸೊ ಅದು ಇವತ್ತು ಹಾಕ್ಲಿಲ್ವಲ್ಲ. ഇങ്ങനെ 100,000 ചിന്തകളുമായിട്ടാണ് ഇങ്ങോട്ട് വരുന്നത്. ಇಂತಹ ಚಿಂತೆಗಳೊಂದಿಗೆ ಇಲ್ಲಿಗೆ ಬರುವಂಥದ್ದು. അതൊന്നുമല്ല നമ്മുടെ ദാഹം. ನೋಡಿ, ಅದಲ್ಲ ನಮಗೆ ದಾಹವಾಗಬೇಕಾದದ್ದು. ആ ദാഹം കൊണ്ട് വന്നാൽ ഞാൻ നമ്മളെ സൗഖ്യം കിട്ടത്തില്ല. ನೋಡಿ, ಅಂತಹ ದಾಹವಿದ್ದರೆ ಸೌಖ್ಯ ಸಿಗುವುದಿಲ್ಲ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ഇനി വേറെ ചിലരുണ്ട്. ಇನ್ನು ಕೆಲವರಿದ್ದಾರೆ. എന്റെ ചുരിദാർ കണ്ടോ? ನೋಡಿ, ನನ್ನ ಚೂಡಿ ನೋಡಿ, ഇത് നിങ്ങൾ കണ്ടോ? ನೋಡಿ ನೋಡಿ ನಂದು എന്റെ ചെരുപ്പ് കണ്ടോ? ನನ್ನ ಮೆಟ್ಟೊಮ್ಮೆ ನೋಡಿರಿ, എന്റെ ನೀವು വാച്ച് കണ്ടോ? ನನ್ನ ವಾಚ್ ಒಮ್ಮೆ ನೋಡಿರಿ, എന്റെ പുതിയ സ്വർണ്ണ ചെയിൻ കണ്ടോ? ನನ್ನ ಬಂಗಾರದ ಚೈನ್ ಎಲ್ಲ ಒಮ್ಮೆ ನೋಡಿ. ഇതെല്ലാം മറ്റുള്ളവരെ കാണിക്കാൻ വേണ്ടി വരുന്നവരുണ്ട്. ಇದೆಲ್ಲ ತೋರಿಸಲಿಕ್ಕೆ ಬರುವವರು ಇದ್ದಾರೆ. അത് 10 പേര് കണ്ടെങ്കിൽ അവർക്കൊരു സന്തോഷമുണ്ട്. ಅದೊಂದು 10 ಜನ ಕಂಡ್ರೆ ಮಾತ್ರ ಅವರಿಗೆ ಒಂದು ಸಂತೋಷ. ഈ ദാഹമല്ല, ಈ ದಾಹ ನಮಗೆ ಬೇಡ. ഇത് 10 പേരല്ല 100 പേര് കണ്ടാലും നിന്റെ ദാഹം ಇದು 10 ಜನ ಅಲ್ಲ 100 ಜನ ಕಂಡ್ರು ನಿನಗೆ ನಿನ್ನ ದಾಹ ಕಡಿಮೆ ಆಗುವುದಿಲ್ಲ. ദാഹം ആത്മദാഹമായിട്ട് മാറണം. ದಾಹ ಎಂಬುದು ಆತ್ಮದ ದಾಹ. അതിനെന്ത് ചെയ്യണം? ಅದಕ್ಕೆ ಏನು ಮಾಡಬೇಕು? ഒന്ന്, ಒಂದನೇದಾಗಿ ബൈബിളിലെ ചില സംഭവങ്ങൾ നിങ്ങൾ ഓർത്തോണം. ಈ ಬೈಬಲ್ನ ಕೆಲವು ಘಟನೆಗಳನ್ನು ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ಬೇಕು. ലൂക്കാസ് സുവിശേഷം 18-ാം അധ്യായത്തിലെ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ഒരു സമ്പന്നനോട് യേശു പറഞ്ഞൊരു കാര്യം, ಅಲ್ಲಿ ಒಬ್ಬ ಶ್ರೀಮಂತನಲ್ಲಿ ಯೇಸು ಹೇಳುತ್ತಾನೆ, നിനക്കൊരു കുറവുണ്ട്. ನಿನ್ನಲ್ಲಿ ಒಂದು ಕೊರತೆ ಇದೆ. ഒരു സമ്പന്നനോട് യേശു പറയുകയാണ്, ಒಬ್ಬ ಸಂಪನ್ನ ಶ್ರೀಮಂತನಲ್ಲಿ ಯೇಸು ಹೇಳುವಂತದ್ದು, നിനക്കൊരു കൊറത്ത ಇದೆ. ನಿನ್ನಲ್ಲಿ ಒಂದು ಕೊರತೆಯುಂಟು. ഒരു കൊറത്ത ಇದೆ. ಒಂದು ಕೊರತೆಯುಂಟು. എന്താ കൊറത്ത? ಏನು ಆ ಕೊರತೆ? നീ പോയി ನೀನು ಹೋಗಿ നിനക്കുള്ളതെല്ലാം വിറ്റ് ನಿನಗೆ ಇರುವುದೆಲ್ಲವನ್ನು ಮಾರಿ എന്നിട്ട് എന്റെ പിന്നാലെ വാ, ಆಮೇಲೆ ನನ್ನ ಹತ್ತಿರ ಬಾ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. നിനക്കൊരു കുറവിದೆ. ನಿನಗೆ ಒಂದು ಕೊರತೆ ಉಂಟು ನಿನ್ನಲ್ಲಿ. ഇവിടെ ഇരിക്കുന്ന എല്ലാവരോടും യേശു ഇതന്നെ പറയും. ನೋಡಿ, ಇಲ್ಲಿರುವಂತಹ ಪ್ರತಿಯೊಬ್ಬರಲ್ಲಿ ಯೇಸು ಇದನ್ನು ಹೇಳುತ್ತಿದ್ದಾರೆ. നിനക്കൊരു കുറവിದೆ. ನಿನ್ನಲ್ಲಿ ಒಂದು ಕೊರತೆಯುಂಟು. നിನ್ನಲ್ಲಿ ഒരു വിൽപ്പന സംഭവിച്ചിരിക്കണം. ಒಂದು ಮಾರಾಟ ಸಂಭವಿಸಬೇಕು. നീ ഒന്ന് വിൽക്കണം നിന്നെ തന്നെ. ನಿನ್ನನ್ನೇ ನೀನು ಮಾರಬೇಕು. ഹല്ലേലൂയ, 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 ഹല്ലേലൂയ. നിന്റെ മനസ്സിൽ ഒരു വിൽപ്പന സംഭവിക്കണം. ನಿನ್ನ ಮನಸ್ಸಿನಲ್ಲಿ ಒಂದು ಮಾರಾಟ ನಡೆಯಬೇಕು. എന്തിലാണോ നീ സമ്പന്നനായിരിക്കുന്നത്, ನೀನು ಯಾವುದರಲ್ಲಿ ಈಗ ಶ್ರೀಮಂತನಾಗಿದೆಯೋ അതിലെ നീ വിൽക്കുക, ಅದನ್ನು ನೀನು ಮಾರಿ ಬಿಡಬೇಕು. ഹല്ലേലൂയ, 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 ഹല്ലേലൂയ. ഹല്ലേലൂയ. നീ ഒരു സീറോ ആയി മാറണം. ನೀನು ಒಂದು ಶೂನ್ಯವಾಗಿ ಮಾರ್ಪಡು. ഒരു ശൂന്യനാകണം. ನೀನೊಂದು ಶೂನ್ಯನಾಗಬೇಕು. ഒരു ബിഗ് സീറോ ആയി മാറണം. ನೀನೊಂದು ದೊಡ್ಡ ಶೂನ್ಯವಾಗಬೇಕು. അപ്പോഴാണ് ಆಗ ಮಾತ್ರ ദൈവരാജ്യം നിന്നിൽ സംഭവിക്കുന്നത്. ದೇವರ ರಾಜ್ಯ ನಿನ್ನಲ್ಲಿ ഒരു ಸಂಭವಿಸುತ್ತದೆ. ബിഗ് സീറോ ആയി ಒಂದು ದೊಡ್ಡದಾದ ಶೂನ್ಯವಾಗುವಾಗ ഹല്ലേലൂയ, 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 ഹല്ಲೇಲೂയ, ഹല്ലേലൂയ, 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 ഹല്ലേലൂയ. ഹല്ലേലൂയ. എന്താണോ നീ ഈ സമയത്ത് ಏನನ್ನು ನೀನು ಈ ಸಮಯದಲ್ಲಿ നേട്ടമെന്ന് മിടുക്കെന്ന് യോഗ്യതെന്നും പറഞ്ഞിരിക്കുന്നത്, ನಿನ್ನ ಶಕ್ತಿ ಸಾಮರ್ಥ್ಯ ಅಂತ ಎಲ್ಲ ನೀನು ಬಯಸ್ತಿದ್ದೀಯೋ അത് നീ വിൽക്കണം. ಅದನ್ನು ನೀನು ಮಾರಬೇಕು. അച്ഛൻ്റെ അടുത്ത് വരുന്ന പല കുടുംബങ്ങളും
ನೋಡಿ, ಗುರುಗಳ ಹತ್ತಿರ ಬರುವ ಹಲವು ಕುಟುಂಬದವರು, ഒത്തിരി പേര് ഈ അടുത്ത കാലത്ത് വന്നവരെല്ലാം തന്നെ, ಈ ಹತ್ತಿರದ ದಿನಗಳಿಗೆ ಬಂದ ಹಲವರು ಸಹ എല്ലാവരും അവരുടെ ജാഗ പ്രശ്നമായിട്ടാണ് വന്നേക്കണം. ಅನೇಕರು ಬಂದಿದ್ದು ಅವರ ಸ್ಥಳದ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡು ಬರುವುದು. അപ്പൻ തന്ന സമ്പത്ത് ജാഗ, ತಂದೆ ಕೊಟ್ಟಂತಹ ಸೊತ್ತು ಜಾಗ എൻ്റെ സഹോദരൻ കൈവച്ചുകൊണ്ടിരിക്കുകയാണ്. ನನ್ನ ಸಹೋದರ ಅದನ್ನು ಹಿಡಿದುಕೊಟ್ಟಿದ್ದಾನೆ. അത് തരുന്നില്ല, ಅವನು ನನಗೆ ಕೊಡ್ತಾ ಇಲ್ಲ, അത് വിട്ടു തരുന്നില്ല, ಬಿಟ್ಟು ಕೊಡ್ತಾ ಇಲ್ಲ. അല്ലെ അപ്പൻ സ്വത്ത് ഭാഗിക്കുന്നില്ല, ಆದರೆ ನನ್ನ ತಂದೆ ಸೊತ್ತನ್ನು ಪಾಲು ಮಾಡ್ತಾ ಇಲ್ಲ, അല്ലെ ശരിയായിട്ട് ಅದು ഭാഗിച്ചിട്ടില്ല, ಸರಿಯಾದ ರೀತಿ ಪಾಲು ಕೊಡ್ಲಿಲ್ಲ, എനിക്ക് അർഹമായത് കിട്ടിയിട്ടില്ല, ನನಗೆ ಅರ್ಹತೆ ಇರುವುದನ್ನು ನನಗೆ ನೀಡಲಿಲ್ಲ. എന്നിട്ട് വർഷങ്ങളായിട്ട് ചണ്ട കൊടുക്കൊണ്ടിരിക്കുക. ಹಾಗೆ ಅನೇಕ ವರ್ಷಗಳಿಂದ ಜಗಳವಾಡುತ್ತಿದ್ದಾರೆ. 10-40 വർഷമായിട്ട് ಒಂದು 10-40 ವರ್ಷಗಳಿಂದ ഈ ജാഗയിൽ ಈ ಜಾಗದಲ್ಲಿ പോലീസ് കേസ്, ಪೊಲೀಸ್ ಕೇಸ್, കോർട്ട് ಕೇಸ್ ഇതെല്ലാം നടത്തിക്കൊണ്ടിരിക്കുക. ಇದೆಲ್ಲ ನಡೆಸ್ತಾ ಇದ್ದಾರೆ. നിങ്ങൾ ഓർത്തോണം, ನೋಡಿ ಪ್ರಿಯರೇ, ನೀವು ಗಮನಿಸಿ, ഇതൊന്നും കർത്താവ് ആഗ്രഹിച്ച കാര്യങ്ങളല്ല. ಇದೇನು ಪ್ರಭು ಯೇಸು ಇಚ್ಛಿಸಲಿಲ್ಲ. ഇല്ല, ಇಲ್ಲ, നിന്റെ അപ്പന്റെ ജാഗയ്ക്ക് വേണ്ടിയിട്ട്, ನಿನ್ನ ತಂದೆಯ ಜಾಗಕ್ಕಾಗಿಯೋ, അല്ല അമ്മയുടെ ഓഹരിക്ക് വേണ്ടിയിട്ട്, ನಿನ್ನ ತಾಯಿಯ ಆಸ್ತಿಗಾಗಿಯೋ സഹോദരങ്ങളുമായിട്ട് ഗുസ്തി പിടിച്ച് ಸಹೋದರರಾಗಿ ಜಗಳವಾಡಿ അത് പോലീസ് കേസാക്കി, ಅದು ಪೊಲೀಸ್ ಕೇಸ್ ಆಗಿ, അത് ಕೋರ್ಟ್ ಕೇಸಾക്കി, ಅದು ಮತ್ತೆ ಕೋರ್ಟ್ ಕೇಸ್ ಆಗಿ, അതിന്റെ പിന്നാലെ നടന്ന് ಅದರ ಹಿಂದೆನೇ ನಡೆದು 1000-10,000 വക്കീലന്മാർക്ക് കൊടുത്ത് 1000 ಗಟ್ಟಲೆ 10,000 ಗಟ್ಟಲೆ ವಕೀಲಂದರಿಗೆ ನೀಡಿ വർഷങ്ങൾ കേസ് പറഞ്ഞ് ಎಷ್ಟೋ ವರ್ಷಗಳು ಕೇಸಲ್ಲಿಯೇ ನಲಿದು ഇന്നും ಇವತ್ತು ಸಹ അതൊരു തീരാത്ത പ്രശ്നമായി, ಒಂದು ಮುಗಿಯದಂತಹ ಒಂದು ದೊಡ್ಡ ಸಮಸ್ಯೆಯಾಗಿ നിന്റെ മനസ്സിൽ കിടപ്പുണ്ടെങ്കിൽ ನಿನ್ನ ಮನಸ್ಸಿನಲ್ಲಿ ಇದ್ದರೆ ദൈവം നിന്നോട് പറയുന്നത്, ಇದಾ ದೇವರು ನಿನ್ನಲ್ಲಿ ಹೇಳುವಂಥದ್ದು, നീ അത് വിട്ടുകൊടുക്കുക, ನೀನು ಅದನ್ನು ಬಿಡಲು ನೀನು ತಯಾರಾಗು. അത് വിട്ട്, ನೀನು ಬಿಟ್ಟು ಬಿಡು. നിനക്കൊരു കുറവുണ്ട്, ನಿನ್ನಲ್ಲಿ ಒಂದು ಕೊರತೆ ಇದೆ, നീ അത് ഉപേക്ഷിക്കുക, ಅದನ್ನು ನೀನು ತ್ಯಜಿಸು. അത് വേണ്ട, ಅದು ಬೇಡ, നീ അത് ക്ഷമിക്ക്, ನೀನು ಕ್ಷಮಿಸಲು ರೆಡಿಯಾಗು. നീ അത് വെച്ചോണ്ട് നടക്കുമ്പോ, ಇಲ್ಲದರೆ ನೀನು ಅದನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಡೆಯುವಾಗ നിനക്ക് ജോലി ചെയ്യാൻ പറ്റാണ്ടാവും, ನಿನಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ഭാര്യയും മക്കളെ നോക്കാണ്ടാവും, ಹೆಂಡತಿ ಮಕ್ಕಳನ್ನು ನೋಡ್ಲಿಕ್ಕೆ ಆಗುದಿಲ್ಲ, 3 നീ രോഗിയായി മാറും, ಮತ್ತೆ ನೀನು ರೋಗಿ ಆಗ್ಬಿಡ್ತಿ, നീ വെറും സീറോയായി മാറും. ನೀನು ಕೊನೆಗೆ ಶೂನ್ಯವಾಗುತ್ತಿ. എന്നാൽ ಆದರೆ അത് വിക്കുക, അത് നീ നിന്റെ കുറവിനെ നീ തിരിച്ചറിയുക, ನಿನ್ನ ಕೊರತೆ ಏನಂತ ಅರಿತು ನೀನು ಅದನ್ನು ತ್ಯಜಿಸಲು ರೆಡಿ. അതാണ് നിന്റെ കുറവ്. ಅದಾಗಿದೆ ನಿನ್ನ ಕೊರತೆ. പോയി അത് ക്ഷമിക്കുക, ನೀನು ಹೋಗಿ ಕ್ಷಮಿಸು. കിട്ടാനുള്ളത് വേണ്ടെന്ന് വെക്കുക. ನಿನಗೆ ಸಿಗುವುದಿಲ್ಲ ಅಂತ ಅದನ್ನು ನೀನು ಬಿಟ್ಟು ಬಿಡು. ദൈവമാണ് നിന്റെ സമ്പത്ത് തിരിച്ചറിയുക. ದೇವರು ನನ್ನ ಸಂಪತ್ತು ಅಂತ ಅರಿವು ನಿನ್ನಲ್ಲಿ ಇರಲಿ. നിന്റെ ആത്മ ദാരിദ്ര്യം നീ മനസ്സിലാക്കുക. ನಿನ್ನ ಆತ್ಮದ ದಾರಿದ್ರ್ಯವನ್ನು ನೀನು ಅರ್ಥ ಮಾಡಿಕೊಳ್ಳು. യേശു വന്ന, ಯೇಸು ನಿನ್ನೊಡನೆ ಬಂದರೆ, യേശു വന്ന ಯೇಸು ಬಂದರೆ നീ സമ്പന്നനായി മാറും. ನೀನು ಶ್ರೀಮಂತನಾಗುವಿ. 38 വർഷമായി കിടക്കുന്ന രോഗി, ನೋಡಿ 38 ವರ್ಷಗಳಿಂದ ರೋಗಿಯಾಗಿ ಬಿದ್ದಿದ್ದ, യേശു വന്നപ്പോ ಯೇಸು ಬಂದಾಗ അവൻ സമ്പന്നനായി മാറി, ಅವನು ಶ್ರೀಮಂತನಾಗಿ ಮಾರ್ಪ, അവൻ ആരോഗ്യവാനായി ಅವನು മാറി. ಆರೋಗ್ಯವಂತನಾದ. കുഷ്ഠരോഗി, ಕುಷ್ಠರೋಗಿ യേശു വന്നപ്പോ ಯೇಸು ಬಂದಾಗ അവൻ ആരോഗ്യവാനായി ಅವನು മാറി. ಆರೋಗ್ಯವಂತನಾದ. യേശുവാണ് നിന്റെ സമ്പത്ത്. ಯೇಸುವಾಗಿದ್ದಾರೆ ನಿನ್ನ ಸೊತ್ತು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ഞാൻ കഴിഞ്ഞ ദിവസം സൂചിപ്പിച്ചതുപോലെ ಕಳೆದ ದಿನ ನಿಮ್ಮಲ್ಲಿ ಹೇಳಿದ ಹಾಗೆ നിക്കദേമുസ് ನಿಕೋದೇಮನು ശതാധിപനാണ്. ನೋಡಿ, ಶತಾಧಿಪತಿ, തന്റെ കീഴിലെ 100-100ഓളം പേരുണ്ട്. ತನ್ನ ಕೆಳಗಡೆ 100 ಆಳುಗಳಿದ್ದಾರೆ. വലിയ ആ ഗോത്രത്തിലെ വലിയ ഉപദേഷ്ടാവാണ്. ಗೋತ್ರದಲ್ಲಿ ತುಂಬಾ ಉಪದೇಶ ಕೊಡುವಂತಹ ವ್ಯಕ್ತಿ, മറ്റുള്ളവരെയൊക്കെ ഉപദേശിക്കാൻ അറിയാം. ಬೇರೆಯವರಿಗೆಲ್ಲ ಉಪದೇಶ ಕೊಡಲು ಗೊತ್ತಿರುವಂತಹ ವ್ಯಕ್ತಿ. ശിഷ്യന്മാരുണ്ട് അദ്ദേഹത്തിന്. ಆ ವ್ಯಕ್ತಿಗೆ ಶಿಷ್ಯಂದಿರಿದ್ದಾರೆ. സമ്പത്തുണ്ട്, ಬೇಕಾದಷ್ಟು ಸಂಪತ್ತಿದೆ, ജ്ഞാനമുണ്ട്, ಬೇಕಾದಷ್ಟು ಜ್ಞಾನವಿದೆ, എല്ലാം ഉണ്ട്. ಎಲ್ಲವೂ ಇದೆ. പക്ഷെ ഒരു കുറവുണ്ട്, ಆದರೆ ಒಂದು ಕೊರತೆ ಅವನಲ್ಲಿ, യേശു ഇല്ലാത്ത കുറവ്. ಯೇಸು ಇಲ್ಲದ ಕೊರತೆ. എല്ലാം അവനുണ്ട്, ಎಲ್ಲವೂ ಅವನಿಗಿದೆ, പക്ഷെ ഒരു തൃപ്തിയില്ല. ಆದರೆ ಯಾವ ತೃಪ್ತಿ ಅವನಲ್ಲಿಲ್ಲ. അവന് തൃപ്തിയില്ല. ಅವನಿಗೆ ತೃಪ್ತಿ ಅವನಿಗೆ ಸಿಗುತ್ತಾ ಇಲ್ಲ. നിങ്ങൾ ശ്രദ്ധിച്ചിട്ടുണ്ടോ? ನೀವು ಇದನ್ನು ಗಮನಿಸಿ. നമ്മുടെ നാട്ടിലെ എല്ലാ സമ്പന്നരുടെ കാര്യം എടുത്തു ನೋಡಿ, ನಮ್ಮ ಊರಿನ ಎಲ್ಲ ಶ್ರೀಮಂತರನ್ನೆಲ್ಲ ನೀವು ನೋಡಿಕೊಳ್ಳಿ. അവർക്കൊരു സമാധാനം ಅವರಿಗೆ ಸಮಾಧಾನವಾಗಿ ನಿದ್ರೆ ಮಾಡ್ಲಿಕ್ಕೆ ಆಗುತ್ತಿಲ್ಲ. ഇല്ല. ಇಲ್ಲ, അപ്പോൾ മദ്യം കഴിക്കും, ಅದಕ್ಕಾಗಿ ಅವರು ಮದ್ಯಪಾನ ಮಾಡ್ತಾರೆ. അല്ലെ തെറ്റായ ബന്ധങ്ങൾ, ಅಲ್ಲಾದರೆ ತಪ್ಪಾದ ಪ್ರೀತಿ ಸಂಬಂಧಕ್ಕೆ ಹೋಗ್ತಾರೆ, അല്ലെ പിന്നെ മരുന്നിനെ ആശ്രയിക്കും. ಮತ್ತೆ ಇಲ್ಲದ್ರೆ ಮದ್ದಲ್ಲಿ ಅವರು ಬಿದ್ದು ಬಿಡ್ತಾರೆ. അവർക്ക് സമാധാനം ഇല്ല. ಅವರಿಗೆ ಸಮಾಧಾನವೆಂಬುದಿಲ್ಲ. അതുകൊണ്ട് ಆದುದರಿಂದ
ನಿಕೋದೇಮನು, ഈ പണ്ഡിതനായ മനുഷ്യൻ ನೋಡಿ ಇಂತಹ ಪಂಡಿತನಾದ ಮನುಷ್ಯ ഒരു രാത്രി യേശുവിന്റെ അടുത്ത് ചെന്നു. ಒಂದು ರಾತ್ರಿ ಹೋಗ್ತಾನೆ ಯೇಸುವಿನ ಹತ್ತಿರ. പകല് പോകാൻ ಹಗಲು ಹೋಗ್ಲಿಕ್ಕೆ അവന് നാണക്കേടായി. ಅವನಿಗೆ ಸ್ವಲ್ಪ ನಾಚಿಕೆ ವಿಷಯ. ആരും കാണാതിരിക്കാൻ ಯಾರು ಕಾಣಬಾರದು ಅವನನ್ನು. തലയെ മുണ്ടിട്ടുകൊണ്ട് ಅವನು ತಲೆಯಲ್ಲಿ ಎಲ್ಲ ಒಂದು ಬಟ್ಟೆ ಎಲ್ಲ ಹಾಕಿ അവൻ യേശുവിന്റെ അടുത്ത് ചെല്ലുകയാണ്. ಯೇಸುವಿನ ಹತ್ತಿರ ಹೋಗ್ತಾನೆ. യേശു അവനെ തിരുത്തുകയാണ്. ಯೇಸು ಅವನನ್ನು ತಿದ್ದಿಕೊಳ್ಳುತ್ತಾನೆ. നീ വീണ്ടും ജനിക്കുക, ನೀನು ಪುನಃ ಒಮ್ಮೆ ಜನಿಸಬೇಕು, നീ പുതിയ സൃഷ്ടിയാകുക, ನೀನು ಒಂದು ಹೊಸ ಸೃಷ್ಟಿಯಾಗಬೇಕು, നീ ಹೊಸ ಸೃഷ്ಟಿಯಾಗುക. ನೀನು ಹೊಸ ಸೃಷ್ಟಿಯಾಗಬೇಕು. ഇതാണ് ആത്മദാരിദ്ര്യം. ಇದಾಗಿದೆ ಆತ್ಮದ ದಾರಿದ್ರ್ಯವೆಂಬುದು. യേശുവിന് വേണ്ടിയുള്ള ദാരിദ്ര്യം. ಯೇಸುವಿಗಾಗಿರುವಂತಹ ದಾರಿದ್ರ್ಯ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. മക്കളെ ഓർത്ത് ഒത്തിരി വിഷമിക്കുന്ന അപ്പനമ്മമാരുടെ ನೋಡಿ, ಮಕ್ಕಳನ್ನು ನೆನೆದುಕೊಂಡು ತುಂಬಾ ವೇದನಿಸುವ ತಂದೆ ತಾಯಿಯಂದರು ಇಲ್ಲಿದ್ದಾರೆ. മക്കളുടെ ജോലി ഓർത്ത് വിഷമിക്കുന്നു, ಮಕ್ಕಳ ಕೆಲಸದ ಬಗ್ಗೆ ಚಿಂತಿಸಿ, മക്കൾ നാട്ടിൽ ഇല്ലാത്തതിനോർത്ത് കരയുന്നവരുണ്ട്, ಮಕ್ಕಳು ಈ ಊರಿನಲ್ಲಿ ಇಲ್ಲ ಬೇರೆ ಕಡೆ ಅಂತ ಹೇಳಿ ಅದು ಚಿಂತಿಸಿ ವೇದನಿಸುವವರು, മക്കളുടെ തെറ്റായ ബന്ധങ്ങളോർത്ത് വിഷമിക്കുന്നവർ, ಮಕ್ಕಳ ತಪ್ಪಾದ ಪ್ರೀತಿ ಸಂಬಂಧಗಳನ್ನು ಅರಿತು ವೇದನಿಸುವ ತಂದೆ ತಾಯಿಯಂದರು. നിങ്ങൾ എങ്ങനെ പ്രാർത്ഥിക്കേണ്ടത്? ನೀವು ಯಾವ ರೀತಿ ಪ್ರಾರ್ಥಿಸಬೇಕು? എൻ്റെ മകനെ, ನನ್ನ ಮಗನಿಗೆ, എൻ്റെ ಮകൾക്ക് ನನ್ನ ಮಗಳಿಗೆ യേശുവിന് വേണ്ടിയുള്ള ദാഹത്താൽ നിറയ്ക്കണം. ಯೇಸುವಿನ ದಾಹಕ್ಕಾಗಿ ಅವರನ್ನು ಸಿದ್ಧಪಡಿಸಬೇಕು. യേശു വന്നാ ಯೇಸು ಬಂದರೆ അവൻ സമ്പന്നനാകും, ಅವನು ಶ್ರೀಮಂತನಾಗುತ್ತಾನೆ, അവന്റെ ദുഃഖം മാറും, ಅವನ ದುಃಖ ಬಿಟ್ಟು ಹೋಗ್ತದೆ, അവന്റെ പ്രയാസങ്ങൾ ಅವನ മാറും. ಪ್ರಯಾಸಗಳು ನೀಗುತ್ತದೆ. ഈ ലോകത്തിൽ ഒരു അരൂപിക്കും, ಲೋಕದಲ್ಲಿರುವ ಬೇರೆ ಯಾವ ಶಕ್ತಿಗೂ, ഒരരൂപിക്കും ಯಾವ ಶಕ್ತಿಗೂ അവനെ പരാജയപ്പെടുത്താൻ പറ്റത്തില്ല, ಅವನನ್ನು ಬೀಳಿಸಲು ಸಾಧ್ಯವಿಲ್ಲ, സാധ്യമല്ല. ಸಾಧ್ಯವಿಲ್ಲ. ഹല്ലേലൂയ, ಹಾಲೆಲೂಯ, 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 ഹല്ലേലൂയ, ಹಾಲೆಲൂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. അപ്പൊ ഒരിക്കൽ കൂടെ പറഞ്ഞേ, ಇನ್ನೊಮ್ಮೆ ಹೇಳಿ, ആത്മാവിലെ ദരിദ്രർ ഭാഗ്യവാന്മാർ, ಆತ್ಮದಲ್ಲಿ ದಾಹ ಅನುಭವಿಸುವವರು ಭಾಗ್ಯವಂತರು. ಹೇಳಿ, ആത്മാവിലെ ദരിദ്രർ ಆತ್ಮದಲ್ಲಿ ದಾಹ ಅನುಭವಿಸುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಗಟ್ಟಿಯಾಗಿ ಹೇಳಿ ಪ್ರಿಯರೇ, ಆತ್ಮದಲ್ಲಿ ದಾಹ ಅನುಭವಿಸುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಇನ್ನೊಮ್ಮೆ ಹೇಳಿ, ಆತ್ಮದಲ್ಲಿ ದಾಹ ಅನುಭವಿಸುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ഇവിടെ ഇരിക്കുന്ന എല്ലാവരും ಇಲ್ಲಿರುವಂತಹ ಪ್ರತಿಯೊಬ್ಬರು ഈ നിമിഷം മുതൽ ಈ ನಿಮಿಷದಿಂದ നിന്റെ ദാഹം യേശുവിന് വേണ്ടിയുള്ള ദാഹമായി മാറണം. ನಿನಗಿರುವಂತಹ ದಾಹ ಯೇಸುವಿಗೋಸ್ಕರ. നീ ഒരു ആത്മദാരിദ്ര്യം അനുഭവിക്കുന്ന ഒരു മകനായി മകളായി ജീവിക്കണം. ಆತ್ಮದ ದಾರಿದ್ರ್ಯವನ್ನು ಅನುಭವಿಸುವ ಒಬ್ಬ ಮಗನಾಗಿ ಮಗಳಾಗಿ ನೀನು ಜೀವಿಸಲು ರೆಡಿಯಾಗು. യേശു എന്നിൽ വരാതെ ಯೇಸು ನನ್ನಲ್ಲಿ ಬರದೆ എന്റെ ദാഹം മാറത്തില്ല, ನನ್ನ ದಾಹ ನೀಗುವುದಿಲ್ಲ. ആ ദാഹം കൊണ്ട് നിറയപ്പെടണം. ಆ ದಾಹ ನಮ್ಮಲ್ಲಿ ಮೊದಲು ತುಂಬಬೇಕು. അപ്പൊ അതുകൊണ്ട് ಆದುದರಿಂದ ആ ദാഹം നിന്നിൽ നിറയാൻ വേണ്ടി ಆ ದಾಹ ನಿನ್ನಲ್ಲಿ ತುಂಬಿಕೊಳ್ಳಲು എന്താണ് നീ ബലമെന്നും നേട്ടമെന്നും മിടുക്കെന്നും ಯೋಗ್ಯತೆ ಎನ್ನು ಕರೆದಿರಿക്കുന്നു, ನೀನು ಏನನ್ನೆಲ್ಲ ನಿನ್ನ ಶಕ್ತಿ, ಸಾಮರ್ಥ್ಯ, ತಿಳುವಳಿಕೆ, ಜ್ಞಾನ ಇದನ್ನೆಲ್ಲ ನೀನು ನೋಡ್ತಾ ಇದ್ದರೆ അതിനോടെല്ലാം നീ ബൈ പറയണം. ಅದರಲ್ಲಿ ಎಲ್ಲ ನೀನು ಮೊದಲು ಬೈ ಹೇಳಬೇಕು. അതല്ല നിന്റെ സമ്പത്ത്, ನಿನ್ನ ಸಂಪತ್ತು. ഹല്ലേലൂയ, 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 ഹല്ലേലൂയ. ഹല്ലേലൂയ. ബൈബിളിലെ ಬೈಬಲಲ್ಲಿ ഈ സ്വർഗരാജ്യം ലഭിക്കാൻ, ಈ ಸ್ವರ್ಗರಾಜ್ಯ ಸ್ವೀಕರಿಸಲು യേശു ചില കാര്യങ്ങൾ പറയുന്നുണ്ട്. ಯೇಸು ಕೆಲವು ಕಾರ್ಯಗಳನ್ನು ಹೇಳುತ್ತಾರೆ. അത് മനസ്സിലാക്കിയെങ്കിൽ മാത്രമേ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ നമ്മിൽ ഈ ദാഹം കത്തിജ്വലിക്കത്തുള്ളൂ. ನಮ್ಮಲ್ಲಿ ಈ ದಾಹ ಜ್ವಲಿಸುವಂತದ್ದು. മത്തായിನ ಸುವಾರ್ತೆ 13:44 വാക്യം, 44ನೇ ವಾಕ್ಯ. ಮತ್ತಾಯಿ 13:44ನೇ ವಾಕ್ಯ. ಸ್ವರ್ಗ ಸಾಮ್ರಾಜ್ಯವನ್ನು ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಸಬಹುದು. ಇದನ್ನು ಒಬ್ಬನು ಪತ್ತೆ ಹಚ್ಚಿ ಅಲ್ಲಿಯೇ ಮುಚ್ಚಿಡುತ್ತಾನೆ. ತನಗಾದ ಸಂತೋಷದಿಂದ ಹೋಗಿ ತನಗೆ ಇದ್ದು ಬದ್ದುದೆಲ್ಲವನ್ನು ಮಾರಿ ಆ ಹೊಲವನ್ನು ಕೊಂಡು ಬಿಡುತ್ತಾನೆ. ഹല്ലേലൂയ. ಹಾಲೆಲೂಯ.
വയലിൽ ഒളിപ്പിച്ച നിധിക്ക് സദൃശ്യം. ನೋಡಿ, ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಸಬಹುದು. സ്വർഗരാജ്യം, ಸ್ವರ್ಗ ಸಾಮ್ರಾಜ್ಯ യേശു പഠിപ്പിക്കുകയാണ്, ಯೇಸು ಕಲಿಸುವಂತದ್ದು ഒരു നിധിയാണ്. ಅದೊಂದು ನಿಧಿಯಾಗಿದೆ. സ്വർഗരാജ്യം ಸ್ವರ್ಗ ಸಾಮ್ರಾಜ್ಯ ಹೇಳಿ, ಸ್ವರ್ಗ ಸಾಮ್ರಾಜ್ಯ അതൊരു നിധിയാണ്. ಒಂದು ನಿಧಿಯಾಗಿದೆ. ഒരു നിധിയാണ്. ಒಂದು ನಿಧಿಯಾಗಿದೆ. ഒരു നിധി. ನಿಧಿ. നിനക്കൊരു നിധി കിട്ടിയാൽ നീ എന്തോരം സന്തോഷം. ನಿನಗೆ ಒಂದು ನಿಧಿ ಸಿಕ್ಕಿದರೆ ನೀನು ಎಷ್ಟು ಸಂತೋಷಿಸುತ್ತಿ. വീട്ടിൽ ചെന്നൊരു കിണർ കുഴിച്ചതാ, ಮನೆಯಲ್ಲಿ ಒಂದು ಬಾವಿಯನ್ನು ತೋಡಿದ್ದೀರಿ. അപ്പോഴുണ്ട് ಆಗ ನೋಡುವಾಗ ഒരു 10-30 സ്വർണ്ണ കൊടങ്ങിരിക്കും. ನೋಡಿ, ಅದರೊಳಗೆ ಒಂದು 10-30 ಕೊಡಪ್ಪನ ಬಂಗಾರದ ಕೊಡಗಳು. എന്തായിരിക്കും ഇതിന്റെ സന്തോഷം? ನಿಮ್ಮ ಸಂತೋಷ ಹೇಗಿರಬಹುದು? നീ എന്ത് ചെയ്യും? ನೀನೇನು ಮಾಡ್ತೀಯ? ഉടനെ നീ ഇത് മൂടി വെക്കും. ನೀನು ಮೊದಲು ಅದನ್ನು ಮುಚ್ಚಿಡುತ್ತಿ. ആരും കാണരുത്. ಯಾರು ಕಾಣಬಾರ್ದು. രാത്രിയാകുന്നവരെ കാത്തിരിക്കും. ರಾತ್ರಿ ಆಗಲಿಕ್ಕೆ ನೀನು ಕಾಯ್ತಿರುತ್ತಿ. രാത്രിയാകുമ്പോൾ ചെന്ന് ರಾತ್ರಿಯಾಗಿ ಹೋಗಿ വീണ്ടും ആ മണ്ണൊക്കെ മാറ്റിയിട്ട് ಪುನಃ ಆ ಮಣ್ಣನ್ನೆಲ್ಲ ಸ್ವಲ್ಪ ತೆರೆದು ഒരു സ്വർണ്ണക്കട എടുത്ത് ಒಂದು ಸ್ವರ್ಣದ ಆ ಕೊಡವನ್ನು ತೆಗೆದು നീ ഒന്ന് അതിനെ ചുംബിക്കൂ. ನೀನು ಮೊದಲು ಅದಕ್ಕೆ ಒಂದು ಮುದ್ದು ಕೊಡ್ತಿ. എന്റെ ദൈവമേ, ನನ್ನ ದೇವರೇ, ഒരു ಸ್വർണ്ണമാണ്, ಎಷ್ಟು ಮಾತ್ರ ಬಂಗಾರ, സ്വർണ്ണ നാണയം. ನೋಡಿ, ಸ್ವರ್ಣದ ಕಾಯಿನ್ಗಳು. സന്തോഷം കൊണ്ടിരിക്കവേ, ಅವನಿಗೆ ಸಂತೋಷದಿಂದ ಕೂತ್ಕೊಳ್ಳಿಕ್ಕೆ ಆಗ್ತಾ ನಿಲ್ಲಿಕ್ಕೂ ಆಗ್ತಾ ಇಲ್ಲ. പക്ഷെ ഇത് എവിടെ കൊണ്ട് വെക്കും? ಆದ್ರೆ ಇದು ಎಲ್ಲಿ ಕೊಂಡೋಗಿ ಇಡುವುದು? വീട്ടിൽ കൊണ്ട് വെച്ച് കഴിഞ്ഞാൽ ಮನೆಯಲ್ಲಿ ಕೊಂಡೋಗಿ ಇಟ್ರೆ ഒന്നല്ല ഗണ്ട എടുത്തോണ്ട് പോകും, ಒಂದು ಗಂಡ ಕತ್ಕೊಂಡು ಹೋಗ್ತಾನೆ, അല്ലെങ്കിൽ ಹೆಂಡತಿ എടുത്തോണ്ട് പോകും, ಇಲ್ಲದಾದ್ರೆ ಹೆಂಡತಿ ಕೊಂಡೋಗ್ತಾಳೆ, അല്ലെ മക്കൾ കണ്ട് അവരെടുത്തോണ്ട് പോകും. ಮಕ್ಕಳು ಕೊಂಡ್ರೆ ಅದನ್ನು ಅವರು ಕೊಂಡೋಗ್ತಾರೆ. വീടൊന്നും സേഫ് അല്ല. ಮನೆ ಅಷ್ಟು ಒಳ್ಳೇದಲ್ಲ. അതുകൊണ്ട് നീ ഇവിടെ തന്നെ ഇരിക്കും. ಆದುದರಿಂದ ನೀನು ಇಲ್ಲಿಯೇ ಇಡು. വീണ്ടും മണ്ണിട്ട് മൂടും. ಮತ್ತೆ ಸಹ ಮಣ್ಣಾಕಿ ಅದನ್ನು ಮುಚ್ಚುತ್ತಾನೆ. പിറ്റേ ദിവസം രാത്രി, ಮರುದಿನ ರಾತ್ರಿ 2 മണിക്ക് എഴുന്നേറ്റ് ಒಂದು 2 ಗಂಟೆ ಹೊತ್ತಿನಲ್ಲಿ വീണ്ടും മണ്ണൊക്കെ മാറ്റി ಪುನಃ ಮಣ್ಣನ್ನೆಲ್ಲ ಒಮ್ಮೆ ತೆರೆದು വീണ്ടും ആ കൊട എടുത്ത് ಪುನಃ ಕೊಡಪನವನ್ನು ತೆಗೆದು അത് നേരെ ചങ്ങിനോട് അടുപ്പിച്ച് ಅದು ತನ್ನ ಎದೆಯ ಬಾದಿಗೆ ಒಟ್ಟಿಗೆ ಇಟ್ಟು അതിന് കുറെ മുത്തെല്ലാം ಅದಕ್ಕೆ കൊടുത്ത് ಸ್ವಲ್ಪ ಎಲ್ಲ ಮುದ್ದಿಟ್ಟು നിധി ನಿಧಿ വീണ്ടും ആലോചിക്കും എന്ത് ചെയ്യാൻ പറ്റും. ಪುನಃ ಆಲೋಚಿಸ್ತಾನೆ, ಏನ್ ಮಾಡುದು? ഒന്നും ചെയ്യാൻ പറ്റുന്നില്ല. ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ആരെങ്കിലും കണ്ട തട്ടിയെടുത്തിട്ടുണ്ട്. ಯಾರಾದರೂ ಕಂಡ್ರೆ ಅವನು ದೋಚುತ್ತಾನೆ. പിന്നെ രാത്രിയിലാണ് നിന്റെ ജീവിതം ആരംഭിക്കുന്നത്. ನಿನ್ನ ಜೀವನ ಆರಂಭಿಸುವುದು ರಾತ್ರಿಯಲ್ಲಿ. വേറെ ഒന്നും കഴിക്കണമെന്നില്ല, കുടിക്കണമെന്നില്ല, ഒന്നും വേണ്ട. ಮತ್ತೆ ತಿನ್ಬೇಕಂತ ಇಲ್ಲ, ಕುಡಿಬೇಕಂತಿಲ್ಲ, ಏನು ಬೇಡ. എല്ലാ ആഗ്രഹങ്ങളും പോയി, ಎಲ್ಲ ಅವನ ಆಸೆಗಳು ಬಯಕೆಗಳು ಹೋಯ್ತು. ആരും വേണ്ട, ಯಾರು ಮತ್ತೆ ಬೇಡ ಅವನಿಗೆ. ഗണ്ടനും വേണ്ട, മക്കളും വേണ്ട, ആരും വേണ്ട. ಗಂಡ ಬೇಡ, ಮಕ್ಕಳು ಬೇಡ. ഇത് മാത്രം മതി. ಇದು ಮಾತ್ರ സ്വർണ്ണക്കൊടം. ಈ ಬಂಗಾರದ ಕೊಡಪನ. അതൊരു നിധിയാണ്. ಅದೊಂದು ನಿಧಿಯಾಗಿದೆ. യേശു പറയുകയാണ്, ಯೇಸು ಹೇಳುತ್ತಿದ್ದಾರೆ, സ്വർഗരാജ്യം ಸ್ವರ್ಗ ಸಾಮ್ರಾಜ್ಯವೆಂಬುದು ആ വയലിൽ ഒളിച്ചു വെച്ച നിധിക്ക് സദൃശ്യം. ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಸಬಹುದು. അത് കണ്ടെത്തുന്നവൻ ಅದನ್ನು ಯಾರು ಹುಡುಕುತ್ತಾನೋ അത് മറച്ചു വെച്ചിട്ട് ಅದನ್ನು ಮುಚ್ಚಿಟ್ಟು പോയി തനിക്കുള്ളതെല്ലാം വിറ്റ് ತನಗೆ ಇರುವುದೆಲ್ಲವನ್ನು ಮಾರಿ ആ വയൽ സ്വന്തമാക്കുന്നു. ಆ ಹೊಲವನ್ನು ಸ್ವಂತವಾಗಿಸುತ್ತಾನೆ. അത് സ്വന്തമാക്കുന്നു. ಅವನು ಅದನ್ನು ಕೊಂಡು ಬಿಡುತ್ತಾನೆ. അത് സ്വന്തമാക്കിയവനാണ് വിശുദ്ധ ഫ്രാൻസിസ്. ನೋಡಿ, ಅದನ್ನು ಸ್ವಂತವಾಗಿಸಿದವ ಸಂತ ಫ್ರಾನ್ಸಿಸ್ ಅಸಿಸಿ. അത് സ്വന്തമാക്കിയവളാണ് വിശുദ്ധ മദർ തെരേസ. ನೋಡಿ, ಅದನ್ನು ತನ್ನದಾಗಿಸಿದು ಮದರ್ ತೆರೇಸಳು. സഭയിലെ വിശുദ്ധന്മാര്. ನೋಡಿ, ಧರ್ಮಸಭೆಯಲ್ಲಿರುವಂತಹ ಸಂತರುಗಳು. സ്വർഗരാജ്യം ഒരു നിധിയാണ്. ಸ್ವರ್ಗ ಸಾಮ್ರಾಜ್ಯವೆಂಬುದು ಒಂದು ನಿಧಿಯಾಗಿದೆ. അത് കണ്ടെത്തുന്നവൻ, ಅದನ್ನು ಯಾರು ಹುಡುಕುತ್ತಾನೋ കണ്ടെത്തുന്നവൻ ಅದನ್ನು ಹುಡುಕುವವನು ಯಾರೋ പോയി ಅವನು ಹೋಗಿ തനിക്കുള്ളതെല്ലാം വിറ്റ് ತನಗಿರುವುದೆಲ್ಲವನ್ನು ಮಾರಿ. അവിടെ ഒരു വിൽപ്പന നടക്കണം. ಅಲ್ಲಿ ನೋಡಿ, ಒಂದು ವ್ಯಾಪಾರ ನಡೆಯಬೇಕು. അവിടെ ഒരു വ്യാപാരമുണ്ട്. ಅಲ್ಲಿ ಒಂದು ವ್ಯಾಪಾರ ನಡೀತಾ ಇದೆ. പോയി തനിക്കുള്ളതെല്ലാം വിൽക്കണം. ತನಗೆ ಇರುವುದೆಲ್ಲವನ್ನು ಮಾರುತ್ತಾನೆ. യേശു ശ്രീമന്തനോട് ಹೇಳಿല്ലേ, ಯೇಸು ಸ್ವಾಮಿ ಶ್ರೀಮಂತನಲ್ಲಿ ಹೇಳಿದ್ದು ಏನು? പോയി നിനക്കുള്ളതെല്ലാം വിൽക്കുക. ಹೋಗಿ ನಿನಗೆ ಇರುವುದೆಲ್ಲವನ್ನು ನೀನು ಮೊದಲು ಮಾರು. ലൂക്ക 18 ಲೂಕ 18ರಲ್ಲಿ അവിടെയും ഒരു വിൽപ്പനയുണ്ട്. ಅಲ್ಲಿ ಒಂದು ಮಾರಾಟ ನಡೆಯುತ್ತಿದೆ. ഒരു വിൽപ്പന അവിടെ ಅಲ್ಲಿ ಒಂದು ಮಾರಾಟ ನಡೆಯುತ್ತಿದೆ. നിധി കണ്ടെത്തുന്നവൻ ಆ ನಿಧಿಯನ್ನು ಹುಡುಕುವವನು അവിടെയും ಅಲ್ಲಿ പോയി തനിക്കുള്ളതെല്ലാം വിറ്റ് ತನಗಿರುವುದೆಲ್ಲವನ್ನು ಮಾರಾಟ ಮಾಡುತ್ತಾನೆ. ആ വയൽ സ്വന്തമാക്കുന്നു. ಆ ಹೊಲವನ್ನು ತನ್ನದಾಗಿಸುತ್ತಾನೆ. നിനക്കുള്ളതെല്ലാം വിൽക്കണം. ನಿನಗಿರುವುದೆಲ್ಲವನ್ನು ನೀನು
ನೀನು ಮಾರಬೇಕು. യേശുവിന് വേണ്ടിയിട്ട് ಯೇಸುವಿಗಾಗಿ ಮಾರಬೇಕು. നിനക്കുള്ളതെല്ലാം വിൽക്കണം. ನಿನಗಿರುವುದನ್ನು ನೀನು ಮಾರಬೇಕು. നിന്റെ ബുദ്ധി, ನಿನ್ನ ಬುದ್ಧಿ, നിന്റെ ജ്ഞാനം, ನಿನ್ನ ಜ್ಞಾನ, നിന്റെ അറിവ്, ನಿನ್ನ ತಿಳುವಳಿಕೆ, നിന്റെ ബന്ധം, ನಿನ್ನ ಸಂಬಂಧಗಳು, നിന്റെ ഭവനം, ನಿನ್ನ ಮನೆ, നിന്റെ ജാഗ, ನಿನ್ನ ಸ್ಥಳ, നിന്റെ വസ്ത്രം, ನಿನ್ನ ವಸ್ತ್ರ, ഇതെല്ലാം നീ വിൽക്കണം. ಇದನ್ನು ನೀನು ಮಾರಲು ರೆಡಿ. നീ സീറോയാകണം. ನೀನು ಮೊದಲು ಶೂನ್ಯವಾಗಬೇಕು. നീ ഒരു ബിഗ് സീറോയാകണം. ನೀನೊಂದು ದೊಡ್ಡದಾದ ಶೂನ್ಯವಾಗುವಾಗ, ബിഗ് സീറോയാകുമ്പോൾ, ಒಂದು ದೊಡ್ಡ ಶೂನ್ಯವಾಗುವಾಗ നിന്നിലെ ആത്മദാഹം ക്രിസ്തുവിന് വേണ്ടിയുള്ള ദാഹമായി മാറും. ನಿನ್ನೊಳಗಿನ ಆತ್ಮದ ದಾಹ ಕ್ರಿಸ್ತನಿಗಾಗಿರುವಂತಹ ದಾಹವಾಗುತ್ತದೆ. എല്ലാം വിൽപ്പന നടക്കണം. ಮೊದಲು ಒಂದು ಮಾರಾಟ ನಡಿಬೇಕು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲൂയ, ഹല്ലേലൂയ. ಹಾಲೆಲೂಯ. ആ ഉമ്മൽ വേറൊരു കാര്യം കൂടെ പറയുന്നുണ്ട്. ನೋಡಿ, ಅಲ್ಲಿ ಇನ್ನೊಂದು ವಿಷಯವನ್ನು ಹೇಳುತ್ತಾರೆ. വിലയേറിയ രത്നം വിൽക്കുന്ന രത്ന വ്യാപാരിക്ക് സദൃശ്യം. ನೋಡಿ, ಬೆಲೆ ಬಾಳುವ ಮುತ್ತು ರತ್ನಗಳನ್ನು ಹುಡುಕಿಕೊಂಡು ಹೋಗುವಂತಹ 44 ವರ್ತಕನಿಗೆ ಹೋಲಿಸಬಹುದು. ಸ್ವರ್ಗ ಸಾಮ್ರಾಜ್ಯವನ್ನು ಉತ್ತಮವಾದ ಮುತ್ತು ರತ್ನಗಳನ್ನು ಹುಡುಕಿಕೊಂಡು ಹೋಗುವ ವರ್ತಕನಿಗೂ ಹೋಲಿಸಬಹುದು. ಅನರ್ಘ್ಯವಾದ ಒಂದು ಮುತ್ತನ್ನು ಕಂಡ ಕೂಡಲೇ ವರ್ತಕ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಆ ಮುತ್ತನ್ನು ಕೊಂಡುಕೊಳ್ಳುತ್ತಾನೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂയ, ഹല്ലേലൂയ. ಹಾಲೆಲൂയ. ഈ ആത്മദാഹത്താൽ നിറയാൻ വേണ്ടിയായിരിക്കണം ഇനിയുള്ള നമ്മുടെ ജീവിതം. ನೋಡಿ, ಈ ಆತ್ಮದ ದಾಹಕ್ಕಾಗಿರ್ಬೇಕು ನಮ್ಮ ಮುಂದಿನ ಜೀವನ. നമുക്കൊരു പരാതിയും ഇല്ല. ನಮಗೆ ಯಾರ ಮೇಲೂ ಏನು ಆರೋಪವಿಲ್ಲ. ഒരു പരാതി, ಏನು ಆರೋಪವಿಲ್ಲ. അത് കിട്ടിയില്ല, ഇത് കിട്ടിയില്ല, ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ, അത് വാങ്ങിച്ചില്ല, ಅದನ್ನು ತೆಗಿಲಿಲ್ಲ, അത് കണ്ടില്ല, ಅದು ಕಾಣ್ಲಿಕ್ಕಿಲ್ಲ, ഇത് എടുത്തില്ല, ಇದು ತೆಗೆಯಲಿಲ್ಲ. ഒരു പരാതിയും വേണ്ട. ಯಾವ ಆರೋಪಗಳು ಬೇಡ. എല്ലാ പരാതികൾ അസ്തമിക്കട്ടെ. ಎಲ್ಲ ಆರೋಪಗಳು ಕೊನೆಗೊಳ್ಬೇಕು. ഒറ്റ പരാതിയേ ഉള്ളൂ. ಒಂದೇ ಒಂದು ಆರೋಪ, യേശുവിനാൽ നിറയപ്പെടണം. ಯೇಸುವಿನಲ್ಲಿ ನಾನು ತುಂಬಿ, യേശുവിനാൽ നിറയപ്പെടണം. ಯೇಸುವಿನಲ್ಲಿ ತುಂಬಬೇಕು. അത് ലഭിച്ചു കഴിയുമ്പോൾ ಅದನ್ನು ಲಭಿಸಿದಾಗ നമ്മുടെ എല്ലാ പരാതികളും അസ്തമിക്കും. ನಮ್ಮ ಎಲ್ಲ ಆರೋಪಗಳಿಗೆ ಕೊನೆ ಉಂಟಾಗುತ್ತದೆ. ഹല്ലേലൂയ, ಹಲ್ಲೆಲೂಯ. ഇപ്പോൾ ഉള്ള പരാതികള്, ಈಗ ಇರುವಂತಹ ಆರೋಪಗಳು, അവള് ശരിയല്ല, ಅವಳು ಸರಿಯಲ್ಲ, അമ്മായിമ്മ ശരിയല്ല, ಅತ್ತೆ ಸರಿಯಿಲ್ಲ, മരുമോള് ശരിയല്ല, ಸೊಸೆ ಸರಿಯಿಲ್ಲ, അവൻ ശരിയല്ല, ಅವನಷ್ಟು ಒಳ್ಳೆಯವನಲ್ಲ, മകൻ ശരിയല്ല, ಮಗನು ಸರಿಯಿಲ್ಲ, ഇവള് ശരിയല്ല. ಇವಳಷ್ಟು ಒಳ್ಳೆಯವಳಲ್ಲ. അതൊക്കെ മാറട്ടെ. ಇದೆಲ್ಲ ನಮ್ಮನ್ನು ಬಿಟ್ಟು ಹೋಗಿ. അതൊക്കെ വിൽക്കണം. ಅದನ್ನೆಲ್ಲ ನೀವು ಮಾರ್ಬೇಕು. നമുക്കുള്ളതെല്ലാം വിൽക്കണം. ನಮ್ಮಲ್ಲಿ ಇರುವಂತಹಗಳನ್ನು ಮಾರ್ಬೇಕು. യേശുവിന് വേണ്ടി ദാഹിക്കണം. ಯೇಸುವಿಗಾಗಿ ದಾಹಿಸಬೇಕು. ആത്മദാഹത്താൽ നിറയണം. ಆತ್ಮದ ದಾಹದಿಂದ ನಾವು ತುಂಬಿಕೊಳ್ಬೇಕು. ആത്മാവിൽ ദരിദ്രരെ ഭാഗ്യവാൻ. ಆತ್ಮದಲ್ಲಿ ದಾರಿದ್ರ್ಯ ಅನುಭವಿಸುವವರೇ ನೀವು ಭಾಗ್ಯವಂತರು. നിന്നെ ഒരു സ്വർഗരാജ്യത്തിൽ അംഗമാക്കാം നല്ല യേശു പഠിപ്പിച്ചത്. ನೋಡಿ, ಸ್ವರ್ಗ ರಾಜ್ಯದ ನಿನ್ನೊಂದು ವ್ಯಕ್ತಿಯನ್ನಾಗಿ ಮಾರ್ಪಡಿಸುದಂತಲ್ಲ ಹೇಳಿತ್ತು. ഒരു സ്വർഗരാജ്യം നിനക്ക് തരികയാണ്. ಆ ಸ್ವರ್ಗ ರಾಜ್ಯವನ್ನೇ ನಿನಗೆ ಕೊಡುತ್ತೇನೆ. ഒരു രാജ്യം തരികയാണ്. ಸ್ವರ್ಗ ರಾಜ್ಯ ನಿನಗೆ ಕೊಡುವಂತದ್ದು. ആ രാജ്യം വരുമ്പോൾ, ಆ ರಾಜ್ಯ ಬರುವಾಗ ആ രാജ്യത്തിലുള്ളതെല്ലാം നിന്നിലേക്ക് വരും. ಆ ರಾಜ್ಯದಲ್ಲಿ ಇರುವುದೆಲ್ಲವೂ ನಿನಗೂ ഒരു ಲಭಿಸುತ್ತದೆ. രാജ്യം വരുമ്പോൾ, ಒಂದು ರಾಜ್ಯ ನಿನಗೆ ಸಿಗುವಾಗ ആ രാജ്യത്തിലുള്ളതെല്ലാം നിനക്ക് വരും. ಆ ರಾಜ್ಯದಲ್ಲಿ ಇರುವುದೆಲ್ಲವೂ ನಿನಗೆ ಸಿಗುತ್ತದೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ഇവിടെ ഇരിക്കുന്ന ಇಲ್ಲಿರುವಂತಹ വിശുദ്ധരിലാണ് ആ രാജ്യം വരുന്നത്. ಸಂತರಲ್ಲಿ ಆಗಿದ್ದಾರೆ ಆ ರಾಜ್ಯ ಬರುವುದು. അല്ല മംഗലാപുരത്തല്ല വരുന്നത്, ಅಲ್ಲಿ ಮಂಗಳೂರಲ್ಲಿ ಅಲ್ಲ ಬರುವುದು, അല്ല കർണാടകത്തിലല്ല, ಕರ್ನಾಟಕ ರಾಜ್ಯಕ್ಕೆ ಅಲ್ಲ ಅದು ಬರುವಂತದ್ದು, അല്ലെങ്കിൽ തൊക്കോട്ടല്ല ಇಲ್ಲಿ വരുന്നത്. ತೊಕ್ಕೋಟು ಪ್ರದೇಶಕ್ಕೆ ಅಲ್ಲ ಬರುವುದು. നമ്മിലാണ് ആ രാജ്യം വരുന്നത്. ನಮ್ಮೊಳಗೆ ಬರುವುದು ಈ ರಾಜ್ಯ, എന്നിലാണ് ಆ രാജ്യം വരുന്നത്. ನನ್ನಲ್ಲಿ ಬರುವಂತದ್ದು. ഹല്ലേലൂയ, ಹಾಲೆಲೂಯ, 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 ഹല്ലേലൂയ. ಹಾಲೆಲೂಯ. നമ്മൾ അപ്പസ്തോല പ്രവർത്തനങ്ങളുടെ പുസ്തകത്തിലെ ನೋಡಿ, ಪ್ರೇಷಿತ ಕಾರ್ಯಕಲಾಪಗಳ ಪುಸ್ತಕದಲ್ಲಿ 10ാം അധ്യായത്തിലെ 10ನೇ ಅಧ್ಯಾಯದಲ್ಲಿ പത്രോസ് പ്രസംഗിച്ചുകൊണ്ടിരുന്നപ്പോൾ, ಪೇತ್ರನು ಅಲ್ಲಿ ಪ್ರಬೋಧನೆ ಕೊಡುತ್ತಿರುವಾಗ, പത്രോസ് പ്രസംഗിച്ചുകൊണ്ടിരുന്നപ്പോൾ, ಪೇತ್ರನು ಅಲ್ಲಿ ಸುವಾರ್ತೆ ಸಾರುತ್ತಿದ್ದಾಗ കേട്ടുകൊണ്ടിരുന്ന ಕೇಳಿದ್ದಂತಹ 10ാം അധ്യായം 44ാം വാക്യം. ನೋಡಿ, 10ನೇ ಅಧ್ಯಾಯ 44ನೇ ವಾಕ್ಯ ನೋಡಿ ಪ್ರಿಯರೇ. അപ്പസ്തോല പ്രവർത്തനം 10ാം അധ്യായം 44ാം വാക്യം. ಪ್ರೇಷಿತರ ಕಾರ್ಯಕಲಾಪಗಳು 10ನೇ ಅಧ್ಯಾಯ 44ನೇ ವಾಕ್ಯ. കേട്ടുകൊണ്ടിരുന്ന എല്ലാവരുടെ മേലും ಪೇತ್ರನು ಮಾತನಾಡುತ್ತಿದ್ದಂತೆ ಅವನ ಉಪದೇಶವನ್ನು ಕೇಳುತ್ತಿದ್ದ ಎಲ್ಲರ ಮೇಲೆ ಪವಿತ್ರಾತ್ಮ ಇಳಿದು ಬಂದರು. എല്ലാവരുടെ മേലും വന്നു. ನೋಡಿ, ಎಲ್ಲರ ಮೇಲೆ ಇಳಿದು ಬಂದರು. യേശുവിനെ കുറിച്ച് കേൾക്കുമ്പോൾ തന്നെ, ಯೇಸುವಿನ ಬಗ್ಗೆ ಕೇಳುವಾಗಲೇ
ഈ ആത്മദാരിദ്ര്യം നമ്മിൽ വരാൻ തുടങ്ങും. ಈ ಆತ್ಮದ ದಾಹ ನಮ್ಮೊಳಗೆ ಬರುತ್ತದೆ. ഹല്ലേലൂയ. ಹಾಲೇಲುಯ್ಯ, ഗട്ടിയാകി ಹಾಲೇಲುಯ್ಯ. ಗಟ್ಟಿಯಾಗಿ ನಮ್ಮೆ ಹಾಲೇಲುಯ್ಯ. ಕರಗಳನ್ನು ಎತ್ತಿ ಹಾಲೇಲುಯ್ಯ, ಸ್ವರ ಎತ್ತಿ ಹಾಲೇಲುಯ್ಯ, ಹಾಲೇಲುಯ್ಯ, ಹಾಲೇಲುಯ್ಯ. ഒന്നുകൂടെ നമുക്ക് ആദ്യത്തെ വചനം ഒന്ന് റിപ്പീറ്റ് ചെയ്യാം. ನಾವು ಮುಂದಿನ ವಾಕ್ಯವನ್ನು ಇನ್ನೊಮ್ಮೆ ಹೇಳುವ. മത്തായി 5:3. ಮತ್ತಾಯ 5:3. ആത്മാവിലെ ദരിദ്രർ ഭാഗ്യവാന്മാർ, ಆತ್ಮದಲ್ಲಿ ದಾಹ ಅನುಭವಿಸುವವರು ಭಾಗ್ಯವಂತರು. ಹೇಳಿ, രാജ്യം അവരുടേതാണ്. ಸ್ವರ್ಗ ಸಾಮ್ರಾಜ್ಯ ಅವರದು. ಹೇಳಿ, ಆತ್ಮದಲ್ಲಿ ದಾಹಿಸುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಗಟ್ಟಿಯಾಗಿ ಹೇಳಿ, ಆತ್ಮದಲ್ಲಿ ದಾಹಿಸುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ഹല്ലേലൂയ. ಹಾಲೇಲುಯ್ಯ, 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 ഹല്ലേലൂയ. ಹಾಲೇಲುಯ್ಯ. സ്വർഗരാജ്യം ಸ್ವರ್ಗ ಸಾಮ್ರಾಜ್ಯ വയലിൽ ഒളിപ്പിച്ച നിധിക്ക് സദൃശ്യം. ಹೊಲದಲ್ಲಿ ಊತಿಟ್ಟಂತಹ ನಿಧಿಗೆ അത് ಸಾದೃಶ್ಯ. കണ്ടെത്തുന്നവൻ. ಅದನ್ನು ಹುಡುಕುವವನು. എല്ലാരും കണ്ടിട്ടില്ല, ಎಲ್ಲರೂ ಅದನ್ನು ನೋಡ್ಲಿಲ್ಲ, വളരെ ചുരുക്കം പേര് അത് കണ്ടിട്ടുണ്ട്. ಸ್ವಲ್ಪ ಮಂದಿ ಮಾತ್ರ ಕಂಡು. അത് കണ്ടെത്തുന്നവൻ ಅದನ್ನು ಹುಡುಕುವವನು പോയി തനിക്കുള്ളതെല്ലാം വിറ്റ്, ತನಗಿರುವುದೆಲ್ಲವನ್ನು ಮಾರಿ, പോയി തനിക്കുള്ളതെല്ലാം വിറ്റ് ತನಗಿರುವುದೆಲ್ಲವನ್ನು ಮಾರಿ ആ വയൽ സ്വന്തമാക്കി ಆ ಹೊಲವನ್ನು ತನ್ನದಾಗಿಸುತ್ತಾನೆ. ആരോഗ്യം ಆರೋಗ್ಯ വിൽക്കുന്നു, ಅದನ್ನು ಮಾರುವುದು. ബുദ്ധി ಬುದ್ಧಿ സ്വർഗരാജ്യത്തിന് വേണ്ടി വിൽക്കുന്നു, ಸ್ವರ್ಗ ರಾಜ್ಯಕ್ಕಾಗಿ ಮಾರುವುದು. അറിവ് ನಮ್ಮ ಜ್ಞಾനം ಜ್ಞಾನ സ്വർഗരാജ്യത്തിന് വേണ്ടി ಸ್ವರ್ಗ വിൽക്കുന്നു. ರಾಜ್ಯಕ್ಕಾಗಿ ನಾವು ಮಾರಬೇಕು. അപ്പന്റെ പ്രോപ്പർട്ടി, ತಂದೆಯ ಸ್ಥಳ, നീ ഉണ്ടാക്കിയ സമ്പത്ത് ನೀನು ಮಾಡಿದಂತಹ ಆಸ್ತಿ ಪಾಸ್ತಿ സ്വർഗരാജ്യത്തിന് വേണ്ടി വിൽക്കുന്നു. ಸ್ವರ್ಗ ರಾಜ್ಯಕ್ಕಾಗಿ ಮಾರಬೇಕು. പോയി നിനക്കുള്ളതെല്ലാം വിറ്റ് ಹೋಗಿ ನಿನಗಿರುವುದೆಲ್ಲವನ್ನು ಮಾರಿ ആ വയൽ സ്വന്തമാക്കും. ಆ ಹೊಲವನ್ನು ಸ್ವಂತವಾಗಿಸಬೇಕು. സ്വർഗരാജ്യം. ಅದು ಸ್ವರ್ಗ ರಾಜ್ಯ. സ്വർഗരാജ്യം സ്വന്തമാക്കാൻ വേണ്ടി ಸ್ವರ್ಗ ರಾಜ್ಯವನ್ನು ತನ್ನದಾಗಿಸಲು ನಿನ್ನಲ್ಲಿ ഒരു വിൽപ്പന നടക്കേണ്ടി, ಒಂದು ಮಾರಾಟ ನಡೆಯಬೇಕು. മാറാട്ട ಮಾರಾಟ ആ ಮಾರಾಟ മാറാട്ട നടയಬೇಕು. ಮಾರಾಟ ನಡೆಯಬೇಕು. നിന്നിൽ ಒಂದು മാറാട്ട നടയಬೇಕು. ഹല്ലേലൂയ. ಹಾಲೇಲುಯ್ಯ, ഹല്ലേലൂയ. ಹಾಲೇಲುಯ್ಯ, ಹಾಲೇಲುಯ್ಯ, ഹല്ലേലൂയ. ಹಾಲೇಲುಯ್ಯ, ഹല്ലേലൂയ. ಹಾಲೇಲುಯ್ಯ, ഹല്ലേലൂയ. ಹಾಲೇಲುಯ್ಯ, ಹಾಲೇಲುಯ್ಯ, ಹಾಲೇಲುಯ್ಯ. ഒരു വസ്തുവിനും തരാത്തൊരു തൃപ്തി ಈ ಲೋಕದಲ್ಲಿ ಯಾವ ವಸ್ತುಗೂ ಕೊಡಲಾಗದಂತಹ ಒಂದು ತೃಪ್ತಿ, ആ തൃപ്തി നമ്മിൽ ഉണ്ടാകണം. ಆ ತೃಪ್ತಿ ನಮ್ಮಲ್ಲಿ ಉಂಟಾಗಬೇಕು. ആത്മദാഹം വന്നവർക്ക് ಆತ್ಮದ ದಾಹ, മറ്റ് ദാഹങ്ങളൊക്കെ മാറ്റി വയ്ക്കുക. ಬಾಕಿ ಇರುವ ದಾಹಗಳನ್ನೆಲ್ಲ ಬದಿಗಿಡಿ. ആ ദാഹങ്ങളെ എല്ലാം ಆ ದಾಹಗಳೆಲ್ಲ നിന്നിൽ നിന്ന് വേർതിരിക്കുക. ನಿನ್ನಿಂದ ನೀನು ದೂರ ಮಾಡಬೇಕು. നീ യേശുവിന് വേണ്ടി ജീവിക്കാൻ വിളിക്കപ്പെട്ടവൻ. ನೀನು ಯೇಸುವಿಗಾಗಿ ಕರೆಯಲ್ಪಟ್ಟವ. ഒരു സ്വർണ്ണ ചെയിൻ ഇല്ലാത്തതിന്റെ പേരിൽ, ಒಂದು ಸ್ವರ್ಣದ ಚೈನ್ ಇಲ್ಲ ಅಂತ ಹೇಳಿ, ഒരു സ്വർണ്ണ മോതിരം നഷ്ടപ്പെട്ടതിന്റെ പേരിൽ, ಇಲ್ಲದ್ರೆ ಒಂದು ಸ್ವರ್ಣದ ಉಂಗುರ ನನಗೆ ನಷ್ಟವಾಯಿತಂತ ಹೇಳಿ നിന്നെ പരാജയപ്പെടുത്താൻ ನಿನ್ನನ್ನು ಸೋಲಿಸಲು ലോകത്തിലെ ഒരു ശക്തിക്ക് സാധ്യമല്ല. ಲೋಕದ ಯಾವ ಶಕ್ತಿಗೂ ಸಾಧ್ಯವಿಲ್ಲ. നിനക്കൊരു ഗിഫ്റ്റ് കിട്ടാത്തത് കൊണ്ട്, ನಿನಗೆ ಒಂದು ಬಹುಮಾನ ಸಿಗದೇ ಇರುವುದರಿಂದ നിന്നിലെ സന്തോഷം നീ കളയരുത്. ನಿನ್ನಲ್ಲಿರುವ ಸಂತೋಷವನ್ನು ನೀನು ನಾಶ ಮಾಡಬೇಡ. ഇത് ആത്മാവിന്റെ സന്തോഷം. ಆತ್ಮದ ಸಂತೋಷವನ್ನು ನೀನು ಪಡೆದು യേശുവിനെ കേൾക്കുമ്പോൾ, ಯೇಸುವನ್ನು ಕೇಳುವಾಗ, ಯೇಸುವನ್ನು ಕೇಳುವಾಗ ആത്മാവ് നിന്റെ മേൽ നിറയപ്പെടണം. ಆತ್ಮದಲ್ಲಿ ನಿನ್ನಲ್ಲಿ ತುಂಬಬೇಕು. ആത്മാവ് നിന്റെ മേൽ നിറയപ്പെടണം. ಆತ್ಮವು ನಿನ್ನಲ್ಲಿ ತುಂಬಿಕೊಳ್ಳಬೇಕು. ഹല്ലേലൂയ. ಹಾಲೇಲುಯ್ಯ, ഹല്ലേലൂയ. ಹಾಲೇಲುಯ್ಯ, ഹല്ലേലൂയ. ಹಾಲೇಲುಯ್ಯ, ഹല്ലേലൂയ. ಹಾಲೇಲುಯ್ಯ, ഹല്ലേലൂയ. ಹಾಲೇಲುಯ್ಯ, ഹല്ലേലൂയ. ಹಾಲೇಲುಯ್ಯ. നമുക്ക് നിർദ്ദേശിച്ച് നിൽക്കാം. ಎದ್ದು ನಿಂತುಕೊಳ್ಳುವ ಪ್ರಿಯರೇ, നമുക്ക് ഇരുകരങ്ങളൊന്ന് ഉയർത്താം. ಎರಡು ಕರಗಳು ಎತ್ತ കർത്താവിനെ ഒന്ന് സ്തുതിക്കാം. ಪ್ರಭುದೇವರನ್ನು ಸ್ತುತಿಸು. ഈ ആത്മദാഹത്താൽ നിറയാൻ ಈ വേണ്ടി, ಆತ್ಮದ ದಾಹ ನಮ್ಮಲ್ಲಿ ತುಂಬಲು, ആത്മാവിലെ ദരിദ്രർ ഭാഗ്യവാൻ, ಆತ್ಮದಲ್ಲಿ ದಾರಿದ್ರ್ಯ ಅನುಭವಿಸುವವರು ಭಾಗ್ಯವಂತರು. സ്വർഗരാജ്യം അവരുടേതാണ്. ಸ್ವರ್ಗ ಸಾಮ್ರಾಜ್ಯ ಅವರದು. ഒരു രാജ്യം നിനക്ക് തരികയാണ്. ಒಂದು ರಾಜ್ಯವನ್ನೇ ದೇವರು ಕೊಡುತ್ತಿದ್ದಾರೆ. രാജ്യം തരികയാണ്. ಒಂದು ರಾಜ್ಯವನ್ನು ನೀಡುತ್ತಿದ್ದಾರೆ. ഈ ನೀನು ലോകത്തിൽ ഒന്നുമില്ലാതാകുമ്പോൾ, ಈ ಲೋಕದಲ್ಲಿ ನೀನು ಏನು ಇಲ್ಲದವನಾಗುವಾಗ,
നിന്നിൽ വേറൊരു രാജ്യം വന്ന് നിറയുകയാണ്. ನಿನ್ನಲ್ಲಿ ಇನ್ನೊಂದು ರಾಜ್ಯವು ಬೆಳೆಯುತ್ತಿದೆ. നീ ഏറ്റവും ശൂന്യനാകുമ്പോൾ, ನೀನು ಅತಿ ಕಿರಿಯವನಾಗುವಾಗ, ഏറ്റവും വലിയ ശൂന്യത അനുഭവിക്കുമ്പോൾ, ನೀನು ತುಂಬಾ ಶೂನ್ಯತೆಯನ್ನು ಅನುಭವಿಸುವಾಗ നിന്നിൽ ഒരു രാജ്യം വന്ന് നിറയുക. ಇದಾ ನಿನ್ನಲ್ಲಿ ಒಂದು ರಾಜ್ಯವು ಬೆಳೆಯುತ್ತಿದೆ. ഹല്ലേലൂയ, ಹಾಲೆಲೂಯ, 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 ಹಾಲೆಲೂಯ. ಗಟ್ಟಿಯಾಗಿ ಸ್ವರ ಎತ್ತಿ ಕರೆಯಿರಿ ಯೇಸುವೇ. ഹല്ലേലൂയ, ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, ಯೇಸುವೇ, ಆತ್ಮದ ದಾಹದಿಂದ ನಮ್ಮನ್ನು ತುಂಬಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, 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 ಹಾಲೆಲೂಯ, ಹಾಲೆಲೂಯ. ಆತ್ಮದ ಬಡತನ ಯೇಸುವೇ, 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 ಯೇಸುವೇ. ಹಾಲೆಲೂಯ, 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 ಹಾಲೆಲೂಯ. നമുക്ക് ഇരുകരങ്ങൾ നെഞ്ചോട് ചേർത്ത് വയ്ക്കാം. ಎರಡು ಕರಗಳನ್ನು ಹೃದಯದ ഒരു ಮೇಲೆ. നിമിഷം കണ്ണുകൾ അടച്ച് നിൽക്കാം. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಪ್ರಿಯರೇ. നാം കേട്ട വചനത്തെ ഓർത്തൊന്ന് ധ്യാനിക്കാം. ನಾವು ಕೇಳಿದಂತಹ ಆ ವಾಕ್ಯವನ್ನು ಧ್ಯಾನಿಸುವ. ആത്മാവിലെ ദരിദ്രർ ഭാഗ്യവാൻ, ಆತ್ಮದಲ್ಲಿ ದಾರಿದ್ರ್ಯ ಅನುಭವಿಸುವವರು ಭಾಗ್ಯವಂತರು. സ്വർഗരാജ്യം നിങ്ങളുടേതാണ്. ಸ್ವರ್ಗ ರಾಜ್ಯವು ನಿಮ್ಮದು. ദൈവം തരുന്ന ഈ ദാഹം, ದೇವರು ಕೊಡುವಂತಹ ಈ ದಾಹ, ഇത് മറ്റൊരു ദാഹമല്ല, ಇದೊಂದು ಬೇರೊಂದು ರೀತಿಯ ದಾಹವಲ್ಲ. യേശുവിന് വേണ്ടിയുള്ള ദാഹമാണ്. ಯೇಸುವಿಗೋಸ್ಕರ ಇರುವಂತಹ ದಾಹ. ആത്മാവായ ദൈവം, ಆತ್ಮನಾದ ದೇವರು നിന്റെ ആത്മാവിൽ ഇറങ്ങി വരുന്ന സമയമാണ്. ನಿನ್ನ ಆತ್ಮದೊಳಗೆ ಬರುವಂತಹ ಸಮಯ. ആ സമയത്ത് മാത്രമേ ಆ ಸಮಯದಲ್ಲಿ ಮಾತ್ರ നിന്നെ സമ്പന്നനാക്കാൻ സാധ്യമാകുകയുള്ളൂ. ನಿನ್ನನ್ನು ಸಂಪನ್ನನಾಗಿಸಲು ಸಾಧ್ಯ. ആത്മാവിൽ ಆತ್ಮದಲ್ಲಿ നീ ദരിദ്രനാകുക. ನೀನು ದರಿದ್ರನಾಗಿ ಬಿಡು. ഈ ലോകത്തല്ലേ നീ കേട്ടതും കണ്ടതും നേടിയതും, ನೀ ಲೋಕದಲ್ಲಿ ನೀನು ಕಂಡದ್ದು, ನೋಡಿದ್ದು, ಕೇಳಿದ್ದು, ಸಂಪಾದಿಸಿದ್ದು, എന്ന് നേട്ടമെന്ന് മിടുക്കെന്ന് നീ കരുതിയതുമെല്ലാം, ಎಲ್ಲವೂ ನನ್ನ ಸಾಮರ್ಥ್ಯವೆಂದು ನೀನು ಇಚ್ಛಿಸುವುದೆಲ್ಲ, അതെല്ലാം ಅವೆಲ್ಲ നീ ഉപേക്ഷിക്കുക. ನೀನು ತ್ಯಜಿಸು. നീ ഉപേക്ഷിക്കുക. ನೀನು ತ್ಯಜಿಸು. എന്നിട്ട് സീറോയായി മാറുക. ಮೊದಲು ನೀನು ಶೂನ್ಯನಾಗು. ഏറ്റവും വലിയ ശൂന്യനായി മാറുക. ದೊಡ್ಡದಾದ ಒಂದು ಶೂನ್ಯವಲ್ಲಕರಣ, അതിൽ നീ ആനന്ദിക്കുക. ಅದರಲ್ಲಿ ನೀನು ಸಂತೋಷ. നിന്റെ ഒരു രാജ്യം വരാൻ ಇದಾ ನಿನ್ನೊಳಗೆ ಒಂದು ರಾಜ್ಯ ಬರಲು ദൈവം ആഗ്രഹിക്കുന്നു. ದೇವರು ಬಯಸುತ್ತಿದ್ದಾರೆ. യേശു സമ്പന്നനോട് പറഞ്ഞു, ಯೇಸು ಶ್ರೀಮಂತನಲ್ಲಿ ಹೇಳಿದ, നിനക്കൊരു കുറവുണ്ട്, ನಿನ್ನಲ್ಲಿ ಒಂದು ಕೊರತೆ ಇದೆ. പോയി നിനക്കുള്ളതെല്ലാം വിൽക്കുക. ಹೋಗಿ ನಿನಗಿರುವುದೆಲ್ಲವನ್ನು ಮಾರಿಕೋ. ഫ്രാൻസിസ് അസീസിൽ ഒരു കുറവുണ്ടായിരുന്നു. ಸಂತ ಫ್ರಾನ್ಸಿಸನಲ್ಲಿ ಒಂದು ಕೊರತೆ ಇತ್ತು. നിനക്കുള്ളതാ നീ വിൽക്കുക. ನಿನಗೆ ಇರುವುದೆಲ್ಲವನ್ನು ನೀನು ಮಾರಿಕೊಳ್ಳು. തളർവാദ രോഗിക്ക് ഒരു കുറവുണ്ടായിരുന്നു. ಪಾರ್ಶ್ವವಾಯು ರೋಗಿಯಲ್ಲಿ ಒಂದು ಕೊರತೆ ಇತ್ತು. യേശുവിന്റെ സാന്നിധ്യത്തിന്റെ കുറവ്. ಯೇಸುವಿನ ಸಾನ್ನಿಧ್ಯದ ಕೊರತೆ. കുഷ്ഠരോഗിക്ക് ഒരു കുറവുണ്ടായിരുന്നു. ಕುಷ್ಠರೋಗಿಯಲ್ಲಿ ಒಂದು ಕೊರತೆ ಇತ್ತು. സമറായക്കാരി സ്ത്രീക്ക് ഒരു ಸಮರಿಯ കുറവുണ്ടായിരുന്നു. ಸ್ತ್ರೀಯಲ್ಲಿ ಒಂದು ಕೊರತೆ ಇತ್ತು. തളർവാദ രോഗിക്ക് ഒരു കുറവുണ്ടായിരുന്നു. ಪಾರ್ಶ್ವವಾಯು ರೋಗಿಯಲ್ಲಿ ಒಂದು ಕೊರತೆ ಇತ್ತು. പിശാച് ബാധിതനൊരു കുറവുണ്ടായിരുന്നു. ಪಿಶಾಚು ಬಾಧಿತನಲ್ಲಿ ಒಂದು ಕೊರತೆ ಇತ್ತು. യേശുവിന്റെ കുറവ്. ಯೇಸುವಿನ ಕೊರತೆ. യേശു ഇല്ലാത്ത കുറവ്. ಯೇಸು ಇಲ್ಲದಂತಹ ಒಂದು ಕೊರತೆ. ഹല്ലേലൂയ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ವರ ಎತ್ತಿ ಸ್ತುತಿಸಿರಿ ಯೇಸುವೇ. ನನ್ನ ಕೊರತೆಗಳನ್ನು ನೀಗಿಸಿ ಯೇಸುವೇ. ಎಲ್ಲರೂ ದಾಹದಿಂದ ಕರೆಯಿರಿ ಯೇಸುವೇ. ಯೇಸುವೇ, ಯೇಸುವೇ, ಯೇಸುವೇ. ಹಾಲೆಲೂಯ, 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 ಹಾಲೆಲೂಯ. ಯೇಸುವಿಗಾಗಿರುವ ದಾಹ ಕೂಗಿ ಕರೆಯಿರಿ ಯೇಸುವೇ, ಯೇಸುವೇ, ಯೇಸುವೇ. ಹಾಲೆಲೂಯ, 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 ಹಾಲೆಲೂಯ. നമുക്ക് വിശുദ്ധ ബലിക്കായി ഒരുങ്ങാം. ಪರಿಶುದ್ಧ ಬೆಲೆಗಾಗಿ ನಾವೆಲ್ಲರೂ ರೆಡಿಯಾಗುವ.
ಇವತ್ತಿನ ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಉಪಕಾರ ಸ್ಮರಣೆ ಮಾಡುತ್ತಾ ವಾಲ್ಟರ್ ರಾಡ್ರಿಗಸ್ ಮತ್ತು ಚೆಟ್ಟರ್ ಮತ್ತು ಪ್ರೇಮ ಕ್ಯಾಸ್ಮಿನ್ ಕೆಜೆ ಇವರು, ಮತ್ತು ಸತ್ತವರ ಆತ್ಮಗಳಿಗಾಗಿ ಎಫ್ರೋಜಿನ್ ಡಿಸೋಜಾ, ಮೇರಿ ಲೋಬೋ, ಪ್ರೆಸಿಲ್ಲ ಮತ್ತು ಕುಟುಂಬ, ಮತ್ತು ಐಡ ಮತ್ತು ಕುಟುಂಬ ಇವರು ಸತ್ತವರ ಆತ್ಮಗಳಿಗಾಗಿ ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಕೋರಿಕೆಗಳನ್ನು, ನಿಮ್ಮೆಲ್ಲ ಬೇಡಿಕೆಗಳನ್ನು ಈ ಬಲಿಪೂಜೆಯಲ್ಲಿ ಸಮರ್ಪಣೆ ಮಾಡುತ್ತಾ ನಾವು ಪ್ರಾರ್ಥಿಸೋಣ. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೂ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು? ಕೆಂಪು ಸಮುದ್ರವ ಹೊಡೆದು ನಿನ್ನ ಜನರನ್ನು ನಡೆಸಿದೆ ನೀ. 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 ನೀನು ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನು ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು? ಪರಲೋಕಮನ್ನ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕವನ್ನ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕಮನ್ನ
ಜನರನ್ನು ಪೋಷಿಸಿದೆ. ಪರಲೋಕವನ್ನ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ 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 ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? കണ്ണുകളടച്ച കരങ്ങൾ നെഞ്ചോട് ചേർത്ത് വെച്ച് കണ്ണുಗಳನ್ನು മുಚ್ಚಿ കരಗಳನ್ನು ജോಡಿಸಿ വിശുദ്ധ ബലിക്കായി നമുക്ക് നമ്മെ തന്നെ സമർപ്പിക്കാം. പരിശുദ്ധ ബലിಗಾಗಿ ನಮ್ಮನ್ನೇ ಸಂಪೂರ್ಣವಾಗಿ നമ്മുടെ ಸಮರ್ಪಿಸಿ നിയോഗങ്ങളെല്ലാം നമുക്ക് സമർപ്പിക്കാം. ನಮ್ಮ ಎಲ್ಲ ಕೋರಿಕೆಗಳನ್ನು ಸಮರ್ಪಿಸಿಕೊಳ್ಳುವ ഈ ബലിയിൽ ಈ ಪರಿಶುದ್ಧ ಬಲಿಯಲ್ಲಿ നിങ്ങൾ 5 നിയോഗങ്ങൾ വയ്ക്കുക. ನಿಮ್ಮ 5 ಬೇಡಿಕೆಗಳನ್ನು ಇಟ್ಟುಕೊಳ್ಳಿ. ആ നിയോഗങ്ങൾ നിങ്ങൾ വാ തുറന്നേറ്റ് പറയുക. ಆ ನಿಮ್ಮ ಬೇಡಿಕೆಗಳನ್ನು ಬಾಯಿ ತೆರೆದು ಹೇಳಿ. ഈ ബലിവേദിയിൽ ആ നിയോഗങ്ങളെ നിങ്ങൾ സമർപ്പിക്കുക. ಈ ಬಲಿಪೀಠದಲ್ಲಿ ನಿಮ್ಮ ಆ ಕೋರಿಕೆಗಳನ್ನು ಸಮರ್ಪಿಸಿರಿ. യേശുവാണ് ബലി അർപ്പിക്കുന്നത്. ಯೇಸುವಾಗಿದ್ದಾರೆ ಬಲಿ ಅರ್ಪಿಸುವಂಥದ್ದು. പരമപിതാവായ ദൈവത്തിന് യേശു ബലി അർപ്പിക്കുന്ന സമയമാണ്. ಪರಮಪಿತನಾದ ದೇವರಿಗೆ ಬಲಿ ಅರ್ಪಿಸುವಂತಹ ಯೇಸು ഈ ബലിവേദിയിലെ ಈ ಬಲಿಪೀಠದಲ್ಲಿ യേശുവിൻ്റെ കരങ്ങളിൽ കൊടുക്കുവാൻ ಯೇಸುವಿನ ಕರಗಳಿಗೆ ಕೊಡಲು നമ്മുടെ നിയോഗങ്ങളെ നമ്മൾ വയ്ക്കുക. ನಮ್ಮ ಎಲ್ಲ ಕೋರಿಕೆಗಳನ್ನು ಸಮರ್ಪಿಸಿಕೊಳ್ಳುವ. ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈಗ ಬರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು 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 ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನು ದಯಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ.
ಪಿತಾಸುಧಾ ಮತ್ತು ಪವಿತ್ರಾನ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ. ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ. ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ. ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ, ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ. ಯೋಬನಂತೆ ಸ್ತುತಿಸುವೆನಾ, ದಾವೀದನಂತೆ ಕುಣಿಯುವೆನಾ, ಯೋಬನಂತೆ ಸ್ತುತಿಸುವೆನಾ, ದಾವೀದನಂತೆ ಕುಣಿಯುವೆನಾ. ಈ ಜೀವ ಇರುವವರೆಗೂ ನಿನ್ನ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ. ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ. ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ. ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ, ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು, ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಪಿತಾಸುಧಾ ಮತ್ತು ಪವಿತ್ರಾನ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ. ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ, ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ಧನುವೋದಾರಕನೇ ನಮನ, ಆತ್ಮೋದಾರಕನೇ ನಮನ, ಧನುವೋದಾರಕನೇ ನಮನ, ಆತ್ಮೋದಾರಕನೇ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ,
ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು ನಮ್ಮ ಆತ್ಮೋದ್ಧಾರಕರು ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಸಕಲ ದೇವದೂತರೊಡನೆ ಸೇರಿಕೊಂಡು, സകല വിശുദ്ധരോടും ചേർന്ന്, സകല സന്തരോടನೆ ಸೇರಿಕೊಂಡು, പരിശുദ്ധമ്മയോട് ಪರಿಶುದ್ಧ ತಾಯಿಯೊಂದಿಗೆ ಸೇರಿಕೊಂಡು, ലോകം മുഴുവൻ അർപ്പിക്കപ്പെടുന്ന ಇಂದಿನ ದಿನ ಲೋಕದ ಎಲ್ಲಾ ಕಡೆಗಳಲ್ಲೂ ಅರ್ಪಿಸಲ್ಪಡುವ ಪರಿಶುದ್ಧ ಬೆಲೆಯೊಂದಿಗೆ ಸೇರಿಕೊಂಡು, ಎರಡು ಕರಗಳನ್ನು ಸ್ವರ್ಗಕ್ಕೆ ಎತ್ತಿಕೊಂಡು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಎಲ್ಲ ರೋಗಿಗಳಿಗಾಗಿ, ಎಲ್ಲ ಕ್ಯಾನ್ಸರ್ ರೋಗಿಗൾക്കും, ಎಲ್ಲ ಕ್ಯಾನ್ಸರ್ ರೋಗ ಹಿಡಿದವರಿಗಾಗಿ, ಎಲ್ಲ തളർവാದ രോഗികൾക്കും, ಎಲ್ಲ ಹಾಸಿಗೆ ಹಿಡಿದಂತಹ ರೋಗಿಗಳಿಗಾಗಿ, ഭവനങ്ങളിലായി, ಮನೆಗಳಲ್ಲಿಯೋ, ಆಸ್ಪತ್ರೆಗಳಲ್ಲಿಯೋ ಚಿಕಿತ್ಸೆ ಪಡೆಯುವಂತಹ ಎಲ್ಲಾ ರೋಗಿಗಳಿಗಾಗಿಯೂ ಎರಡು ಕರಗಳನ್ನು ಸ್ವರ್ಗಕ್ಕೆ ಎತ್ತಿಕೊಂಡು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು.
ಹಾಲೆಲೂಯಾ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂದರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತ್ಯರ್ಹರು, ಸರ್ವಶಕ್ತರು, ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾ ಕಾಲವು ನಮ್ಮಲ್ಲಿದೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ ಸುಧಾ ಮತ್ತು ಪವಿತ್ರಾನ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಸುಜ್ಞಾನ ಗ್ರಂಥ 2ನೇ ಅಧ್ಯಾಯ 12ರಿಂದ 24 ತನಕ. ನೀತಿವಂತನಿಗಾಗಿ ಹೊಂಚು ಹಾಕೋಣ, ಬಲೆಯೊಡ್ಡಿ ಅವನು ನಮಗೊಂದು ಪೀಡೆ, ನಮ್ಮ ನಡತೆಗೆ ಅಡ್ಡಿ ಆರೋಪಿಸುತ್ತಾನೆ. ಧರ್ಮಕ್ಕೆ ವಿರುದ್ಧ ಪಾಪ ಕಟ್ಟಿಕೊಂಡೆವೆಂದು ದೂಷಿಸುತ್ತಾನೆ. ಸಂಪ್ರದಾಯದ ವಿರುದ್ಧ ಪಾಪ ಮಾಡಿದೆವೆಂದು ಹೇಳಿಕೊಳ್ಳುತ್ತಾನೆ. ತಾನೇ ದೇವರನ್ನು ಬಲ್ಲವನೆಂದು ಕರೆದುಕೊಳ್ಳುತ್ತಾನೆ. ತನ್ನನ್ನು ತಾನೇ ದೇವರ ಮಗನೆಂದು ನಮ್ಮ ಆಲೋಚನೆಗಳನ್ನು ಆಕ್ಷೇಪಿಸುವ ವ್ಯಕ್ತಿ ಅವನು. ಅವನನ್ನು ನೋಡಿದ್ದೇ ನಮ್ಮ ಉತ್ಸಾಹ ಕುಂದಿ ಹೋಗುವುದು, ಯಾಕಂದರೆ ಅವನು ಇತರರಂತೆ ಅಲ್ಲ. ಅವನ ಮಾರ್ಗವು ನಮಗೆ ವಿಚಿತ್ರ. ಅವನ ಎಣಿಕೆಯಲ್ಲಿ ನಾವೆಲ್ಲರೂ ನಕಲಿ ನಾಣ್ಯದಂತೆ. ನಮ್ಮಿಂದ ದೂರವಾಗುತ್ತಾನೆ, ಏಸಿಕೆಯನ್ನು ಕಂಡಂತೆ. ನೀತಿವಂತರ ಮರಣ ಸಂತೋಷಕರವೆನ್ನುತ್ತಾನೆ. ದೇವರೇ ತನ್ನ ತಂದೆಯೆಂದು ಕೊಚ್ಚಿಕೊಳ್ಳುತ್ತಾನೆ. ಅವನ ಮಾತುಗಳೇ ಸತ್ಯವೇನೋ ನೋಡೋಣ. ಅವನ ಜೀವಾದ್ಯಂತ ಗತಿ ಏನೆಂದು ಪರೀಕ್ಷಿಸೋಣ. ನೀತಿವಂತ ದೇವಕುಮಾರನಾಗಿದ್ದರೆ ದೇವರು ಅವನಿಗೆ ನೆರವಾಗಬೇಕು. ಶತ್ರುಗಳ ಕೈಯಿಂದ ಅವನನ್ನು ತಪ್ಪಿಸಿ ಕಾಪಾಡಬೇಕು. ಅಂಥವನನ್ನು ಹಿಂಸಿಸಿ ಪೀಡಿಸಿ ಪರೀಕ್ಷಿಸೋಣ. ಅವನಲ್ಲಿ ಸೌಜನ್ಯ ಎಷ್ಟಿದೆ ಎಂದು ತಿಳಿಯೋಣ. ಅನ್ಯಾಯದೆದುರು ತಾಳ್ಮೆ ಎಷ್ಟಿದೆ ಎಂದು ಶೋಧಿಸೋಣ. ಅವಮಾನಕರ ಮರಣ ಶಿಕ್ಷೆಯನ್ನು ಅವನಿಗೆ ವಿಧಿಸೋಣ. ದೇವರು ರಕ್ಷಿಸುತ್ತಾನೆ ಎಂದಾಗಿತ್ತಲ್ಲವೇ ಅವನ ವಾದ. ಈ ಪರಿ ಆಲೋಚಿಸಿ ವಂಚಿತರಾದರೂ ದುರುಳರು. ಅವನ ದುಷ್ಟತನವೇ ಅವನನ್ನು ಕುರುಡವನ್ನಾಗಿಸಿ ದೇವರ ನಿಗೂಢ ಯೋಜನೆಯನ್ನು ಅವರು ಅರಿಯಲಿಲ್ಲ. ಪವಿತ್ರ ಜೀವನಕ್ಕೆ ದೊರಕುವ ಫಲವನ್ನು ಹಾರೈಸಲಿಲ್ಲ. ನಿರ್ದೋಷಿಗಳಿಗೆ ಸಂಭಾವನೆ ಇದೆ ಎಂದು ನಂಬಲಿಲ್ಲ. ದೇವರು ಮಾನವನನ್ನು ಸೃಷ್ಟಿಸಿದ್ದು ಅಮರತ್ವಕ್ಕಾಗಿ, ಅವನನ್ನು ರಕ್ಷಿಸಿದ್ದು ತಮ್ಮ ಸ್ವರೂಪ ಅನುಗುಣಕ್ಕಾಗಿ. ಸೈತಾನನ ಮತ್ಸರದಿಂದಲೇ ಮರಣ ಪ್ರಕಾಶಿಸಿತು. ಲೋಕವನ್ನು ಅವನ ಪಕ್ಷಕ್ಕೆ ಸೇರಿದವರೆಲ್ಲರೂ ಅನುಭವಿಸುವವರು ಅದನ್ನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಎಲ್ಲರೆದ್ದು ನಿಲ್ಲುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ഹല്ലേലൂയ 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 ഹല്ലേലൂയ. ಸಂತ ಮತ್ತಾಯನು ಅರುಹಿದ ಶುಭ ಸಂದೇಶದಿಂದ ವಾಚನ. ഹല്ലേലൂയ 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 ഹല്ലേലൂയ. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 8 ವಾಕ್ಯಗಳು 14ರಿಂದ. ತರುವಾಯ ಯೇಸುಸ್ವಾಮಿ ಪೇತ್ರನ ಮನೆಗೆ ಬಂದರು. ಅಲ್ಲಿ ಪೇತ್ರನ ಅತ್ತೆ ಜ್ವರದಿಂದ ಮಲಗಿರುವುದನ್ನು ಕಂಡರು. ಯೇಸು ಆಕೆಯ ಕೈ ಮುಟ್ಟಿದದ್ದೇ ಜ್ವರ ಬಿಟ್ಟು ಹೋಯಿತು. ಆಕೆ ಎದ್ದು ಅವರನ್ನು ಸತ್ಕರಿಸಿದಳು. ಸಂಜೆಯಾಯಿತು. ದೆವ್ವ ಹಿಡಿದ ಅನೇಕರನ್ನು ಯೇಸುವಿನ ಬಳಿಗೆ ಕರೆ ತರಲಾಯಿತು. ಯೇಸು ತಮ್ಮ ಒಂದು ಮಾತನಿಂದಲೇ ದೆವ್ವಗಳನ್ನು ಬಿಡಿಸಿದರು. ಮಾತ್ರವಲ್ಲ, ರೋಗಪೀಡಿತರೆಲ್ಲರನ್ನು ಗುಣಪಡಿಸಿದರು. ಹೀಗೆ ನಮ್ಮ ದುರ್ಬಲತೆಗಳನ್ನು ವಹಿಸಿಕೊಂಡನು. ನಮ್ಮ ರೋಗ ರುಜಿನಗಳನ್ನು ಆತನೇ ಪರಿಹರಿಸಿದನು ಎಂಬ ಯೆಶಾಯನ ಪ್ರವಾದನೆ ಈಡೇರಿತು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. കണ്ണുകളടച്ച് കണ്ണുകളെന്ന് ജോടിച്ചു കണ്ണുಗಳನ್ನು ಮುಚ್ಚಿ കരಗಳನ್ನು ജോಡಿಸಿಕೊಂಡು അവിടുത്തെ വചനങ്ങളെ നമുക്ക് ഉള്ളിലേക്ക് സ്വീകരിക്കാം. ಅಲ್ಲಿನ ವಾಕ್ಯಗಳನ್ನು ನಮ್ಮೊಳಗೆ ಸ್ವೀಕರಿಸಿಕೊಳ್ಳುವ. അവിടുത്തെ വചനം കടന്നു വന്നപ്പോൾ ಆತನ ವಾಣಿಯು ಇಳಿದು ಬಂದಾಗ എല്ലാ പൈശാചിക ശക്തികളും രോഗികളെ വിട്ടുപോയി. ಎಲ್ಲ ಪೈಶಾಚಿಕ ಶಕ್ತಿಗಳು ರೋಗಿಗಳನ್ನು ಬಿಟ್ಟು ತೊಲಗಿತು. പൈശാചിക ബന്ധനങ്ങൾ അവരെ വിട്ട് വിടുതൽ കൊടുത്തു. ಪೈಶಾಚಿಕ ಬಂಧನಗಳನ್ನು ಅವರನ್ನು ಬಿಟ್ಟು ഈ നിമിഷം ಇದೇ ನಿಮಿಷ എല്ലാ പൈശാചിക ശക്തികളും നമ്മെ വിട്ടു മാറും. ಎಲ್ಲ ಪೈಶಾಚಿಕವಾದ ಶಕ್ತಿಗಳು ನಮ್ಮನ್ನು ಬಿಟ್ಟು ಹೋಗಲಿ. നമ്മെ നിരാശപ്പെടുത്തുന്ന, ನಮಗೆ ನಿರಾಸೆ ಕೊಡುವಂತಹ, ഭയപ്പെടുത്തുന്ന, ನಮ್ಮನ್ನು ಭಯಪಡಿಸುವ, തടസ്സം സൃഷ്ടിക്കുന്ന, ನಮಗೆ ಅಡಚಣೆ ಉಂಟು ಮಾಡುವಂತಹ എല്ലാ അരുവിയോടും നമുക്ക് വിട പറയാം. ಎಲ್ಲ ಪೈಶಾಚಿಕ ಶಕ್ತಿಗಳಿಗೆ ನಮಗೆ ಹೋಗಲು യേശുവിന്റെ വാക്കുകളെ നമ്മൾ സ്വീകരിക്കുക. ಯೇಸುವಿನ ಮಾತನ್ನು ನಮ್ಮ ಸ್ವಂತವಾಗಿಸುವ. മത്തായി 8:17. ಮತ್ತಾಯಿ 8:17. അവൻ നമ്മുടെ ബലഹീനതകളെല്ലാം ഏറ്റെടുക്കും. ಆತನು ನಮ್ಮ ಬಲಹೀನತೆಗಳನ್ನು ಸ್ವೀಕರಿಸಿದ. നമ്മുടെ രോഗപീഠകൾ അവൻ സംവഹിക്കും. ನಮ್ಮ ರೋಗ ಪೀಡನೆಗಳನ್ನು ಸಂವಹಿಸಿದ. നമ്മുടെ എല്ലാ ബലഹീനതകളും ഏറ്റെടുക്കും. ನಮ್ಮ ಬಲಹೀನತೆಗಳನ್ನು ಸ್ವೀಕರಿಸಿ നമ്മുടെ രോഗപീഠകൾക്ക് വിടുതൽ തരാൻ ನಮ್ಮ ರೋಗಗಳಿಗೆ ಬಿಡುಗಡೆ ಕೊಡಲು അവൻ ഈ ഭൂമിയിലേക്ക് കടന്നു വന്നു. ಆತನು ಈ ಭೂಮಿಯಲ್ಲಿ യേശുവേ, ಯೇಸುವೇ, എന്റെ രോഗപീഠകൾ നിന്നെ വിടുവിക്കാൻ, ನನ್ನ ರೋಗಗಳಿಂದ ನನ್ನನ್ನು ಬಿಡುಗಡೆಗೊಳಿಸು, ബലഹീനതകളിൽ എനിക്ക് മോചനം തരാൻ, ನನ್ನ ಬಲಹೀನತೆಗಳಿಂದ ನನ್ನನ್ನು ವಿಮೋಚನೆಗೊಳಿಸಲು, ആരോഗ്യം നൽകി എന്നെ അനുഗ്രഹിക്കാൻ ಆರೋಗ್ಯವನ್ನು ಕೊಟ್ಟು ಅನುಗ್ರಹಿಸಿರಿ. നമുക്ക് നമ്മെ തന്നെ സമർപ്പിക്കാം. ನಮ್ಮನ್ನೇ ಸಮರ್ಪಿಸಿಕೊಳ್ಳುವ ಕಾಣಿಕೆಯಾಗಿ. Abba Bapa sergicha kiundo givai rektamasa Kristacha diamka budu undia vaina segi Bapa जीवनाचे दिता उरोंगा तुझी कृपा दुसरे कंचे
amkanaka abba baba sergicha ge undo geva Masa Kristacha di amka budlu. കർത്താവായ ദൈവമേ, പ്രഭുവാದ ದೇವರೇ, എന്നെ തന്നെയും ನನ್ನನ್ನು ഈ ബലിവേദിയിലേക്ക് കാഴ്ചയായി ഞാൻ സമർപ്പിക്കുന്നു. ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತೇವೆ ಕಾಣಿಕೆಯ. ഇവിടെ ഉയരുന്ന കാഴ്ച വസ്തുക്കളോടൊപ്പം ಇಲ್ಲಿ ಎತ್ತಲ್ಪಡುವಂತಹ ಈ ಕಾಣಿಕೆ ವಸ್ತುವಿನ എൻ്റെ ബലഹീനതകളും സങ്കടങ്ങളും കുറവുകളെയും ഞാൻ സമർപ്പിക്കുന്നു. ನಮ್ಮ ಬಲಹೀನತೆಗಳನ್ನು, ಕೊರತೆಗಳನ್ನು, ಸಂಕಟಗಳನ್ನು ಅರ್ಪಿಸಿಕೊಳ್ಳುತ್ತಿದ್ದೇವೆ. വിട്ടുമാറാത്ത രോഗപീഠകള്, ಬಿಟ್ಟು ಹೋಗದಂತಹ ರೋಗಗಳು, വിട്ടുമാറാത്ത ബാധ്യതകള്, ಬಿಟ್ಟು ಹೋಗದಂತಹ ಸಾಲದ ಬಾಧೆಗಳು, ജീവിതത്തിൽ വിഷമിക്കുന്ന രോഗിയാണ് ഞാൻ. ಜೀವನದಲ್ಲಿ ವೇದನಿಸುತ್ತಿರುವಂತಹ ರೋಗಿಯಾಗಿದ್ದೇನೆ. എന്നെയും എൻ്റെ കാഴ്ചാർപ്പണത്തെയും നീ സ്വീകരിക്കുക. ನನ್ನನ್ನು, ನನ್ನ ಈ ಕಾಣಿಕೆ ಅರ್ಪಣೆಯನ್ನು ಸ್ವೀಕರಿಸಬೇಕು. രോഗപീഠകളിൽ നിന്ന് നീ വിടുവിക്കണം. ರೋಗದ ಬೀಡೆಗಳಿಂದ ನನ್ನನ್ನು ಬಿಡಿಸಬೇಕು. പിതാവായി ദൈവത്തിന് ഈ പൂജ അർപ്പിക്കുമ്പോൾ ಪಿತನಾದ ದೇವರಿಗೆ ಈ ಬಲಿ ಅರ್ಪಿಸಲ್ಪಡುವಾಗ എൻ്റെ ബലഹീനതകളെയും കർത്താവേ നീ അർപ്പിക്കണം. ನನ್ನ ಬಲಹೀನತೆಗಳನ್ನು ಪ್ರಭುವೇ ನೀವು ಅರ್ಪಿಸಿಕೊಳ್ಳಬೇಕು. എൻ്റെ സങ്കടങ്ങളെ നീ സമർപ്പിക്കണം. ನಮ್ಮ ಸಂಕಟಗಳನ್ನು ಸಮರ್ಪಿಸಿಕೊಳ್ಳಬೇಕು. എല്ലാവരും എദ്ദിനതുകൊണ്ട് കീർത്തന സല്ലലേ പിതനാൻമ ജരിഗോ ವಂದನ ಪಾವನ ಆನ್ಮನಿಗೋ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲಿ ಈ ಜಗದಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವ ಆಶ್ರಯದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು, ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ.
ಜಾಗೃತವಾಗಲಿ ಸನ್ನಿಧಿ ಸಮಯವು ಅರಳಲಿ ಮನಸ್ಸಿನ ಭಾವಗಳು ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪಾವನ ತ್ರೇತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವೆಂದೇ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮರ್ಥ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಯೇಸು ಕ್ರಿಸ್ತುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿ ಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ಋನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪಾವನಾತ್ಮ ಆತ್ಮಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಒಮ್ಮಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಒಮ್ಮಲಿ. ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ, ಆರಾಧ್ಯರು ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗ
ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿದಾಸದ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಅದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಿಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವೆಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಅನಂತ ಕೃಪೆಯನ್ನು ಸುರಿಸಿದರೆ, ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗ ಬೆರಗಿ ಆರಾಧಿಸುತ್ತಾರೆ. ಅಗ್ನಿಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸನ ಯೇಸುವಿನ ನಾಮಕ್ಕೆ, ಹೋಸನ 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 ಯೇಸುವಿನ ನಾಮಕ್ಕೆ, ಹೋಸನ ಹೋಸನ ಹೋಸನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀವೇ. ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸಾನ 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 ದಾವೀದ ಪುತ್ರನಿಗೆ ಹೋಸಾನ, ಹೋಸಾನ 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 ದಾವೀದ ಪುತ್ರನಿಗೆ ಹೋಸಾನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸಾನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸಾನ 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 ಕನ್ಯಾತನಯಕ್ಕೆ ಹೋಸಾನ, ಹೋಸಾನ 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 ಕನ್ಯಾತನಯಕ್ಕೆ ಹೋಸಾನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿದನೆ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು. ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ 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 ಆರಾಧನೆ
ಅಂತೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಗಮನವನ್ನು ನಿರೀಕ್ಷಿಸುತ್ತೇವೆ. ಅಂತರಂಗದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿ ಪಾತ್ರರಾದ ನೀತಿವಂತರು ಪುನೀತರು ಆದ ಎಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಆದ ಎಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರಾತ್ಮರ ಆಗಮನವಾಗಲಿ. ಎಲ್ಲರಿದ್ದು ನಿಂತ್ಕೊಳ್ಳೋಣ. ಪಾವನಾತ್ಮರೇ ಇಳಿದು ಬಾ ದೇವರೇ, ಪಾವನಾತ್ಮರೇ ಇಳಿದು ಬಾ ದೇವರೇ, ಸ್ತುತಿಸಲು ಹಾಡಲು ಬೇಡಲು ಹೊಗಳಲು
ಸ್ತುತಿಸಲು ಹಾಡಲು ಬೇಡಲು ಹೊಗಳಲು ಪಾವನಾತ್ಮರೇ ಇಳಿದು ಬಾ ದೇವರೇ ಪಾವನಾತ್ಮರೇ ಇಳಿದು ಬಾ ದೇವರೇ ಪಾವನಾತ್ಮರೇ ಇಳಿದು ಬಾ ದೇವರೇ ಪಾವನಾತ್ಮರೇ ಇಳಿದು ಬಾ ದೇವರೇ ಪವಿತ್ರಾತ್ಮರೇ ಬಲಿವೇದಿ ಮೇಲೆ ಈ ಬಲಿಪೀಠದ ಈ ಮೇಲೆ ಬಲಿ ವಸ್ತುಗಳ ಈ ಮೇಲೆ ಕಾಣಿಕೆ ವಸ್ತುಗಳ ಮೇಲೆ ದೇವ ಮಕ್ಕಳ ಮೇಲೆ ಈ ದೇವ ಜನತೆಯ ಮೇಲೆ ಈ ಆಲಯದ ಮೇಲೆ ಈ ಆಲಯದ ಮೇಲೆ ಬೇಗ ಇಳಿದು ಬೇಗ ಇಳಿದು ಬನ್ನಿರಿ. ಪಾವನಾತ್ಮರೇ ಇಳಿದು ಬಾ ದೇವರೇ ಪಾವನಾತ್ಮರೇ ಇಳಿದು ಬಾ ದೇವರೇ ಸ್ತುತಿಸಲು ಹಾಡಲು ಬೇಡಲು ಹೊಗಳಲು ಸ್ತುತಿಸಲು ಹಾಡಲು ಬೇಡಲು ಹೊಗಳಲು ಪಾವನಾತ್ಮರೇ ಇಳಿದು ಬಾ ದೇವರೇ ಪಾವನಾತ್ಮರೇ ಇಳಿದು ಬಾ ದೇವರೇ. Hallelujah, 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 ಪವಿತ್ರಾತ್ಮರೇ ಎಲ್ಲ ರೋಗಿಗಳ ಮೇಲೆ കിടപ്പ് രോഗികളുടെ മേലെ ಎಲ್ಲ ಹಾಸಿಗೆ ಹಿಡಿದಿರುವ ರೋಗಿಗಳ ವೇದನಿಸುವ ಎಲ್ಲ ಮಕ್ಕಳ ಮೇಲೆ തകർന്നുപോയ എല്ലാ കുടുംബങ്ങളുടെ മേലെ ಸೋತೋದಂತ ಎಲ್ಲ ಕುಟುಂಬಗಳ ಮೇಲೆ ಇಳಿದು ಬನ್ನಿರಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಪಾವನಾತ್ಮರೇ ಇಳಿದು ಬಾ ದೇವರೇ ಪಾವನಾತ್ಮರೇ ಇಳಿದು ಬಾ ದೇವರೇ. ಹಾಲೆಲು 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 ಹಾಲೆಲೂಯಾ ಹಾಲೆಲು 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 ಹಾಲೆಲೂಯಾ ಹಾಲೆಲು 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 ಹಾಲೆಲೂಯಾ ಹಾಲೆಲು 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 ಹಾಲೆಲೂಯಾ. ಸಜೀವವು ಪವಿತ್ರವು ಜೀವದಾಯಕವು ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆ ಆದರ ಆರಾಧನೆಗಳನ್ನು ನಾವು ಸಲ್ಲಿಸುವೆವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತರ್ಹವು ಪವಿತ್ರವು ಜೀವದಾಯಕವು ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವು ಸಲ್ಲಲಿ. ಸಜೀವವು ಜೀವದಾಯಕವೂ ಆದ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. Jesus, we adore you. Lay our lives before you. Ah, we love you.
ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೇನ್. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ವಿರುದ್ಧ ಪಶ್ಚಾತ್ತಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇವ ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ, ಎಂದೆಂದಿಗೂ ಆಮೇಲೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು ನಿರ್ಮಲ ಹೃದಯರು, ಪ್ರಸನ್ನ ಬದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮೊರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೇನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯೋ ಕರುಣೆಯೋ ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಕ್ರಿಸ್ತರ ಶರೀರವು ರಕ್ತವು ಹೃಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಆಮೆನ್. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. यीशु तेरे साथ है, डरने की बात नहीं। यीशु तेरे साथ है, डरने की बात नहीं। यीशु
यीशु मेरे साथ है, डरने की बात नहीं। यीशु मेरे साथ है, डरने की बात नहीं। चलते जाना प्रभु के साथ, वो तेरा साथ देगा। चलते जाना प्रभु के साथ, ओ तेरे साथ देगा। इसलिए हम स्तुति गाएंगे, इसलिए हम गाएंगे, इसलिए हम स्तुति गाएंगे, इसलिए हम गाएंगे। यीशु ने मुझको चंगा किया है, यीशु ने मुझको आनंद दिया है। यीशु ने मुझको चंगा किया है, यीशु ने मुझको आनंद दिया है। यीशु ने मुझको चंगा किया है, यीशु ने मुझको आनंद दिया है। यीशु ने मुझको चंगा किया है, यीशु ने मुझको आनंद दिया है। इसलिए हम स्तुति गाएंगे, इसलिए हम गाएंगे, इसलिए हम स्तुति गाएंगे, इसलिए हम गाएंगे। यीशु तेरे साथ है, डरने की बात नहीं। यीशु तेरे साथ है, डरने की बात नहीं। जीवन के कठिन दुखी समय में तूने मुझको प्यार किया है। जीवन के कठिन दुखी समय में तूने मुझको प्यार दिया है। इसलिए हम स्तुति गाएंगे, इसलिए हम गाएंगे, इसलिए हम स्तुति गाएंगे, इसलिए हम 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 गाएंगे। നമ്മുടെ ഉള്ളിൽ വന്ന യേശുവിനെ നമുക്ക് ആരാധിക്കാം. ನಮ್ಮ ಒಳಗೆ ಬಂದಂತ ಯೇಸುವನ್ನು ಆರಾಧಿಸುವ. ತ್ರಿತೈಕ ದೈವത്തെ നമുക്ക് മഹത്വപ്പെടുത്താം. ತ್ರಿಯೇಕ ದೇವರನ್ನು ನಮಗೂ ಮಹಿಮೆಪಡಿಸುವ. നസ്രായ യേശുവിൻ്റെ സാന്നിധ്യം കൊണ്ട് നമുക്ക് നിറയപ്പെടാം. ನಜರೇತಿನ ಯೇಸುವಿನ ಸಾನ್ನಿಧ್ಯದಿಂದ ನಾವು ತುಂಬಲ್ಪಡುವ. നമുക്ക് സ്വർഗരാജ്യത്തിലായിരിക്കാം. ಸ್ವರ್ಗರಾಜ್ಯದಲ್ಲಿ ನಾವು ಆಗಿರುವ. ആത്മാവിൽ ദരിദ്രർ ഭാഗ്യവാന്മാർ. ಆತ್ಮದಲ್ಲಿ ದಾಹಿಸುವರು ಭಾಗ್ಯವಂತರು.
യേശുവിന് വേണ്ടി നമുക്കുള്ളതെല്ലാം നമുക്ക് മാറ്റാം. ಯೇಸುವಿಗೋಸ್ಕರ ನಮ್ಮಲ್ಲಿರುವಂತದನ್ನೆಲ್ಲ ದೂರವಿಡುವ. നിനക്കൊരു കുറവുണ്ട്, ನಿನ್ನಲ್ಲಿ ಒಂದು ಕೊರತೆ ಇದೆ. പോയി നിനക്കുള്ളതെല്ലാം വിറ്റ് എൻ്റെ പിന്നാലെ വരിക. ಹೋಗಿ ನಿನಗಿರುವುದೆಲ್ಲವನ್ನು ಮಾರಿ ನನ್ನನ್ನು ಹಿಂಬಾಲಿಸು. യേശുവേ, ಯೇಸುವೇ, നിന്നെ അനുകരിക്കുവാൻ ನಿಮ್ಮನ್ನು ಹಿಂಬಾಲಿಸಲು എന്നെ നീ ഒരുക്കണമേ. ನನ್ನನ್ನು ನೀನು ತಯಾರು ಮಾಡು. ഞാൻ സ്വന്തമെന്ന് കരുതുന്നതെല്ലാം നിനക്കായി നഷ്ടപ്പെടുത്തുവാൻ ആഗ്രഹിക്കുന്നു. ನನ್ನ ಸ್ವಂತವೆಂದ ಇರುವುದೆಲ್ಲವನ್ನು ನಿನಗೋಸ್ಕರ ನಷ್ಟಪಡಿಸಲು ನಾನು ತೀರ್ಮಾನಿಸಿ. സ്വർഗരാജ്യത്തിന് വേണ്ടി എന്നെ തന്നെ മാറ്റുവാൻ ഞാൻ ആഗ്രഹിക്കുന്നു. ಸ್ವರ್ಗರಾಜ್ಯಕ್ಕಾಗಿ ನನ್ನನ್ನೇ ಮಾರ್ಪಡಿಸಲು ನಾನು ತೀರ್ಮಾನಿಸಿದ್ದೇನೆ. എൻ്റെ ദാഹത്തെ ശമിപ്പിക്കുവാൻ നീ കടന്നു ನನ್ನ വരേണം. ದಾಹವನ್ನು ಶಮನ ಮಾಡಲು ನೀನು ನನ್ನೊಳಗೆ ಜೀವಿಸಬೇಕು. യേശുവേ വന്ദനേ, ಯೇಸುವೇ ವಂದನೆ, യേശുവേ ആരാധನೆ, ಯೇಸುವೇ ಆರಾಧನೆ, യേശുവേ സ്തുതി, ಯೇಸುವೇ ಸ್ತುತಿ, യേശുവേ മഹിമೆ, ಯೇಸುವೇ ಮಹಿಮೆ, യേശുവേ സ്തോത്ര. ಯೇಸುವೇ ಸ್ತೋತ್ರ. നമുക്ക് എഴുന്നേറ്റ് നിൽക്കാം. ಇದು ನಿಂತುಕೊಳ್ಳುವ ಪ್ರಿಯರೇ. പരിപാവന ബലി പൂജയലി ಸುರನಾದನ ನಮೆ ಸಿದ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ. ದೈವಿಕ ರಾಜ್ಯ ಮಹತ್ತದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರವಾಗಿ ನಮನ. ಪಾವನ ಸಭಯ ತನಯರಲಿ ಸರ್ವ ಸಮಸ್ತ ಜನಗಾಂಧಲಿ ಈಶನ ವಾರ ಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ. ನಮನ ನಮನ ಶಿರವಾಗಿ ನಮನ 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 ಶಿರವಾಗಿ ನಮನ. ಪೌತ್ರೀಕರಣಾದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ, ನಿನ್ನಿಂದ ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಕರ್ಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನು ಅರಿಯೇನು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರೈಸ್ ದ ಲಾರ್ಡ್. ಯಾರಾದರೂ ಮೊದಲನೇ ಬಾರಿ ಧ್ಯಾನಕೂಟಕ್ಕೆ ಬಂದಿದ್ದವರು, ಧ್ಯಾನ ಕೇಂದ್ರಕ್ಕೆ ಬಂದಿದ್ದವರು ಇದ್ದಾರಾ? ಫಸ್ಟ್ ಟೈಮ್ ಯಾರಿಲ್ಲ. ಈಗ ಎಲ್ಲರೂ ಬಂದದ್ದವರೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅದಕ್ಕೆ ನೀವು ಬಂದಿದ್ದೀರಾ, ಒಂದು ಗಟ್ಟಿ ಚಪ್ಪಾಳೆ ನಿಮಗಾಗಿ ನೀವೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಿಮಗೆ ಯಾವುದಾದ್ರೂ ಬಲಿಪೂಜೆಗಳನ್ನು ಕೊಡಲಿಕ್ಕಿದ್ರೆ ಮತ್ತು ನಿಮ್ಮದು ಯಾವುದಾದ್ರೂ ಕೋರಿಕೆಗಳಿದ್ದರೆ ಇದರಲ್ಲಿ ಹಾಕ್ಬೋದು. ಇಲ್ಲಿ ಬಲಿಪೂಜೆ ಕೊಡಲಿಕ್ಕೆ ಹಿಂದುಗಡೆ ವಾಲಂಟಿಯರ್ಸ್ ಇದರಲ್ಲಿ ಕೊಡ್ಬೋದು, ರಸೀದಿಯನ್ನು ಪಡ್ಕೊಳ್ಬೋದು. ಹಾಗೂ ಈ ಧ್ಯಾನ ಕೇಂದ್ರಕ್ಕಾಗಿ ನಿಮಗೆ ಸಹಾಯ ಮಾಡಲಿಕ್ಕೆ ಇಚ್ಛೆ ಇದ್ದರೆ ಖಂಡಿತವಾಗಿ ಅಲ್ಲಿ ಕೊಟ್ಟು ನೀವು ರಸೀದಿಯನ್ನು ಪಡ್ಕೊಳ್ಬೋದು. ಯಾರಿಗಾದರೂ ಇಲ್ಲಿ ಸೇವೆ ಮಾಡಲು ಇಚ್ಛೆ ಇದ್ದರೆ ನೀವು ಖಂಡಿತವಾಗಿ ನಿಮ್ಮ ಹೆಸರುಗಳನ್ನು ಕೊಡ್ಬೋದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸಾಕ್ಷಿ ನೀಡಲಿಕ್ಕೆ ಯಾರಾದರೂ ಬೇಕಾ? ಸಾಕ್ಷಿ ನೀಡಲಿಕ್ಕಿದ್ದೀರಾ? ಮೊನ್ನೆಲ್ಲ ತುಂಬ ಅದ್ಭುತ ಕಾರ್ಯಗಳು ಆದವು. ಯಾರಾದರೂ ಸಾಕ್ಷಿ ನೀಡಲಿ.
ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ, ಏನಾಗಿದೆ ಅಷ್ಟೇ ಸಾಕು. 3 ವಿಷಯಗಳನ್ನು ನೀವು ಹೈಲೈಟ್ ಮಾಡಿದರೆ ಸಾಕು. पहिला सुवातेर देवाक हांव वर्गां दिता. म्हजें नांव नॅन्सी. हांव पेरमाय पिरगेचेताना आयिल्लें. पोरच्या दिसा बुधवारा दीस लास्ट रतीरे दीस हांव सक्रामंता मुखार मोगोन आसलें. जेजू म्हजें थंय मस्त भिरांत आसा, तितू काड म्हणून जेजू गोडा मोगोन आसलीं. आनी मागीर 11 वरां जाताना ब्रदरान सांगलें कोणा थंय भिरांत आसा ती उबा राव म्हूण सांगलें. त्या दाळ हांव उबा रावली आनी म्हाका मस्तू माट मंत्रांचें भिरांत आसली. कित्याक म्हळ्यार मस्तू बेन दिसतलें म्हाका. कोणाय लढाई करतनाय म्हाका बेन दिसतलें. तें म्हजें भिरांत सगळी काण जेजून म्हाका बरी भलायकी दिल्ल्या बसत आनी म्हाका जेजून आपडल्या बसत जेजू काळजांतान अर्गा वगलार दिता. आनी तशेंच म्हाका मागण्या आलेली पुरो म्हणटाना सुती करतना म्हजे हात अशे तापा धरल्याडे अशें 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 उबोवन वयर गेल्यार येता, मस्त वयर येता. ती म्हाका जेजून पळयतात म्हण बरल्या बसत जेजूक हांव काळजांतान अर्गा वगलार दिता. ಅರ್ಥ ಆಯ್ತಲ್ಲ? ಕನ್ನಡದಲ್ಲಿ ಹೇಳಬೇಕಾ ಯಾರಿಗಾದರೂ ಕನ್ನಡದಲ್ಲಿ? അർത്ഥ ആയിട്ട്. പ്രൈസ് ദി ലോർഡ്. ഓക്കെ. യേശുവേ നന്ദി, യേശുവേ സ്തുതി. എനിക്ക് 5 വർഷമായിട്ട് സ്കിൻ അലർജി ഉണ്ടായിരുന്നു. കുറേ ഗുളിക ഞാൻ ഡോക്ടർമാരെ കാണിച്ചു, കുറയുന്നില്ലായിരുന്നു. പിന്നെ എനിക്ക് വേദന, ചൊറിച്ചിൽ, രാത്രി ഉറക്കമില്ലായിരുന്നു, ഭയങ്കര ചൊറിച്ചിലായിരുന്നു. പിന്നെ ഫാദർ മോളീസിൽ കാണിച്ചപ്പോൾ അവർ ഡോക്ടർ പറഞ്ഞു ഫംഗസ് എന്ന ഒരു അലർജി ആയിരുന്നു. അത് ഇവിടെ വന്ന് ഞാൻ കുറേ പ്രാർത്ഥിച്ചു, ഞാൻ കരഞ്ഞ് പ്രാർത്ഥിച്ചപ്പോൾ ദൈവം ഞാൻ ബദറിനോട് പറഞ്ഞായിരുന്നു, ഇവിടെ ഫാദറിനോട് ഞാൻ പറഞ്ഞായിരുന്നു, പ്രാർത്ഥിച്ചിട്ട് ഇപ്പോൾ കുറഞ്ഞു. ഇപ്പോൾ അലർജിയുടെ കല പോലും ഇല്ല, എല്ലാം പൂർണ്ണമായിട്ട് സൗഖ്യമായി. യേശുവേ നന്ദി, യേശുവേ സ്തുതി. ಅವರು ಏನೋ ಅಲರ್ಜಿ ನಾನು ಸಹ ಕೇಳಿದ್ದೇನೆ. ಅವರು ಬಂದು ಇಲ್ಲಿ ಪ್ರೇಯರ್ ರಿಕ್ವೆಸ್ಟ್ ಮಾಡ್ತಾ ಇದ್ದರು. ಮಾರಿ ಕ್ಲಿಯರ್ ಆಗಿ ಓಕೆ, ಅದು ಸಂಪೂರ್ಣ ಗುಣವಾಯ್ತಂತ. ನನ್ನ ಹೆಸರು ಆಲಿಸಾ ಕ್ರಾಸ್ತ ಅಂತ. ನಾನು ಶಕ್ತಿನಗರದಿಂದ ಬಂದಿದ್ದು, ಕುಲಸಾಕರ ಸರ್ಸಿ. ನಾನು ತುಂಬ ಕೈ ನೋವು, ಮೇಯಿಂದ ಎಲ್ಲ ಇದರಲ್ಲಿ ನಾನು ಅಲ್ಲಿ ಕಷ್ಟಪಡ್ತಿದ್ದೆ. ನಾನು ಸಕಲೇಶ್ವರದಲ್ಲಿ ಇದ್ದದ್ದು. ನಮಗೆ ಅಲ್ಲಿ ಕನ್ನಡ ಪೂಜೆ ಎಲ್ಲ ಭಾರಿ ಇಷ್ಟ. ಕನ್ನಡ ಪೂಜೆ ಅಂದರೆ ಪ್ರಾರ್ಥನೆ ಅಂದರೆ ಭಾರಿ ಇಷ್ಟ ನನಗೆ. ಮತ್ತು ಇಲ್ಲಿಗೆ ಬಂದು ಅರ್ಥ ಆಗಿಲ್ಲ ನನಗೆ, ಪೂಜೆದೆಲ್ಲ ಅರ್ಥ ಆಗಿಲ್ಲ. ನನಗೆ ಭಾಳ ಬೇಜಾರಾಯಿತು. ನನಗೆ ಪೂಜೆದ ಸಮಯದಲ್ಲಿ ನನಗೆ ರೆಕ್ಕೆ ಇದ್ರೆ ನಾನು ಅಲ್ಲಿಗೆ ಹಾರ್ಕೊಂಡು ಹೋಗ್ತೀನಿ ನಾನು ಪೂಜೆದ ಸಮಯದಲ್ಲಿ ಅಂತ ನನಗೆ ಆಯಿತು. ತುಂಬ ಕಷ್ಟ ಆಯಿತು, ಸುಮ್ಮನೆ ಚಿಂತೆ ಆಯಿತು ನನಗೆ. ಏನು ಮಾಡೋದು ದೇವರು ಒಂದು ನನಗೆ ಅರ್ಥ ಆಗಿಲ್ಲ ಅಂತ. ಆದರೆ ಮತ್ತು ಇಲ್ಲಿ ತೊಕ್ಕಡಲ್ಲಿ ಧ್ಯಾನ ಕೂಟ ಉಂಟು ಅಂತ ಹೇಳಿದರು. ಆದರೆ ನನಗೆ ತುಂಬ ಇಷ್ಟ. ಆವಾಗಂದ್ರೆ ನಾನು ಬರ್ತಾಯಿದ್ದೀನಿ, 5 ವರ್ಷದಿಂದ ನಾನು ಬರ್ತಾಯಿದ್ದೀನಿ ಇಲ್ಲಿಗೆ. ತುಂಬ ಇಷ್ಟ ಆಯಿತು. ಇಲ್ದಿರ ಕಾಲು ನೋವಿಂದ ಅಲ್ಲಿಂದ ನಾನು ಸತ್ತು ಹೋಗ್ತಿದ್ದೆ. ನನಗೆ ಮಣ್ಣು ಹಾಕಿ ಹೋಗ್ತಿದ್ದೆ. ತುಂಬ ನನಗೆ ದುಃಖ ಆಯಿತು. ನಮ್ಮ ಗಂಡ ತೀರೋದ್ರು. ಆದ್ದರಿಂದ ನನ್ನ ದೇವರು ಯಾವಾಗಲೂ ನನ್ನ ಕೈ ಬಿಟ್ಟಲ್ಲಿ ಇಲ್ಲಿಗೆ ಬರೋಕ್ಕೆ ಶುರುವಾಗಿ ನನಗೆ ದೇವರು ಕೈ ಬಿಟ್ಟಿಲ್ಲ. ದೇವರಿಗೆ ಸ್ತೋತ್ರ ಆಗಲಿ, ಮಹಿಮೆ ಆಗಲಿ, ಸ್ತುತಿ ಆಗಲಿ. ಅದೇ ಥರ ಇನ್ನು ನಮಗೆ ಈ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಮನೆ ಬಿಟ್ಟು, ಮನೆ ಇಲ್ಲ, ಸ್ವಂತ ಮನೆ ಇಲ್ಲ ನಮಗೆ, ಬಾಡಿಗೆ ಮನೆಯಲ್ಲಿ ಇರೋದು. ನಮಗೆ ಮನೆ ಬೇರೆ ಮನೆಗೆ ಹೋಗಬೇಕು. ಯಾವ ಥರ ಹೋಗಬೇಕು, ಯಾವ ಮನೆ ನಮಗೆ ದೇವರು ತೋರಿಸಿಕೊಡ್ತಾರಂತ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಆ ಮನೆ ಬಿಟ್ಟು ಹೋಗಬೇಕು ಅಂದಿದ್ದಾರಲ್ಲ, ಓನರ್ ಅಂದಿಲ್ಲ ನಮಗೆ. ಅದು ಚಿಕ್ಕ ಮನೆ. ನನ್ನ ಮೊಮ್ಮಕ್ಕಳು ಮೆಜಾರಿಟಿ ಬಂದಾಯಿತು. ಅದು ಚಿಕ್ಕ ಮನೆ. ನಾವು ಬೇರೆ ಮನೆಗೆ ಹೋಗ್ತೀವಿ. ನಮಗೆ ಯಾವ ಮನೆ ಕೊಡ್ತಾರೆ ನಮಗೆ ಗೊತ್ತಿಲ್ಲ. ದೇವರು ಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ದೇವರಿಗೆ ಒಳ್ಳೆ ರೀತಿಯಲ್ಲಿ ನಮಗೆ ಕಾಲು ನೋವು ಇತ್ತು. ಇಲ್ಲಿ ಬಂದು ಅದ್ಭುತ, ತುಂಬ 3 ದಿನದ ಧ್ಯಾನ ಕೂಟದಲ್ಲಿ ತುಂಬ ಅದ್ಭುತ ಆಯಿತು. ಕಾಲು ನೋವಾಯಿತು. ಆದರೆ ಈಗ ಇದು ಕೋಲ್ಬೇಕು, ಯಾಕೆಂದರೆ ಎಲ್ಲ ಗುಂಡಿ ಇರ್ತದಲ್ಲ, ನಮಗೆ ಒಂಥರ ಭಯ ಆಗ್ತದೆ. ಇಲ್ದ್ರೆ ಇನ್ನು ಚೆನ್ನಾಗಿರ್ತದಲ್ಲ, ಕೈ ಕಾಲೆಲ್ಲ ಚೆನ್ನಾಗಿರ್ತದೆ. ನೋವು ಎಲ್ಲ ಕಮ್ಮಿ ಆಗಿದೆ. ರೂಪಾಯಿದಲ್ಲಿ 4ನೇ ಭಾಗ ಉಂಟು. ಎಲ್ಲ ದೇವರು ಕಮ್ಮಿ ಮಾಡಿದ್ದಾರೆ. ಆ ದೇವರಿಗೆ ಸ್ತೋತ್ರ ಆಗಲಿ, ಮಹಿಮೆ ಆಗಲಿ, ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಅವರು 5 ವರ್ಷದಿಂದ ಬರ್ತಾರೆ. ಅವ್ರಿಗೆ ನಡೆಯಲಿಕ್ಕೆ ಆಗ್ತಿಲ್ಲ. ರಿಕ್ಷಾದಲ್ಲಿ ಹೋಗ್ತಿರುವುದು. ಈಗ ಚೆನ್ನಾಗಿ ನೋಡಿ, ಇಷ್ಟುವರೆಗೆ ಅವರು ಸ್ಟೆಪ್ ಹತ್ತಲಿಲ್ಲ. ಮೊದಲನೇ ಬಾರಿ ಸ್ಟೆಪ್ ಹತ್ತಿಕೊಂಡು ಮೇಲೆ ಬಂದಿದ್ದಾರೆ. ಎಷ್ಟು ಅವರಿಗೆ
ಅದ್ಭುತಗಳನ್ನು ದೇವರು ಮಾಡಿದ್ದಾರೆ. പ്രൈസ് ദി ലോർഡ്, ഹല്ലേലൂയ. എൻ്റെ പേര് റോസ്മീന. ഞാൻ പാണ്ഡ്യശ്വരത്തു നിന്ന് വരുന്ന. എനിക്ക് ഞാൻ ഈ 3 ദിവസവും ധ്യാനത്തിനൊന്നും ഇതിനു മുൻപൊക്കെ വന്നിട്ടുണ്ടായിരുന്നു. എനിക്ക് ഇതിനു മുമ്പ് കിട്ടിയ സൗഖ്യം അത് ഞാൻ പറഞ്ഞില്ലായിരുന്നു. എൻ്റെ ഈ ചെവി ചെറുപ്പത്തിലേ തൊട്ട് കേൾക്കില്ലാഞ്ഞ് ഇതിൻ്റെ ഇയർ ഡ്രം പൊട്ടിയിരിക്കണമായിരുന്നു. സജിത് ബ്രദർ എന്നെ അവിടെ നിന്ന് വിളിച്ചിട്ട് ചെവി കേൾക്കാൻ പറ്റും, അങ്ങനെ എനിക്ക് കേൾവി കിട്ടി. ഇവിടെ വന്ന് ഇപ്പം എനിക്ക് ഫോണൊക്കെ വെച്ചാൽ ഇതിൽ കേൾക്കാൻ പറ്റും. രണ്ടാമത്തെ സൗഖ്യം എന്ന് പറഞ്ഞാൽ മിനിഞ്ഞാന്ന അത് വെനസ്ഡേ എന്നെ വിളിച്ചിട്ട് പറഞ്ഞു, എനിക്ക് മനസ്സിൽ ഒരുപാട് ഇങ്ങനെ പ്രയാസങ്ങളുണ്ടായിരുന്നു. ഞാൻ എന്തുകൊണ്ട് എൻ്റെ മക്കൾക്കൊരു ഇമ്പ്രൂവ്മെൻ്റ് ഇല്ല, അവരുടെ കല്യാണമൊന്നും അങ്ങനെയൊക്കെയുള്ള എനിക്ക് മക്കളെക്കുറിച്ച് ഭയങ്കര വിഷമമായിരുന്നു. അപ്പോൾ എന്തെങ്കിലും ആയിരിക്കുമെന്ന് വെച്ചാൽ ഞാൻ ആ വിഷമത്തെക്കുറിച്ച് ഇങ്ങനെ ചിന്തിച്ച് പ്രാർത്ഥിച്ചുകൊണ്ടിരിക്കുമ്പോൾ ബ്രദർ വിളിച്ചിട്ട് എന്നോട് പറഞ്ഞു, ഇങ്ങനെ നീ നിൻ്റെ മനസ്സിലുള്ള കാര്യങ്ങളെ അങ്ങനെയൊക്കെ ഒന്നും ചിന്തിക്കേണ്ട, ദൈവം മകളായിട്ട് എന്നെ സ്വീകരിച്ചു എന്നും പറഞ്ഞ് എനിക്ക് അങ്ങനെ ഒരു സൗഖ്യം തന്നു. ഇവിടെ വന്നതിന് ശേഷം എൻ്റെ വീട്ടിൽ ഒരുപാട് മാറ്റങ്ങളൊക്കെ ഉണ്ടായി. പിന്നെ ഞങ്ങളൊരു ദിവസം നാട്ടിൽ നിന്ന് വരുമ്പോഴത്തേക്കും കാറ് ആക്സിഡൻറ്റ്, ചേട്ടൻ ഉറങ്ങി. ഞാൻ നോക്കുമ്പോൾ ചേട്ടൻ ഇങ്ങനെ ഉറങ്ങി. ആ ലൈൻ കഴിഞ്ഞ് റൈറ്റ് സൈഡിലേക്ക് പോയി കാറ്. അങ്ങനെ റൈറ്റ് സൈഡ് ഞാൻ ഇങ്ങനെ വിളിക്കുമ്പോഴാണ് അവർ എണീറ്റത്. റൈറ്റ് സൈഡിൽ പോയി. പിന്നെ നോക്കുമ്പോൾ ഞങ്ങളോർത്ത് മരത്തിൽ പോയിട്ട് ഇടിക്കുന്നു. ഞങ്ങൾ 4 പേരും ഉണ്ടായിരുന്നു. പക്ഷെ മരത്തിലിടിച്ചില്ല, ഒരു കല്ലിൽ പോയിട്ട് കാർ അങ്ങനെ കുത്തി നിന്ന് ഞങ്ങൾക്ക് ആർക്കും ഒന്നും സംഭവിച്ചില്ല. ഒരു പോറൽ പോലും വരാണ്ട് ഞങ്ങളിപ്പോഴും ಯೇಸುವೆ ಸ್ತೋತ್ರಂ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಅರ್ಥ ಆಯ್ತಾ ಹೇಳಿದ್ದು ನಿಮಗೆ? ಎಷ್ಟು ಮಂದಿಗೆ ಅರ್ಥ ಆಯಿತು? ಅವರಿಗೆ ಮೊದಲ ಅದ್ಭುತ ಕಿವಿ ಅವರಿಗೆ ಕೇಳಿಸ್ತಾ ಇರಲಿಲ್ಲ. ಸಜಿತ್ ಬ್ರದರ್ನ ಪ್ರೇಯರಲ್ಲಿ ಅವರಿಗೆ ನಾವೆಲ್ಲ ಕೇಳಿರಬೇಕು ಅಲ್ಲ, ಇಲ್ಲಿ ನೋಡಿದ್ದೇವೆ. ಕಿವಿಗೆ ಸೌಖ್ಯ ಸಿಕ್ಕಿತು. ಮತ್ತು ತುಂಬ ಅವರು ತುಂಬ ಮನಸ್ಸಿನಿಗೆ ತುಂಬ ಭಾರವಿತ್ತು, ಭಯವಿತ್ತು. ಅದು ಸಹ ನಾವೆಲ್ಲವರು ನೋಡಿದ್ದೇವೆ ಆ ಟೈಮಲ್ಲಿ. ಅದು ಅವರಿಗೆ ಸೌಖ್ಯ ಬಿಡುಗಡೆಯಾಗಿದೆ. ಮತ್ತು ಅವರಿಗೆ ಒಂದು ದೊಡ್ಡ ಅಪಘಾತದಿಂದ ಅವರ ಫ್ಯಾಮಿಲಿಯನ್ನೇ ರಕ್ಷಿಸಿದ್ದಾರೆ. ಹಾಗೊಂದು ಚಪ್ಪಾಳೆ ತಟ್ಟಿದೆ ಅವರಿಗೆ ಒಂದು ಮಹಿಮೆ, ಸ್ತುತಿ, ಸ್ತೋತ್ರ ಸಲ್ಲಿಸುವ. अर्गंजीचो म्हजें नांव आली सवा मंजूरता नायल्या. म्हाका देवान मस्त उपकार केला. देवाक अर्गन दिता. मस्त बटी एक्सिडेंट जावन बस हांगा आदले बटी रेतीर येताना टेंपर इल्लो चडून जालां पडून तिशीन पलटी जावन उबें रावली. मागीर टेंपरान कान जालें ते फातरा दळून देवान म्हाका तांतू राखले अर्गन दिता. आनी पळोवन हांव मस्त मागोन आसली. म्हाका मस्त बटी पडलें. ब्रदरांनी म्हाका हांगा पडले वेळार घरा पावयलें. तांचे उपकार बावडतात. तशेंच म्हाका फँक हाड फँकटाकी क्रॅक हांगाय फँक ऑपरेशन करचें म्हणलें. गांठीगे पडोवन क्रॅक जाल्लें. हांव हांगा मागोवन आलें. जेजू पूर्ण म्हाका गूण कर. म्हाका न्हिदल्यार उठोवंक जायनासलें, चलोवंक जायनासलें. जेजून म्हाका आपूण गूण केल्याक जेजू 1000 जाणांक अर्गां दिता. ಅರ್ಥ ಆಯ್ತಲ್ಲ ನಿಮಗೆ? ಪ್ರೈಸ್ ದಿ ಲಾರ್ಡ್. ಬೀಳುವುದರಲ್ಲಿ ನಿಸ್ಸಿಮರಿಯೋರು ಎಷ್ಟು ಸಲ ಬಿದ್ದರು, ಬಸ್ಸಲ್ಲಿ ಬಿದ್ದರು, ಗಾಡಿ ಮೇಲೆ ಬಿದ್ದರು, ಕಂಪೌಂಡಲ್ಲಿ ಬಿದ್ದರು, ಎಷ್ಟು ಸಲ ಮೂಳೆ ಮುರಿತಾಗಿ ಏನೆಲ್ಲ ಆಗಿದೆ. ಪ್ರೈಸ್ ದಿ ಲಾರ್ಡ್. ಆದರೂ ಕೂಡ ಅವರ ತುಂಬ ಕಷ್ಟದಲ್ಲಿ ಮುಂದೆ ಬಂದಂಥ ಈ ಒಂದು ನಮ್ಮ ಸ್ತ್ರೀ, ನನ್ನ ಸಹೋದರಿ. ಪ್ರೈಸ್ ದಿ ಲಾರ್ಡ್. ಇವರ ಮನೆಗೆ ಹೋಗಿ ಯಾವಾಗಲೂ ಪ್ರೇಯರ್ ಮಾಡ್ತಿದ್ದೆ ನಾನು. ಮನೆಗೂ ಕೂಡ ಹೋಗ್ತಿದ್ದೆ. ಏನು ಮಾಡಿ ಈಗ ಸಂಪೂರ್ಣ ಒಂದು ಬಿಡುಗಡೆ ಆಗಿದೆ. ಅವರಿಗೆ ಹೊಸ ಒಂದು ಮನೆ ಸಿಕ್ಕಿದೆ. ಎಲ್ಲ ದೇವರು ಅವರಿಗೆ ದಯಪಾಲಿಸ್ತಾರೆ. ಅವರ ಮಕ್ಕಳನ್ನು ಆಶೀರ್ವದಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲೋ, ನನ್ನ ಹೆಸರು ಶಾರ್ಲೆಟ್ ಅಂತ. ನಾನು ಇಲ್ಲಿ ಪಂಡಿತ ಹೌಸಿಂದ ಬರ್ತಿದ್ದೇನೆ. ನಾನು ಯಾವಾಗಲೂ ಈ ಧ್ಯಾನಕೂಟಕ್ಕೆ ಬರ್ತೇನೆ. ಈಗ 3 ದಿವಸದ ಧ್ಯಾನಕೂಟದಲ್ಲಿ ಸಹ ಭಾಗವಹಿಸಿದ್ದೆ. ನಂದು 1-2 ವಾರಗಳ ಹಿಂದೆ ನನ್ನ ಸಿಸ್ಟರ್ ಜೂಲಿಯಂಟ್ ಅಂತ, ಅವಳಿಗೆ ಥೈರಾಯ್ಡ್ ಜಾಸ್ತಿ ಆಗಿದೆ ಮತ್ತು ಶುಗರು ಮತ್ತು ಎಲ್ಲ ಇದೆ, BP ಎಲ್ಲ ಹೈ ಆಗಿ ಅವಳಿಗೆ ಇದು RBC ಕೂಡ ತುಂಬ ಡೌನ್ ಆಗಿ 3.0ಗೆ ಬಂದು ಕೂಡಲೇ ಫಾದರ್ ಮುಲ್ಲರ್ಸಲ್ಲಿ ಅಡ್ಮಿಟ್ ಆಗಬೇಕಂತ ಹೇಳಿದರು. ನಾನು ಇಲ್ಲಿ ಧ್ಯಾನಕೂಟದಲ್ಲಿ ಬಂದು ಪ್ರಾರ್ಥಿಸಿ ನಾನು ಕೃತಜ್ಞತಾ ಬಲಿಪೂಜೆಯನ್ನು ಕೊಡ್ತೇನೆ ದೇವರೇ. ಅವಳಿಗೆ ಅಡ್ಮಿಟ್ ಆದರೆ ನನಗೆ ಸಹ ನನ್ನ ಅಮ್ಮ ವಯಸ್ಸಾದವರು ಮನೆಯಲ್ಲಿದ್ದಾರೆ. ಅವಳನ್ನು ನೋಡಿಕೊಳ್ಳಲು ನನಗೆ ಅಲ್ಲಿ ನಿಲ್ಲುಕೊಳ್ಳಲಿಕ್ಕೆ ಆಗೋದಿಲ್ಲ. ರಾತ್ರಿಯೆಲ್ಲ ಅಲ್ಲಿ ನೋಡಿಕೊಳ್ಬೇಕಲ್ಲ. ದೇವರಲ್ಲಿ ಪ್ರಾರ್ಥಿಸಿದೆ, ಯೇಸುವಲ್ಲಿ ಪ್ರಾರ್ಥಿಸಿದೆ. ನಾನು ಅವಳಿಗೆ ಗುಣ ಆದರೆ ಇಲ್ಲಿ ಬಂದು ನಾನು
ಸಾಕ್ಷಿ ಹೇಳಿ ಬಲಿಪೂಜೆಯನ್ನು ಅರ್ಪಿಸ್ತೇನೆ ಅಂತ ಹೇಳಿಕೊಂಡೆ, ಪ್ರಾರ್ಥಿಸಿದೆ. ದೇವರು ಅವಳಿಗೆ ಅಡ್ಮಿಟ್ ಆಗದೇನೆ ಈಗ ಎಲ್ಲ ಕಡಿಮೆ ಆಗಿದೆ, ಬಿ ಪಿನೂ ಕಡಿಮೆ ಆಗಿದೆ, ಶುಗರ್ ಎಲ್ಲ ಲೋ ಆಗಿದೆ, ಈಗ RBC ಕೂಡ ಹೈ ಆಗ್ತಾ ಇದೆ. ಎಲ್ಲ ಟ್ರೀಟ್ಮೆಂಟಲ್ಲಿ ಅವಳ ಅಡ್ಮಿಟ್ ಆಗದೆ ಯೇಸು ನನ್ನ ರಕ್ಷಿಸಿದರು, ನಮ್ಮ ಮನೆಯವರನ್ನೆಲ್ಲರನ್ನೂ ರಕ್ಷಿಸಿದರು. ಯೇಸುವಿಗೆ ಸ್ತೋತ್ರ. ಯೇಸುವಿಗೆ ಸಾಕ್ಷಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ದೇವರಿಗೆ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನನಗೂ ನನ್ನ ಕುಟುಂಬದವರಿಗೋಸ್ಕರ ನೀವು ಸಹ ಪ್ರಾರ್ಥನೆ ಮಾಡಿ. ನಾನು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಶುಕ್ರವಾರ ಉಪವಾಸವಿದ್ದು ಈ ಆಲಯಕ್ಕೂ ಇಲ್ಲಿ ಬರುವ ಜನರಿಗೂ ಎಲ್ಲರಿಗೂ ಸೇವಕರಿಗೂ ಗುರುಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಯೇಸುವಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. हालेलुया. प्रेज द लॉर्ड. थँक यू जीजस. हांव जेसिंता डिसोजा पक्षीगर येतावना इल्ली. पूण हांव हांगा येता आसतना म्हाका गुमटे हालोंक जायनासली. पूण आदले दिसा म्हाका पक्षीगेरेंत नायट विजील आसले त्या मागण्यांक हांव एटेंड जाल्ली. पूण थंय म्हाका थंय जावन फाटीं घरा वता आसतना गुमटी म्हणल्यार हालोंक जायनासली. कठीण दूख आसली आनी म्हाका कठीण ताप येतालो. पूण हांव हांगा येवंकच म्हाका जायनातले वरी तितलें बंदेन घाल्लें म्हाका. पूण हांव हठान म्हणले वरी हांगा येवन पावलें. हांगा येवन फस्ट दिसा आयलें आनी म्हाका सुमार वर्सां जावन नाना तरांच्या पिडेक हांव वळख जाल्लें. जाल्यार म्हाका एक गूण जाताना एक जावनूच आसली. तशें जाल्ल्यान म्हाका हांव हांगा फस्ट दीस आयिल्ल्या दिसच देवान फस्ट म्हाकाच आपडून देवान विन्सन काडलें आनी म्हाका आपडून ताणें म्हाका गूण केलें. म्हणल्यार 16 वर्सां जावन हांव एक सैतानाच्या हांव कश्टातलें. म्हणल्यार म्हाका बंदेन घाल्लें ताणें हांगल्यार हांव न्हिदल्यार समेत आनी खंय एकली आसतना घरान म्हाका कठीण भेन दिसतलें आनी हांव मागणें सडयतलें जाल्ले वरवीं म्हाका ताच्या कुतंत्राक वळख जावंक म्हाका देवान सोडून हाडलें आनी त्या संकश्टांतलें म्हाका देवान आतां दाखोवन दिलां कितें म्हज्या जिविताक कितें म्हाका जातलें म्हणलें म्हाका आतां कळीत जालां. त्या खातीर हांव आतां देवाक हांव हजार वांट्याक अर्गां दितां आनी हांव ताका सदांच ऋणी जावन आसतां. आनी की प्रेज द लॉर्ड. थँक यू जीजस. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರು ಪಕ್ಷಿಗೆರೆಯಿಂದ ಬಂದವರು. ಪಕ್ಷಿಗೆರೆ ಅಲ್ಲಿ ತುಂಬ ಸಮಯದಿಂದ ಅವರಿಗೆ ಸಮಸ್ಯೆಗಳು ಇದ್ದವಂತ ಹೇಳ್ತಾರೆ ಅವರು. ಹಾಗೂ ಪಕ್ಷಿಗೆರೆ ನೈಟ್ ವಿಜಿಲ್ ಹೋದರು, ಅಲ್ಲಿ ಕೂಡ ಅವರಿಗೆ ಏನು ಗುಣಮುಖವಾಗಲಿಲ್ಲ. ಇವರು ಇಲ್ಲಿಗೆ ಭಾರಿ ತೊಂದರೆಯಿಂದ ಇರುವಾಗ ಇಲ್ಲಿ ಬಂದರು. ಮೊದಲನೇ ದಿವಸ ಅವರಿಗೆ ಮೊದಲನೆಯದಾಗಿ ಬ್ರದರ್ ಮೇಲೆಗೆ ಎತ್ತಿದ್ದು ಅವರನ್ನೇ ಮೊದಲು ಹೀಲಿಂಗ್, ಫಸ್ಟ್ ಹೀಲಿಂಗ್ ದಾನಕೂಟದಲ್ಲಿ ಫಸ್ಟ್ ಹೀಲಿಂಗ್ ಅವರಿಗೆ ಆದದ್ದು. ಅವರನ್ನೇ ಮೇಲಕ್ಕೆ ತಂದು ದೇವರು ಅವರನ್ನು ಬಿಡುಗಡೆಗೊಳಿಸಿದ್ದು. ಅವ್ರು ಹೇಳ್ತಾರೆ ದೆವ್ವಗಳ ಕಾಟದಿಂದ ಅವರು ನರಳುತ್ತಿದ್ದರು, ಅದರಿಂದ ಅವರಿಗೆ ಎಲ್ಲ ಬಿಡುಗಡೆ ಸಿಕ್ಕಿತು. ಪ್ರೈಸ್ ದಿ ಲಾರ್ಡ್. ಪ್ರೇಸ್ ದ ಹಲ್ಲೆಲೂಯಾ. ನಾನು ಮೂಲತಃ ವಲೆನ್ಷಿಯಾದವಳು. ನಾನು ಮತ್ತು ನನ್ನ ಮಗಳೊಂದು ಸಣ್ಣ ಗುಡಿಸಲಲ್ಲಿ ವಾಸವಾಗ್ತಿದ್ದೆವು. ನಮ್ಮದೇ ಸ್ವಂತ ಮನೆ, ಆದರೂ ಒಂದು ತಮಿಳುನಾಡಿನವರು ಒಂದು ನಮ್ಮ ನೇಬರ್ನವರು ನನ್ನ ಮೇಲೆ ಕೇಸ್ ಮಾಡಿ 1994ನಿಂದ ತುಂಬ ಕಷ್ಟಪಡ್ತಿದ್ದೆ. ಕ್ರಮೇಣ ನನ್ನನ್ನು ಮತ್ತು ನನ್ನ ಮಗಳನ್ನು ಚೂರಿ ಹಾಕಿ ಕಲ್ಲಿಂದ ಹೊಡೆದು ಮನೆಯಿಂದ ಬೀಗ ಹಾಕಿ ಹೊರಗೆ ದೂಡಿದರು. ಆದರೂ ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿದ್ದೇನೆ. ಹಾಸ್ಪಿಟ್ಲಲ್ಲಿ ಪೇಷಂಟ್ನ ಬೆಡ್ಡಿಗೆ ಅಡಿಯಲ್ಲಿ ಮಲಗಿ ದಿವಸ ತೆಗಿತಿದ್ದೆ. ಹೀಗೇ ಕ್ರಮೇಣ ಎಷ್ಟು ಬೇಡಿದರೂ ನನಗೆ ಸಿಕ್ತಿರಲಿಲ್ಲ. ಆದರೆ ನಾನು ಎಲ್ಲರಿಗೆ ದೇವರಿಗೆ ಸಹ ಬೈತಿದ್ದೆ, ಎಲ್ಲರಿಗೆ ಕೊಡ್ತಾರೆ, ನಾನು ಬೇಡಿದ್ದು ನನಗೆ ಸಿಕ್ಕುವುದಿಲ್ಲ ಅಂತ. ಹಾಗೆ ಚರ್ಚ್ಗಳಿಗೆ ಹೋಗೋದು ಬಿಟ್ಟೆ, ಪ್ರೇಯರ್ ಮಾಡೋದು ಬಿಟ್ಟೆ. ಹೀಗೇ ಇರುವಾಗ ನಮ್ಮ ಹಾಸ್ಪಿಟ್ಲಲ್ಲಿ ಆಲ್ ಇನ್ ಬ್ರದರ ಒಟ್ಟಿಗಿರುವ ಸಹೋದರ ಒಂದು ಸುನೀಲ್ ಎಂಬವರು, ಅವರ ಹತ್ರ ಕೂಗಿ ಹೇಳ್ತಿದ್ದೆ. ಹಾಗೆ ನನ್ನನ್ನು ಸೆಂಟ್ ಆ್ಯಂಟೋನಿಯಲ್ಲಿ ರಿಟ್ರೀಟ್ ನಡೀತಿತ್ತು. ಆ ರಿಟ್ರೀಟ್ಗೆ ಕರ್ಕೊಂಡು ಹೋಗಿ ಇಷ್ಟರ ತನಕ ತಲುಪಿದೆ. ಆವಾಗ ನನಗೆ ಏನೋ ಒಂದು ದೇವರಲ್ಲಿ ನಂಬಿಕೆ ಬಂತು. ಹಾಗೆ ಶುರು ಮಾಡಿದ್ದು ಬಿಕರ್ನಕಟ್ಟೆ, ಇಲ್ಲಿ ಎಲ್ಲ ಕಡೆ ಹೋಗಿ ಬೇಡಲಿಕ್ಕೆ ಶುರು ಮಾಡಿದ್ದೆ. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಬ್ರದರ್ ಸಾಜಿತ್ ಅವರು ದೇವರ ಮುಖಾಂತರ ಅವರು ನನ್ನನ್ನು ಇಲ್ಲಿ ಕರೆಸಿದ್ರು. 15 ದಿವಸದ ಒಳಗೆ ನಿನ್ನ ಮನೆ ನಿನಗೆ ಸಿಗ್ತದೆ ಅಂತ.
ಹಾಗೆ ಇನ್ನೂ ಸಹ ವಿಶ್ವಾಸದಲ್ಲಿ ಬೇಡಲಿಕ್ಕೆ ಶುರು ಮಾಡಿದೆ. ಮೊನ್ನೆ ಸೋಮವಾರ ರೀಟ್ರೀಟ್ ಸ್ಟಾರ್ಟ್ ಆಗುವಾಗ ಅದೇ ದಿವಸ ಜಡ್ಜಿನಿಂದ ಆರ್ಡರ್ ಬಂತು, ನನಗೆ ಫೇವರ್ ಆಗಿ ಸಿಕ್ಕಿತ್ತಂತ. ಆನಂತರ ನಾನು ವಿಚಾರಿಸಿದೆ, ದೇವರು ಬೇಡಿದಾಗ ಇಮಿಡಿಯೇಟ್ಲಿ ನಮಗೆ ಕೊಡುವುದಿಲ್ಲ, ನಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾರೆ, ಎಷ್ಟು ಲೇಟ್ ಆಗ್ತದೆ ಅಷ್ಟು ನಮಗೆ ಫಲ ಸಿಗ್ತದೆ. ಅಂದಿನಿಂದ ಈವರೆಗೆ ನಾನು ಹುಚ್ಚು ನಾಯಿಯಾಗಿ ಎಲ್ಲಿ ಪ್ರೇಯರ್ ಉಂಟು, ಎಲ್ಲಿ ದೇವರ ವಿಷಯದಲ್ಲಿ ಕೇಳಲಿಕ್ಕೆ ಸಿಗ್ತದೆ, ಹಾಗೆ ಹುಚ್ಚು ನಾಯಿಯಾಗಿ ಇವತ್ತಿನ ದಿವಸದಿಂದ ನಾನು ಓಡಿ ಬರ್ತಿದ್ದೇನೆ. ದೇವರಿಗೆ ಸ್ತೋತ್ರ. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ. ಪ್ರಿಯರೇ, ಆರಾಧನೆಯಲ್ಲಿ ನಾವು ಪಾಲ್ಗೊಳ್ತೀವಿದ್ದೆ. ಯೇಸು ನಮ್ಮ ಮಧ್ಯದಲ್ಲಿ ಬರುವವರಾಗಿದ್ದಾರೆ. ನಮ್ಮೆಲ್ಲ ಪ್ರಾರ್ಥನೆಗಳನ್ನು ದೇವರು ಈಡೇರಿಸಲೆಂದು ನಾವು ಪ್ರಾರ್ಥಿಸೋಣ. ಹಾಗೂ ಇವತ್ತು ಪ್ರತ್ಯೇಕವಾಗಿ ನಾವು ಪ್ರಾರ್ಥಿಸಬೇಕು. ಇಲ್ಲಿಯ ಈ ಧ್ಯಾನ ಕೇಂದ್ರದ ನಿರ್ದೇಶಕರಾದಂಥ 1ನೇ ಸ್ವಾಮಿ ಫಾದರ್ ಜೋಸೆಫ್ ಅನಿಯಂತರ ಅವ್ರದ್ದು ಮೊನ್ನೆ ನಾವು ಅಡ್ವಾನ್ಸ್ ಬರ್ಡೇ ಆಚರಣೆ ಮಾಡಿದ್ದು, ನಿಜವಾಗಿ ಬರ್ಡೇ ಇವತ್ತು. ಅವರಿಗಾಗಿ ಪ್ರಾರ್ಥಿಸಿ, ಹಾಗೂ ಅವರ ಪ್ರತ್ಯೇಕವಾಗಿ ಬರ್ಡೇ ವಿಷಯದಲ್ಲಿ ಇವತ್ತು ಬ್ರದರ್ ಜೆರ್ಮಿ ಐಸ್ ಕ್ರೀಮ್ ಕೊಡ್ತಾರೆ ನಿಮಗೆಲ್ಲ. ಮೊನ್ನೆ ಎಲ್ಲರಿಗೂ ಕೊಟ್ಟಿದ್ದಾರೆ ಅವರು, ಇವತ್ತು ಕೂಡ ಕೊಡ್ತಾರಂತೆ ನಿಮಗೆ. ಅದಕ್ಕಾಗಿ ಅದೊಂದು ಅಡ್ವಾನ್ಸ್ ನಿಮಗೆ ತಿಳಿಸಿದ್ದು, ಯಾಕೆಂದರೆ ಜಾಸ್ತಿ ಪ್ರಾರ್ಥಿಸಿ ಅಂತ ಐಸ್ ಕ್ರೀಮ್ ಇದೆ, ಅದಕ್ಕಾಗಿ ಅವರಿಗಾಗಿ ಜಾಸ್ತಿ ಪ್ರಾರ್ಥಿಸಿ ಅಂತ ಈಗ ನಾನು ಹೇಳ್ತಾ ಇದ್ದೇನೆ. ಖಂಡಿತವಾಗಿ ಅವರಿಗಾಗಿ ಈ ಆರಾಧನೆ ಅವರಿಗಾಗಿ ಸಮರ್ಪಣೆ ಮಾಡೋಣ. ಅವರ ಜೀವನ, ಮುಂದಿನ ಜೀವನಕ್ಕಾಗಿ ಸಮರ್ಪಣೆ ಮಾಡೋಣ. ಹಾಗೂ ಈ ಧ್ಯಾನ ಕೇಂದ್ರವನ್ನು ಮೇಲಕ್ಕೆ ಎತ್ತಿದ್ದು ಅವರಿಂದಲೇ ಎಲ್ಲ ಈ 10 ವರ್ಷದಲ್ಲಿ ಇಷ್ಟು ಕಾರ್ಯಕ್ರಮಗಳು ಇಲ್ಲಿ ಆಗಿದೆ. ಅದಕ್ಕಾಗಿ ಖಂಡಿತವಾಗಿ ಅವರು ಇಲ್ಲಿ ರೂಪರೇಷ ಕೊಟ್ಟದ್ದು ಅವರೇ ಇಲ್ಲಿ. ಅದಕ್ಕಾಗಿ ಖಂಡಿತ ಅವರ ಈ ಜನ್ಮ ದಿವಸದಂದು ಅವರಿಗಾಗಿ ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ಎಲ್ಲರೂ ಮೊಣಕಾಲು ವೃತ್ತ ಯೇಸುವನ್ನು ಬರಮಾಡಿಕೊಳ್ಳೋಣ. ಪ್ರಿಯರೇ, ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ 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 ಆರಾಧನೆ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ. ಆರಾಧನೆ ಆರಾಧನೆ ಆರಾಧನೆ. ಎಲ್ಲರೂ ಕರಗಳನ್ನು ಬೀಸುತ್ತಾ ಆರಾಧನೆ ಆರಾಧನೆ ಆರಾಧನೆ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಹಿಡಿಯನೆ, ಎಲ್ಲರೂ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಹಿರಿಯನೇ, ಎಲ್ರೋಹಿ ನೀನೇ ಅಯ್ಯ. ಆರಾಧನೆ ಆರಾಧನೆ ಆರಾಧನೆ
ಆರಾಧನೆ ಆರಾಧನೆ. ಹೋಗುವ ಮಾರ್ಗದಿ ನನ್ನ ನಡೆಸಿ ಬಂದೆ, ನಾನು ಕಲ್ಲಿಗೆ ತಗಲದಂತೆ. ಹೋಗುವ ಮಾರ್ಗದಿ ನನ್ನ ನಡೆಸಿ ಬಂದೆ, ನನ್ನ ಕಲ್ಲಿಗೆ ತಗಲದಂತೆ. ನನ್ನ ನಡೆಸಿದ ಸರ್ವಶಕ್ತನೇ, ಎಲ್ ಶೇಡೈ ನೀನೇ ಅಯ್ಯ. ನನ್ನ ನಡೆಸಿದ ಸರ್ವಶಕ್ತನೇ, ಎಲ್ ಶೇಡೈ ನೀನೇ ಅಯ್ಯ. ಆರಾಧನೆ ಆರಾಧನೆ ಆರಾಧನೆ. ಎಲ್ಲರೂ ಸೇರಿ ಆರಾಧನೆ ಆರಾಧನೆ ಆರಾಧನೆ. ಆತ್ಮದಲ್ಲಿ ದಾಹಿಸುವ, ಯೇಸುವಿಗಾಗಿ ದಾಹಿಸುವ ಇದಾ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಯೇಸುವೇ, ನಮ್ಮ ದಾಹ ತೀರಿಸಲು ನಿಮ್ಮಿಂದ ಸಾಧ್ಯ. ಯೇಸುವೇ, ನಿಮ್ಮ ಆತ್ಮದಿಂದ ತುಂಬಿಸಿ. ಯೇಸುವೇ, ನಮ್ಮನ್ನು ಅಭಿಷೇಕ ಮಾಡಿರಿ, ನಮ್ಮನ್ನು ಶಕ್ತಿಪಡಿಸಿರಿ, ನಮ್ಮನ್ನು ಬಲಪಡಿಸಿರಿ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವಿಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ನಡೆಸಿರುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ನಡೆಸಿರುವೆ. ಶಾಶ್ವತ ಕಾಲಕ್ಕೆ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಆರಾಧನೆ 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 ಆರಾಧನೆ. ಎದ್ದು ನಿಂತುಕೊಳ್ಳುವ ಪ್ರಿಯರೇ ಎಲ್ಲರಿಗೂ വിശുദ്ധ കുർബാനയിലേക്ക് നോക്കുക. പരമപ്രസാദಕ್ಕೆ ನಿನ್ನ ಕಣ್ಣುಗಳು. സ്നേഹം തന്നെയായ ദൈവം നമ്മുടെ മുമ്പിലേക്ക് വന്നിരിക്കുന്നു. ദാ പ്രീതി സ്വരൂപനാದ യേಸು ನಮ್ಮ മധ്യದಲ್ಲಿ ಇದ್ದಾನೆ. നമ്മെ ആശീർവദിക്കുക, ನಮ್ಮನ್ನು ಆಶೀರ್ವದಿಸಲು, നമ്മളെ തൊട്ട് സുഖപ്പെടുത്തുക, ನಮ್ಮನ್ನು ಮುಟ್ಟಿ ಗುಣಪಡಿಸಲು, ഒരു പുത്തൻ അഭിഷേകം തരുക, ಒಂದು ಹೊಸ ಚೈತನ್ಯವನ್ನು ಕೊಡಲು ഈ ബലിവേദിയിൽ ഇവിടെ നമ്മുടെ കൺമുമ്പിൽ വന്നിരിക്കുന്നു. ಇದ ಈ ಬಲಿಪೀಠದಲ್ಲಿ ನಮ್ಮ ಕಣ್ಣು ಮುಂದೆ ಇದ್ದಾನೆ ಆತನು. എസെക്കിയേലിന്റെ പുസ്തകം 36-ാം അധ്യായം 25-ാം വാക്യം. എസെക്കിയേൽ 36-ನೇ ಅಧ್ಯಾಯ 25-ನೇ ವಾಕ್ಯ. ഞാൻ നിങ്ങളുടെ മേൽ ശുദ്ധജലം തളിക്കും. ನಾನು ನಿಮ್ಮ ಮೇಲೆ ಶುದ್ಧ ಜಲವನ್ನು ಅರ್ಪಿಸುವೆ. എല്ലാ മാലിന്യങ്ങളിൽ നിന്ന് ഞാൻ വിടുവിക്കും. ಎಲ್ಲಾ ಮಲಿನತೆಯಿಂದ ನಿಮ್ಮನ್ನು ಶುದ್ಧಗೊಳಿಸುವೆ. എല്ലാ വിഗ്രഹങ്ങളിൽ നിന്ന് നിങ്ങളെ ഞാൻ മോചിപ്പിക്കും. ಎಲ್ಲ ವಿಗ್ರಹಗಳು ನಿಮ್ಮೊಳಗಿಂದ ನಾನು ತೆಗೆದು ಹಾಕುವೆ. ഒരു പുത്തൻ ഹൃദയം ഞാൻ നിങ്ങൾക്ക് ಒಂದು തരും. ಹೊಸ ಹೃದಯವನ್ನು ನಾನು ನಿನಗೆ ಕೊಡುವೆ. ഒരു പുത്തൻ ചൈതന്യം ഞാൻ നിങ്ങളെ ಒಂದು നിക്ഷേപിക്കും. ಹೊಸ ಚೈತನ್ಯವನ್ನು ನಿನ್ನಲ್ಲಿ ನಾನು ತುಂಬಿಸುವೆ. നിങ്ങളുടെ ശിലാഹൃദയം മാറ്റി ನಿಮ್ಮ ಕಲ್ಲಿನಂತ ಹೃದಯವನ್ನು ತೆಗೆದು ഒരു മാംസള ഹൃദയം ഞാൻ നിനക്ക് തരും. ಮಾಂಸಳವಾದ ಹೃದಯವನ್ನು ನಿನಗೆ ನೀಡುವೆ. ഒരു പുത്തൻ മനുഷ്യനെ ദൈവം നമ്മിൽ സൃഷ്ടിക്കുകയാണ്. ಒಂದು ಹೊಸ ಮನುಷ್ಯನನ್ನು ನಮ್ಮೊಳಗೆ ದೇವರು ಸೃಷ್ಟಿ ಮಾಡುತ್ತಿದ್ದಾನೆ. നിന്റെ മേൽ അവിടുന്ന് ശുദ്ധജലം തളിക്കുകയാണ്. ನಿನ್ನ ಮೇಲೆ ಶುದ್ಧ ಜಲವನ್ನು ಅರ್ಪಿಸುತ್ತಿದ್ದಾರೆ. നിന്നിൽ ആവസിച്ചിരിക്കുന്ന എല്ലാ മാലിന്യങ്ങളും നിന്നെ വിടുവിക്കുകയാണ്. ನಿನ್ನಲ್ಲಿ ನೆಲೆಗೊಂಡಿರುವಂತಹ ಎಲ್ಲಾ ಮಲಿನತೆಯನ್ನು ದೂರ ಮಾಡಲು, ദുഷ്ടതയുടെ, ದುಷ್ಟತೆಯ, അസൂയയുടെ, ಹೊಟ್ಟೆ ಕುಚ್ಚಿನ, വഞ്ചനയുടെ, ವಂಚನೆಯ, ചതിയുടെ, ವಂಚನೆಯ,
അശുദ്ധ ഭാഷണത്തിന്റെ, ಅಶುದ್ಧ ಭಾಷೆಗಳ, തെറ്റായ തീരുമാനങ്ങളുടെ, ತಪ್ಪಾದ ತೀರ್ಮಾನಗಳ, തെറ്റായ വഴികളിലൂടെ ತಪ್ಪಾದ ಮಾರ್ಗಗಳ, നിന്റെ പ്രവൃത്തികളെയും ചിന്തകളെയും അവിടുന്ന് ಇದಾ ನಿನ್ನ ಪ್ರವೃತ್ತಿಗಳನ್ನು ನಿನ್ನ ಚಿಂತೆಗಳನ್ನು അവിടുന്ന് വിടുവിക്കുകയാണ്. ಆತನು ಬಿಡುಗಡೆ ಮಾಡುತ್ತಿದ್ದಾನೆ. നിന്നെ ഒരു പുത്തൻ മനുഷ്യനായി അവിടുന്ന് ನಿನ್ನನ್ನು രൂപപ്പെടുത്തുകയാണ്. ಒಂದು ಹೊಸ ಸೃಷ್ಟಿಯಾಗಿ ಹೊಸ ಮನುಷ್ಯನನ್ನಾಗಿ ಮಾರ್ಪಡಿಸುತ್ತಿದ್ದಾರೆ. ഇന്നലെ വരെ തീരുമാനമെടുത്ത നീ, ನಿನ್ನೆ ತನಕ ನೀನು ತೆಗೆದಂತ ತೀರ್ಮಾನ, ആ തീരുമാനങ്ങളെല്ലാം ദൈവം മാറ്റുകയാണ്. ಆ ತೀರ್ಮಾನಗಳನ್ನು ಯೇಸು ಸ್ವಾಮಿ ದೂರ ಮಾಡುತ್ತಿದ್ದಾನೆ. നിനക്കെതിരെയുള്ള ശത്രുക്കളിൽ നിന്ന് ನಿನಗೆ ಎದುರಾಗಿ ನಿಂತಿರುವ ಶತ್ರುವನ್ನು നിന്നെ വിടുവിക്കുകയാണ്. ಅದರಿಂದಲೂ ಬಿಡುಗಡೆ ನಿನಗೆ ನೀಡುತ್ತಾನೆ. അവരുടെ തെറ്റായ തീരുമാനങ്ങൾ നിനക്ക് മോചനം തരികയാണ്. ಅವರ ತಪ್ಪು ತೀರ್ಮಾನಗಳಿಂದ ನಿನಗೆ ವಿಮೋಚನೆ ಕೊಡುತ್ತಿದ್ದಾನೆ. എല്ലാ വിഗ്രഹങ്ങളും നിന്നെ മോചിപ്പിക്കുകയാണ്. ಎಲ್ಲಾ ವಿಗ್ರಹಗಳನ್ನು ನಿನ್ನೊಳಗಿಂದ ತೆಗೆದು ಹಾಕುತ್ತಿದ್ದಾನೆ. അന്യദൈവ ആരാധന, ಅನ್ಯ ದೇವರುಗಳ ಆರಾಧನೆ, പൈശാചിക പീഡകൾ, ಪೈಶಾಚಿಕ ಪೀಡೆಗಳು, ദുർമന്ത്രങ്ങള്, ಮಂತ್ರವಾತ ಮಾಠಗಳು, തെറ്റായ ചിന്തകള്, ತಪ್ಪಾದ ಚಿಂತೆಗಳು, നീ മനസ്സിൽ കൊണ്ടു നടക്കുന്ന ನೀನು ಮನಸ್ಸಿನಲ್ಲಿ ಕೊಂಡೊಯ್ಯುವಂತಹ തെറ്റായ ബന്ധങ്ങള്, ತಪ್ಪಾದ ಪ್ರೀತಿ ಸಂಬಂಧಗಳು, ആ ബന്ധങ്ങളെല്ലാം ദൈവം നിന്നെ വിടുവിക്കുക. ಆ ಪ್ರೀತಿ ಅಂತ ಕೆಟ್ಟ ಸಂಬಂಧಗಳನ್ನೆಲ್ಲ ಬಿಡುಗಡೆ ನಿನಗೆ ಕೊಡುತ್ತಿದ್ದಾನೆ. കണ്ണിനെ നീ ശുദ്ധീകരിക്കുക, ನಿನ್ನ ಕಣ್ಣನ್ನು ಶುದ್ಧೀಕರಿಸು, നിന്റെ നാവിനെ നീ ನಿನ್ನ ശുദ്ധീകരിക്കുക, ನಾಲಿಗೆಯನ್ನು ನೀ ಶುದ್ಧೀಕರಿಸು, നിന്റെ കാതുകളെ നീ ನಿನ್ನ ശുദ്ധീകരിക്കുക, ಕಿವಿಗಳನ್ನು ನೀನು ಶುದ್ಧೀಕರಿಸು, നിന്റെ ചർമ്മത്തെ നീ ನಿನ್ನ ശുദ്ധീകരിക്കുക, ಚರ್ಮವನ್ನು ನೀನು ಶುದ್ಧೀಕರಿಸು, ശരീര അവയവങ്ങളെ ನಿನ್ನ ശുദ്ധീകരിക്കുക. ಶರೀರದ ಪ್ರತಿ ಅವಯವಗಳನ್ನು ನೀನು ಶುದ್ಧೀಕರಿಸು. ഈ നിമിഷമാണ് നിന്റെ ശുദ്ധ ಈ ജലം ನಿಮಿಷ തളിക്കുകയാണ്. ನಿನ್ನ ಮೇಲೆ ಶುದ್ಧ ಜಲವು ಅರ್ಪಿಸಲಾಗಿದೆ. ഹല്ലേലൂയ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, 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 ഹല്ലേലൂയ, ഹല്ലേലൂയ, ഹല്ലേലൂയ. ശുദ്ധീകരിക്കട്ടെ, ಶುದ್ಧೀಕರಿಸಲ್ಪಡಲಿ. ഹല്ലേലൂയ. ಯೇಸುವೇ, ಯೇಸುವೇ, ನನ್ನನ್ನು സകല ಶುದ್ಧೀಕರಿಸಿರಿ. മലിനങ്ങളും നിന്നെ മാറട്ടെ, ಯೇಸುವೇ, ನನ್ನನ್ನು ಶುದ್ಧೀಕರಿಸಿರಿ ಅಂತ ಪ್ರಾರ್ಥಿಸಿರಿ. ಯೇಸುವೇ, സകല മലിനതകളും മാറട്ടെ, ಎಲ್ಲ ಮಲಿನತೆಗಳು ಕೊಳಕುಗಳು ಬಿಟ್ಟು ಹೋಗಲಿ. ಯೇಸುವೇ, ഹല്ലേലൂയ, ഹല്ലേലൂയ, ಯೇಸುವೇ, ಯೇಸುವೇ, ನನ್ನನ್ನು ತೊಳೆಯಿರಿ, ಶುದ್ಧೀಕರಿಸಿರಿ, ಪ್ರಾರ್ಥಿಸಿರಿ ಪ್ರಿಯರೇ. ಎಲ್ಲ ಪಾಪದ ಕಟ್ಟುಗಳು ಬಿಟ್ಟು ಹೋಗಲಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, 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 ಯೇಸುವೇ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, 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 ಯೇಸುವೇ. നമുക്ക് അവിടുത്തെ ആശീർവാദം സ്വീകരിക്കാം. ಎಲ್ಲರೂ ಮೊಣಕಾಲೂರುವ ಪ್ರಭುವಿನ ಅನುಗ್ರಹವನ್ನು ಆಶೀರ್ವಾದವನ್ನು ಪಡೆದುಕೊಳ್ಳುವ. ಸಾಷ್ಟಾಂಗವೆರಗಿ ಪ್ರಭುವಿಗೆ ಆರಾಧನೆಯನ್ನು ಸಲ್ಲಿಸುವ ಪ್ರಿಯರೇ. Sacrament most holy, oh sacrament divine, all praise and all thanksgiving be every moment thine. Oh sacrament most holy, oh sacrament divine, all praise and all thanksgiving be ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು ಸ್ತುತಿಯು ಸ್ತೋತ್ರವು ಸಲ್ಲಲಿ. ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು ಸ್ತುತಿಯು ಸ್ತೋತ್ರವು ಸಲ್ಲಲಿ. ಪರಿಶುದ್ಧ